ಕೈವಾಡ ಯಾರ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅಂತ ಹೇಳುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಸತ್ಯ. ಹೇಗೆ ಬದುಕಿದವರು ನಾವು, ನಿಜ. ಹೇಗೆ ಬಾಳಿದವರು ನಾವು, ಹೇಗೆ ಬಂದವರು ನಾವು, ಇದೊಂದು ಪ್ರಶ್ನೆಯಾಗಿಯೇ ಉಳಿದು ಹೋಯಿತಲ್ಲ. ಸತ್ಯ. ಕಾಡಿನಲ್ಲಿ ನಾವು ಇರುವರು ಶಿಶುಗಳಿದ್ದದ್ದು, ಅಪ್ಪ ಅಮ್ಮ ಯಾರು ಅನ್ನುವುದೇ ನಮಗೆ ಗೊತ್ತಿರಲಿಲ್ಲ. ಆ ಕಾಲಕ್ಕೆ ಇಲ್ಲಿದ್ದಂತಹ ಕಿರಾತರು, ಅವರ ಒಡೆಯರಾದಂತಹ ದೊಡ್ಡಯ್ಯರು ನಮ್ಮನ್ನು ಕರಕೊಂಡು ಬಂದು ನಮ್ಮ ಮನೆ ಬೆಳಗುವುದಕ್ಕಾದೀತು ಅಂತ ಸಾಕಿದರಂತೆ. ಸತ್ಯ. ಹಾಗೆ ಬೆಳೆದೆವು ನಾವು. ಕಿರಾತರ ಪರಂಪರೆ ಏನುಂಟು ಅದರಲ್ಲೇ ಬದುಕು ಕಟ್ಟಿಕೊಂಡೆವು. ನಾವು ಯಾವ ಸಂಸ್ಕಾರದಡಿಯಲ್ಲಿ ಬದುಕುತ್ತೇವೋ ಆ ಸಂಸ್ಕಾರ ಸಂಸ್ಕೃತಿಗೆ ಶಿರಬಾಗಿ ನಮಿಸಿ ಅದರಂತೆ ನಡೆಯುವುದು ಜೀವಧರ್ಮ ಅಂತ ನಮ್ಮ ಹಿರಿಯರಾಡಿದ್ರು. ಸತ್ಯ ಸ್ವಾಮಿ. ಹಾಗಾದ ಕಾರಣ ಅವರು ಸೂಚಿಸಿದ ಸೂಚನೆ, ಅವರು ಯೋಜಿಸಿದ ಯೋಜನೆ, ಇದರಲ್ಲಿ ನಮ್ಮದ್ದು ಪಾತ್ರಗಾರಿಕೆ ಉಂಟು ಎನ್ನುವುದು ಸ್ಪಷ್ಟ ತಾನೆ. ಸತ್ಯ. ಏನು ಮಾಡೋಣ ಹೇಳು? ಏನಾಯ್ತು? ನಮ್ಮವರೇ ನಮ್ಮ ಏಳ್ಕೆಯನ್ನು ಕಂಡು ಕಮರುವ ಕಾಲ ಬಂದು ಹೋಯಿತಲ್ಲ. ಹೌದು. ಇಬ್ಬರು ಸಿಕ್ಕಿದ ಮಕ್ಕಳಾದರೂ ನೀವು ಗಂಡ ಹೆಂಡತಿ ಆಗಬೇಕು, ಇದು ನಮ್ಮವರ ಅಪೇಕ್ಷೆ. ಬಾಲ್ಯದಲ್ಲೇ ವಿವಾಹಾದಿ ಕರ್ಮಗಳನ್ನು ಮಾಡಿದರು. ನಾವು ಬೆಳೆದೆವು, ಸತಿಪತಿಯರಾಗಿ ಬದುಕಿದೆವು. ನನಗೆ ಒಮ್ಮೊಮ್ಮೆ ಅನ್ನಿಸುವುದು ಲೀಲಾ, ಏನು ಸ್ವಾಮಿ? ಬಹುಶಃ ಇದು ಪೂರ್ವ ಜನ್ಮದ ಬಂಧವು ಏನೋ ಹೇಳಲಾಗದು. ಸತ್ಯ. ಇಲ್ಲದಿದ್ದರೆ ಒಟ್ಟಿಗೆ ಶಿಶುಗಳು ಸಿಕ್ಕಿದ್ದು, ಒಟ್ಟಿಗೆ ಬೆಳೆದದ್ದು, ಒಟ್ಟಿಗೆ ಮದುವೆ ಆದದ್ದು, ಮುಂದೆ ಒಟ್ಟೊಟ್ಟಿಗೆ ಏನೆಲ್ಲ ಆಗುವುದಕ್ಕುಂಟೋ ಅದು ವಿಧಿಯೇ ಬಲ್ಲ. ಸತ್ಯ. ಏನು ಮಾಡೋಣ? ಆದರೆ ಏನಾಯ್ತು? ಅನ್ನ ತಿಂದ ನೆಲಕ್ಕಾಗಿ ನಾವು ಶ್ರಮಿಸಿದ್ದೇವೆ. ಸತ್ಯ. ಅನ್ನ ಕೊಟ್ಟ ವಂಶಕ್ಕಾಗಿ ನಾವು ದುಡಿದಿದ್ದೇವೆ. ನಿಜ. ಆದರೆ ನಮಗದು ನಮ್ಮ ಪ್ರಾಮಾಣಿಕತೆ ಕೈ ಕೊಟ್ಟಿತಲ್ಲ ಲೀಲಾ. ಹೇಗೆ ಸ್ವಾಮಿ? ಏನಾಯ್ತು? ನಮ್ಮವರ ಜೊತೆಯಲ್ಲಿ ಬೇಟೆಯನ್ನಾಡ್ತಾ ಇದ್ದೆವು. ಹೌದು. ಹಾಗೆ ನೆಮ್ಮದಿಯಿಂದ ಬದುಕುತ್ತಾ ಇದ್ದೆ. ಆದರೆ ಏನು ಮಾಡೋಣ ಹೇಳು? ಏನಾಯ್ತು? ಮುಂದಕ್ಕೆ ಈ ದೊಡ್ಡಯ್ಯರಿಗೆ ಪ್ರಾಯ ಆಯಿತು. ಕಿರಾತರ ಒಡೆಯನ ಸ್ಥಾನವನ್ನು ಎಲ್ಲಿಯಾದರೂ ನನಗೆ ಕೊಟ್ಟಾರು ಎಂಬ ಹಾಗೆ ಅವರು ಭಾವಿಸಿದ್ರು. ನನ್ನನ್ನು ದಿಣ್ಣ ಅಂತ ಕರೆದ್ರು. ನಾ ಯಾವತ್ತು ಇನ್ನೊಬ್ಬರಿಗೆ ಭಾರ ಆಗಬಾರದು. ಸತ್ಯ. ನಾವು ಏನಿದ್ರೂ ಇನ್ನೊಬ್ಬರ ಬದುಕಿಗೆ ಬೆಣ್ಣೆಯಂತಾಗಬೇಕು. ನಿಜ. ಹೀಗೆ ಭಾವಿಸಿದವ. ದಿಣ್ಣ ಲೀಲೆಯರು ಸಂತೋಷದಿಂದ ಇರುವುದನ್ನು ಕಂಡು ನಮ್ಮವರೇ ಕಮರುವುದಕ್ಕೆ ಮುಂದಾದರು. ಹೌದೇ? ಸತ್ಯ. ಏನು? ನನ್ನನ್ನು ಹೇಗಾದರೂ ಈ ಕಿರಾತರ ಕೂಟದಿಂದ ಹೊರ ಹಾಕಬೇಕು ಎನ್ನುವ ಹೊಂಚನ್ನು ಹಾಕಿದರು. ಸಮಯ ಸಿಗಲಿಲ್ಲ. ಮೊನ್ನೆ ತಾನೇ ಬೇಟೆಗಾಗಿ ನಾವು ಕಾಡಿಗೆ ಹೋದೆವು. ನಿಜ. ಬೇಟೆಯಾಡುತ್ತಾ ಒಂದು ಹಂದಿಯನ್ನು ನಾನು ಕೊಂದೆ. ಆದ್ರೆ ಆ ಕಾಲಕ್ಕೆ ನಮ್ಮಲ್ಲೇ ಇದ್ದ ರಾಮಯ್ಯ ಎನ್ನುವವ ಅವನ ಜೊತೆಯಲ್ಲಿದ್ದಂತಹ ಮತ್ತೊಬ್ಬ ಈ ಹೊನ್ನಯ್ಯನನ್ನು ಸೇರಿಕೊಂಡು ಕಿರಾತರೆಲ್ಲ ಒಂದಾದರು. ಒಂದಾಗಿ ನನ್ನ ಮೇಲೆ ಅಪವಾದ ಹೊರಿಸಿದರು. ನಾ ಸುಳ್ಳು ಹೇಳಿದೆ. ನಾ ಹಂದಿಯನ್ನು ಕೊಂದಿಲ್ಲ, ಅವರೇ ಕೊಂದದ್ದು. ಆದ್ದರಿಂದ ಆ ಹಂದಿ ನಮಗೆ ಸೇರಬೇಕಾದದ್ದು, ಅವ ಸುಳ್ಳು ಹೇಳ್ತಾನೆ ಅಂತ ಹಂದಿಯ ನೆವನದಿಂದ ನನ್ನ ಮೇಲೆ ದೊಡ್ಡಯ್ಯರು ಕೋಪ ತಳೆಯುವಂತೆ ಮಾಡಿದ್ರು. ನಮ್ಮ ವಂಶದಲ್ಲಿ ನಮ್ಮವರಿಗೆ ಬೇಡವಾದವ ನೀನು, ನನಗೂ ಬೇಡ, ನಿನ್ನ ಹೆಂಡತಿಯನ್ನು ಕಟ್ಟಿಕೊಂಡು ಊರು ಬಿಡು ಅಂತ ಹೇಳಿದ್ರು. ಏನು ಮಾಡೋಣ ಹೇಳು? ನಮ್ಮ ಪ್ರಾಮಾಣಿಕತೆಗೆ ಅರ್ಥ ಇಲ್ಲ ಅಂತಾಯಿತು. ಯಾವತ್ತಿದ್ದರೂ ನಮ್ಮನ್ನು ಬೆಳೆಸಿದ ಪುಣ್ಯಾತ್ಮರು ಒಳ್ಳೆಯವರು. ಕೆಲವು ಸಲ ಕಿವಿ ಮಾತು ಹಿತ್ತಳೆ ಅಂತ ಮಾತುಂಟು. ಆದ್ದರಿಂದ ನಮ್ಮವರ ಕಿವಿಯೇ ಹಿತ್ತಳೆ ಕಿವಿಯಾಯಿತು. ಈ ಹೊತ್ತಿನಲ್ಲಿ ಅವರಿಗೆ ಎರಡಾಡ್ಲಿಲ್ಲ. ಅವರೇ ಕೊಟ್ಟಂತ ಈ ಒಂದು ಬಿಲ್ಲು ಜೊತೆಯಲ್ಲಿ ಬಾಣ, ಇದು ನಮ್ಮ ಬದುಕಿನ ಪ್ರಾಣ, ನಮ್ಮ ಬದುಕಿನ ತ್ರಾಣ ಅಂತ ಹಿಡಿದುಕೊಂಡು ಹೊರಟಿದ್ದೇನೆ. ಕೊನೆಗೆ ನಿಮ್ಮ ತೀರ್ಮಾನ? ಊರು ಬಿಡುವುದು, ಎಲ್ಲಿಯಾದರೂ ಹೋಗುವುದು ಅಂತ. ನಿನ್ನ ಅಭಿಪ್ರಾಯ ಕೇಳದೇ ಹೋದೆ ಏನೇ? ಪ್ರಭು,
ಜೊತೆಯಾಗಿ ಇದ್ದವರು. ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ಜೊತೆಯಾಗಿ ಹಂಚಿಕೊಂಡು ಜೀವನವನ್ನು ನಡೆಸಿದವರು. ಸತ್ಯ. ಕಷ್ಟ ಬಂದಾಗ ಯಾವತ್ತು ನಾವು ಕುಗ್ಗಬಾರದಂತೆ, ಸತ್ಯ. ಸುಖ ಬಂದಾಗ ನಾವು ಹಿಗ್ಗಬಾರದಂತೆ, ಕಷ್ಟ ಮತ್ತು ಸುಖವನ್ನು ಸಮನಾಗಿ ನೋಡಿಕೊಂಡು ಬಂದರೆ ಅದು ಜೀವನ ಎಂದೆನಿಸುತ್ತದೆ. ಸತ್ಯ. ಹಾಗೆ ನಾವು ಜೀವನವನ್ನು ನಡೆಸಿದವರಲ್ವೇ? ನಿಜ. ಆದ್ರೆ ಈ ಕಾಡಿನಿಂದ ನಾವು ಹೋಗಬೇಕೆನ್ನುವುದಾಗಿ ಅವರು ಹೇಳುತ್ತಾ ಇದ್ದಾರೆ. ಕಾಡಿನ ಬೇಡರ ಬಿಡದಿಯನ್ನು ಬಿಟ್ಟು ಇನ್ನೆಲ್ಲಿಗೆ ಹೋಗೋಣ ಹೇಳು ಪ್ರಭು. ಒಂದು ಮಾತಿಲ್ವೇ, ಹಾರುವ ಹಕ್ಕಿಗಳಿಗೆ ಹಲವಾರು ಮರಗಳ ಆಶ್ರಯವಂತೆ. ನಿಜ. ಈ ಕಾಡು ಇಲ್ಲದಿದ್ದರೆ ಏನಂತೆ, ಮತ್ತೊಂದು ಕಾಡನ್ನು ಅರಸುತ್ತಾ ಹೋಗುವುದು ಸ್ವಲ್ಪ ಕಷ್ಟವಾದೀತು. ಕಷ್ಟವನ್ನು ನಾವು ಸಮನಾಗಿ ಹಂಚಿಕೊಂಡು ಹೋಗಬೇಕು. ಯಾಕೆ? ಪತಿಯ ಅರ್ಧ ಸತಿಯಂತೆ, ಸತಿಯ ಅರ್ಧ ಪತಿಯಂತೆ. ಇದುವರೆಗೆ ನಿಮಗೆ ಅನುಕೂಲವಾಗಿ ನಾನು ನಡೆದುಕೊಂಡು ಬಂದವಳು. ನೀವು ಹೇಳಿದ ಮಾತನ್ನು ನಾನು ಮೀರಿದವಳಲ್ಲ, ನಿಮ್ಮ ನೆರಳಾಗಿ ಇದುವರೆಗೆ ಬದುಕಿದವಳು. ಹಾಗೆಯೇ ನೀವು ಹೇಳಿದಂತೆ ನಿಮ್ಮ ಜೊತೆಯಾಗಿ ಬರುವುದಕ್ಕೆ ನಾನು ಸದಾ ಸಿದ್ಧಳಿದ್ದೇನೆ. ನಾವು ಕಾಡನ್ನು ಬಿಟ್ಟು ಬೇರೆ ಕಾಡಿಗೆ ಹೋಗುವ ಸ್ವಾಮಿ. ಸತ್ಯವಾದ ಮಾತಾಡಿದೆಯೇನೆ. ಸತ್ಯವಾಗಿ ನಿನ್ನಂತ ಹೆಂಡತಿಯನ್ನು ಪಡೆದ ನಾನು ಧನ್ಯ. ಸ್ವಾಮಿ, ನನ್ನ ಕೈ ಹಿಡಿದು ಈ ದುರಂತ ನಿನ್ನ ಬದುಕಿಗೆ ಸವಣಿಸ್ತಲ್ಲ ಅಂತ ನೀ ಬೇಸರ ಪಡ್ಲಿಲ್ಲ. ಗಂಡನ ಕಷ್ಟದಲ್ಲಿ ಪಾಲು ವಹಿಸುವವಳೇ ನಿಜವಾದ ಹೆಂಡತಿ. ನನ್ನ ಪೂರ್ವಜನ್ಮದ ಪುಣ್ಯದ ಫಲದಿಂದ ನೀ ಹೆಂಡತಿಯಾಗಿ ಸಿಕ್ಕಿದೆ ಲೀಲಾ. ಇಲ್ಲ ಸ್ವಾಮಿ, ಇಲ್ಲ. ಯಾವತ್ತೂ ದೇವರು ನಮ್ಮ ಕೈ ಬಿಡ್ಲಿಕ್ಕಿಲ್ಲ ಎನ್ನುವ ವಿಶ್ವಾಸ ನನಗುಂಟು. ಯೋಚಿಸಬೇಡ. ಈ ಊರಲ್ಲದಿದ್ರೆ ಇನ್ನೊಂದು ಊರು. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಕ್ಕಿಲ್ಲವಲ್ಲ. ಹೌದು ಸ್ವಾಮಿ. ಎಲ್ಲಿಯಾದ್ರೂ ಆಶ್ರಯ ಸಿಕ್ಕೀತು. ಬೇರೊಂದೂರನ್ನರಸುತ್ತಾ ಸಾಗೋಣ. ಇರುತ್ತಿರಲು ಆಗುವುದಿಲ್ಲ ಸ್ವಾಮಿ. ಏನೇ ನಡೀಲಿಕ್ಕೆ ಆಗುವುದಿಲ್ಲ. ತ್ರಿಷೆ ಎನ್ನುವುದು ಅಧಿಕವಾಗುತ್ತಾ ಉಂಟು. ಕಾಲು ಮುಂದೆ ಹೋಗುವುದಿಲ್ಲ ಸ್ವಾಮಿ. ನನಗೆ ಬರುವುದಕ್ಕೆ ಆಗುವುದಿಲ್ಲ. ಏನು ಎಂತಹ ಮಾತುಗಳನ್ನು ಆಡುತ್ತಾ ಇರುವೆ. ಪತಿಯನ್ನು ಅನುಸರಿಸಿಕೊಂಡು ಬದುಕುವುದು ಸತಿಯ ಧರ್ಮ ಅಂತ ನನಗೆ ಬೋಧಿಸಿದವಳು ನೀನು. ಈ ಹೊತ್ತಿನಲ್ಲಿ ಕಾಡಿನಲ್ಲಿ ನಡೆದು ಬಹುದೂರ ಸಾಗಿ ಬಂದಿದ್ದೇವೆ. ಇದೀಗ ನಡೆಯಲಾರದೆ ತತ್ತರಿಸ್ತಾ ಇದ್ದಿ. ಸತ್ಯ. ಹಸಿವಾಗುತ್ತದೇನೆ? ನಿಜ ಸ್ವಾಮಿ. ಬಾಯಾರಿಕೆಯಾಗುತ್ತದೆಯೇ? ಹೌದು. ಯೋಚನೆ ಮಾಡಬೇಡ್ವೆ. ಕಷ್ಟ ಎನ್ನುವುದು ಬಂದಾಗ ಕಲ್ಲಾಗಬೇಕಂತೆ. ನೀ ಯೋಚಿಸಬೇಡ. ನಾವು ಸಾಗಿ ಬಂದದ್ದು ಬಹಳಷ್ಟು, ಇನ್ನು ಸೇರುವುದಕ್ಕಿರುವುದು ಬಹಳ ಕಡಿಮೆ. ಮುಂದೆ ನೋಡಲ್ಲಿ ಯಾವುದೋ ಒಂದು ಊರು ಕಾಣ್ತಾ ಉಂಟು. ಈ ಊರನ್ನು ನೋಡುವಾಗ ಎಲ್ಲರೂ ಆಶ್ರಯ ಕೊಡುವಂತಹ ಮನಸ್ಸುಳ್ಳವರು ಅಂತ ನನಗನ್ನಿಸ್ತದೆ. ನಿಜ. ಆದ್ದರಿಂದ ನಿನ್ನನ್ನು ನಾನು ಆಧರಿಸ್ತೇನೆ. ನನ್ನ ಜೊತೆಯಲ್ಲಿ ಮೆಲ್ಲ ಮೆಲ್ಲನೆ ನಡೆಯುತ್ತಾ ಮುಂದೆ ಸಾಗುವ ಬಾ. ಕಾಡನ್ನು ಬಿಟ್ಟೆವು, ಮತ್ತೊಂದು ಕಾಡನ್ನು ಅರಸಿದೆವು. ಸತ್ಯ. ಬರುತ್ತಾ ಬಹಳಷ್ಟು ಪ್ರಯಾಸ ಪಟ್ಟು ನಾವು ಬಂದು ಸೇರಿದ ಜಾಗ ಇದುವೇ ಕಾಳಹಸ್ತಿ ಎನ್ನುವ ಊರು. ಹೌದೇ? ಇಲ್ಲಿದ್ದಂತಹ ದೊಡ್ಡರಂಗೇಗೌಡರ ಬಳಿಗೆ ಹೋಗಿ ಏನಾದರೂ ತಿರಿದುಂಡು ಬದುಕುತ್ತೇವೆ, ಅವಕಾಶ ಕೊಡಿ ಬದುಕುವುದಕ್ಕೆ ಅಂತ ಕೇಳಿದೆವು. ದೇವರಂತಹ ಮನುಷ್ಯ ನೀವು, ಕಿರಾತರು, ಊರಿನಲ್ಲಿ ಬದುಕು ಕಟ್ಟಿಕೊಳ್ಳುವುದು ನಿಮಗೆ ಕಷ್ಟ,
ನಿಮ್ಮನ್ನು ಇಲ್ಲಿನ ಬದುಕುವುದಕ್ಕೆ ಬಿಟ್ಟೆ ಅಂತ ಆದ್ರೆ ನೀರಿನಲ್ಲಿ ಬದುಕುವ ಪ್ರಾಣಿಯನ್ನು ನಾವು ನೆಲದ ಮೇಲೆ ಇಟ್ಟ ಹಾಗಾಗುತ್ತದೆ. ಆದ್ದರಿಂದ ನನ್ನದೇ ಹತ್ತಿರದ ಕಾಡುಂಟು, ಅಲ್ಲಿ ನಿಮ್ಮದ್ದಾದಂತಹ ಕುಟೀರವನ್ನು ಕಟ್ಟಿಕೊಂಡು ಬದುಕಿ ಅಂತ ಹೇಳಿದರು. ದೇವರು ದೊಡ್ಡವ ನೋಡಿ ಅಲ್ವೇ? ಹೌದು. ದೊಡ್ಡರಂಗೆ ಗೌಡರು ದೇವರಂತಹ ಮನುಷ್ಯ. ಹೌದು. ಆದ್ದರಿಂದ ಅವರು ತೋರಿಸಿದಂತಹ ಕಾಡಿಗೆ ಬಂದಿದ್ದೇವೆ. ಮಾತ್ರವಲ್ಲ, ಗುಡಿಸಲನ್ನು ಕಟ್ಟಿದ್ದೇವೆ. ನಿಜ. ಇಲ್ಲಿದ್ದಂತಹ ಎಲೆ ಮಾತ್ರವಲ್ಲ, ಬೇರೆ ಬೇರೆ ಹಗ್ಗ ಇದನ್ನೆಲ್ಲ ತೆಗೆದು ಗುಡಿಸಲು ಕಟ್ಟಿದ್ದೇವೆ. ಇನ್ಯಾಕೆ ಯೋಚಿಸುವುದು? ಇಲ್ಲಿಯೇ ನಾವು ಆಶ್ರಯವನ್ನು ಪಡೆಯೋಣ. ಆದ್ರೆ ನೀ ಹಾಗಲ್ಲ, ನೀ ಇಲ್ಲೇ ಇರಬೇಕು. ನಾ ಶೀಘ್ರವಾಗಿ ಕಾಡಿಗೆ ಹೋಗುತ್ತೇನೆ, ಬೇಟೆಯಾಡುತ್ತೇನೆ. ನಮಗೆ ತಿನ್ನುವುದಕ್ಕೆ ಮೃಗದ ಮಾಂಸ ಸಿಕ್ಕಿದ್ರೆ ಆಯಿತು, ಅಷ್ಟೇ ಸಾಕು ಅಲ್ವೇ? ಮೊಲವೋ ಜಿಂಕೆಯೋ ಅಥವಾ ಬೇರೆ ಯಾವುದೋ ಪ್ರಾಣಿಯೋ ಅದನ್ನು ಬೇಟೆಯಾಡಿ ಶೀಘ್ರವಾಗಿ ಹಿಡಿದುಕೊಂಡು ಬರ್ತೇನೆ. ನೀನು ಯಾವತ್ತಿದ್ರೂ ಜಾಗ್ರತೆಯಿಂದ ಈ ಗುಡಿಸಲಿನ ಒಳಗೆ ಇತ್ತುಕೋ, ಹೊರಗೆ ಬರುವುದಿಲ್ಲ. ಬರಬೇಡ, ನಿಮ್ಮ ದಾರಿ ನಿರೀಕ್ಷೆಯಲ್ಲಿ ಇರ್ತೇನೆ. ಜಾಗ್ರತೆ, ಆದಷ್ಟು ಬೇಗ ಬರಬೇಕು. ಸರಿ ಸರಿ, ಹಸಿವಾಗ್ತಾ ಹೋಗಿ ಬರ್ತೇನೆ. ಕಳವತಿಯ ಗುಣಗುಣದಿನ ಬಾಳಲೇತನ ಪೂಜೆಗೈಯುವುದು. ಕೈಲಾಸ ನಮಸ್ಕಾರ. ಪರಿಚಯ ಸಿಕ್ಕಿತ್ತಲ್ವ? ಬ್ರಾಹ್ಮಣ ಅಂತ ಗೊತ್ತಾಗ್ತದಲ್ವ? ಜನಿವಾರ ಇದ್ದ ತಕ್ಷಣ ಬ್ರಾಹ್ಮಣ. ಮುಖದಲ್ಲಿ ಬ್ರಹ್ಮ ತೇಜಸ್ಸಿಲ್ವಾ ನಮ್ಮ ಮುಖದಲ್ಲಿ? ಕಾಳಹಸ್ತಿಪುರ ಕೈಲಾಸ ಶಾಸ್ತ್ರಿ. ಕೈಲಾಸ ಶಾಸ್ತ್ರಿಗಳಿಗೂ ಒಂದು ಚರಿತ್ರೆ ಉಂಟು, ಕಾಳಹಸ್ತಿಪುರಕ್ಕೂ ಒಂದು ಚರಿತ್ರೆ ಉಂಟು. ಕೈಲಾಸ ಶಾಸ್ತ್ರಿಗಳು ಕಾಳಹಸ್ತಿಪುರ ದೇವಸ್ಥಾನದ, ಕಾಳಹಸ್ತೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ. ನೇಮಕಗೊಳ್ಳುವುದಕ್ಕೆ ಕಾರಣ ಉಂಟು ಸ್ವಾಮಿ. ಕಾಶಿ ವಿಶ್ವವಿದ್ಯಾನಿಲಯದಲ್ಲಿ ಬೇಕಾದಂತಹ ಎಲ್ಲ ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಈ ಪುರಕ್ಕೆ ಬಂದೆ, ಈ ಊರಿಗೆ ಬಂದೆ ನಾನು. ಊರಿನಲ್ಲಿ ಯಾವ ಧಾರ್ಮಿಕ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮನ್ನು ಕರೆಯುವವರೇ. ಹಾಗೆ ನಮ್ಮ ಕೀರ್ತಿ ಇಡೀ ಊರಲ್ಲಿ ಹರಡಿದಾಗ ಊರಿನ ಗೌಡ್ರು ನನ್ನ ಸನಿಹಕ್ಕೆ ಬಂದು ನಮ್ಮ ದೇವಸ್ಥಾನಕ್ಕೆ ನೀವೇ ಪ್ರಧಾನ ಅರ್ಚಕರಾಗಬೇಕು ಎನ್ನುವ ಹಾಗೆ ಹೇಳಿದ ಕಾರಣದಿಂದಾಗಿ ಈ ದೇವಸ್ಥಾನದಲ್ಲಿ ನಾನು ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಈ ಕ್ಷೇತ್ರಕ್ಕೂ ಒಂದು ಬಹಳ ದೊಡ್ಡ ಚರಿತ್ರೆ ಉಂಟು. ದಟ್ಟವಾದಂಥ ಅರಣ್ಯವಾಗಿತ್ತಂತೆ. ಶಿವಲಿಂಗ ಒಂದು ಅರಣ್ಯದ ಮಧ್ಯೆ ಇತ್ತು. ದಿನಂಪ್ರತಿ ಒಂದು ಕಾಳಿಂಗ ಸರ್ಪ ಯಾವುದೋ ಅಂಡವನ್ನು ಹಿಡಿದುಕೊಂಡು ಬಂದು ಆ ಶಿವಲಿಂಗದ ಬುಡದಲ್ಲಿ ಇಟ್ಟು ಹೋಗುತ್ತಿತ್ತಂತೆ. ಅಂದ್ರೆ ಅದರ ಭಕ್ತಿಯ ಪ್ರದರ್ಶನವನ್ನು ಅದು ಮಾಡ್ತಾ ಇತ್ತು. ಅದೇ ರೀತಿಯಾಗಿ ದೊಡ್ಡದಾದಂತಹ ಒಂದು ಆನೆಯು ಬಂದು ಆ ಶಿವಲಿಂಗಕ್ಕೆ ಅಡ್ಡ ಬಿದ್ದು ಹೋಗ್ತಾ ಇತ್ತಂತೆ. ಅನಿರೀಕ್ಷಿತವಾಗಿ ಒಂದು ದಿನ ಆ ಕಾಳಿಂಗ ಸರ್ಪ ಬಂದದ್ದು, ಆನೆ ಬಂದದ್ದು ಒಂದೇ ಸಮಯ ಆಯಿತು. ಘನಘೋರವಾದಂತಹ ಸಂಗ್ರಾಮ ಸರ್ಪಕ್ಕೆ ಮತ್ತು ಆನೆಗೆ ನಡೆಯುತ್ತಂತೆ. ಆ ಸಂದರ್ಭದಲ್ಲಿ ಪ್ರಭು ಪರಮೇಶ್ವರನೇ ಪ್ರತ್ಯಕ್ಷನಾಗಿ ಆ ಎರಡು ಮೃಗಗಳಿಗೂ ಅನುಗ್ರಹಿಸಿದನಂತೆ. ಅಂದಿನಿಂದ ಕಾಳಹಸ್ತೇಶ್ವರ ಎನ್ನುವಂತಹ ವಿಶೇಷವಾದ ದೇವಸ್ಥಾನವನ್ನು ಊರಿನವರೆಲ್ಲ ಸೇರಿ ಕಟ್ಟಿ ಆರಾಧನೆಯನ್ನು ನಡೆಸುತ್ತಾ ಇದ್ದಾರೆ. ಎಂದಿನ ದಿನ ನಾನು ಪ್ರಧಾನ ಅರ್ಚಕನಾಗಿ ಈ ದೇವಸ್ಥಾನ ಸೇರಿದನ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಇದೆ. ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ
ಕಾಳಹಸ್ತೇಶ್ವರನ ದರ್ಶನಕ್ಕಾಗಿ ದಿನನಿತ್ಯ ಬರ್ತಾ ಇದ್ದಾರೆ ಎನ್ನುವಲ್ಲಿಗೆ ಇದಕ್ಕೆಲ್ಲ ಕಾರಣ ನಾವೇ. ಏನೇ ಆಗಲಿ ಹೆಸರುಂಟು, ರಾಜಮಾರ್ಗದಲ್ಲಿ ಹೋದರೆ ಸಾಕು ಎಲ್ಲರೂ ನಮ್ಮ ಕಾಲಿಗೆ ಬೀಳುವವರೇ, ನಮ್ಮಿಂದ ಆಶೀರ್ವಾದ ಪಡೆಯುವವರೇ. ಆದರೆ ಏನು ಮಾಡೋಣ ಸ್ವಾಮಿ, ಮನಸ್ಸಿಗೆ ಮಾತ್ರ ಸಮಾಧಾನ ಇಲ್ಲ. ಎಷ್ಟು ಸಂಪತ್ತಿದ್ರೇನು, ಯಾವ ಐಶ್ವರ್ಯ ಇದ್ರೇನು, ಮನಸ್ಸಿಗೆ ಮಾತ್ರ ಸಮಾಧಾನ ಇಲ್ಲ. ನನ್ನ ಸಾಂಸಾರಿಕ ಜೀವನದ ವಿಚಾರವಾಗಿ ನನಗೆ ಹೇಳುವುದಕ್ಕೆ ಮನಸ್ಸು ಬರುವುದಿಲ್ಲ. ನಾವು ನಾನಾ ಕಾರಣದಿಂದ ಊರಿಡೀ ಸಂಚಾರ ಮಾಡ್ತೇವೆ. ಮನೆಗೆ ಬರುವಾಗ ನಮಗೆ ಒಂದು ಆಸಕ್ತಿ ಬೇಕಲ್ಲ. ಮನಸ್ಸಿಗೆ ನೆಮ್ಮದಿ ಸಿಗುವ ಕಾರಣವೇ ಅದು ಮನೆಯಾಗಿರುವುದಕ್ಕೆ ಸಾಧ್ಯ. ಆದರೆ ನನಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ಮನೆಗೆ ಬಂದರೆ ಮುಳ್ಳಿನ ಹಾಸಿಗೆಯಲ್ಲೇ ಮಲಗಿದ ಅನುಭವ ನನಗಾಗ್ತಾ ಉಂಟು. ಏನು ಮಾಡೋಣ, ಕಟ್ಟಿಕೊಂಡವಳು ಎಂಥ ಸುಂದರಿ ಗೊತ್ತುಂಟ. ಅವಳ ಮೈ ಬಣ್ಣ ನೋಡಬೇಕು ನೀವು, ನೀರಿಗೆ ಹಾಕಿದ ಕೆಂಡದ ಹಾಗೆ. ಮಸಿ ಗೊತ್ತುಂಟಲ್ಲ ನಿಮಗೆ, ಮಸಿಯನ್ನು ಅವಳ ಹತ್ತಿರದಲ್ಲಿ ಇರಿಸಿದ್ರೆ ಮಸಿ ಕಾಣುವುದಕ್ಕೆ ಸಿಗ್ಲಿಲ್ಲ, ಅವಳನ್ನ ನೋಡಬೇಕಾಗಿ ಬರ್ತದೆ. ಹೆಸರು ಗೌರಿ, ಶರೀರ ಬಣ್ಣ ಮಾತ್ರ ಕಪ್ಪು. ಗೌರಿ ಅಂದ್ರೆ ಬಿಳಿ ಬಣ್ಣ ಅಂತಲ್ವ, ಹೆಸರಿಗೂ ಅವಳ ಬಣ್ಣಕ್ಕೂ ಅಷ್ಟು ವ್ಯತ್ಯಾಸ. ಮತ್ತೆ ಕಣ್ಣು ನೋಡಬೇಕು, ನಳಿನಾಕ್ಷಿಯೇ ಸರಿ. ಒಂದು ಕಣ್ಣು ಪೂರ್ವಕ್ಕೆ, ಒಂದು ಕಣ್ಣು ಪಶ್ಚಿಮಕ್ಕೆ. ಅವಳು ಯಾರನ್ನು ನೋಡ್ತಾಳೆ ಅಂತ ಯಾರಿಗೂ ಅರ್ಥ ಆಗುವುದಿಲ್ಲ. ಹಾಗೆಂದು ಇಲ್ಲಿ ಇರುವುದಕ್ಕಿಲ್ಲ. ಅವಳಿಗೆ ಬಣ್ಣ ವರ್ಣ ಅಲ್ಲ, ಶರೀರ ಹೇಗೆ ಇರಲಿ, ಕುರೂಪವೇ ಇರಲಿ, ಆರೋಗ್ಯ ಆದರೂ ಸರಿಬೇಕಲ್ಲ. ನಮ್ಮ ಮನೆಯಲ್ಲಿ ಯಾವಾಗ ನೋಡಿದ್ರು ತಾಳಮದ್ದಲೆ, ಕೆಮ್ಮು ದಮ್ಮು ಬಿಟ್ಟರೆ ಬೇರೆ ಇಲ್ಲ. ಹಾಗೆಂದು ಒಳ್ಳೆ ಮನಸ್ಸಿನವಳು, ಮತ್ತೆ ಶುದ್ಧಾಚಾರಕ್ಕೆ ಎತ್ತಿದ ಕೈ ಅವಳು. ಅವಳು ಮನೆಯೊಳಗೆ ಇರುವುದೇ ಇಲ್ಲ, ಹೊಳೆ ಬದಿಯಲ್ಲೇ ಇರುವುದು. ಬಟ್ಟೆ ಒಗೆದು ತಂದಲು, ಪುನಃ ಒಗೆದ ಬಟ್ಟೆಯನ್ನು ಹಿಡ್ಕೊಂಡು ಪುನಃ ಹೋದು. ಇದೇ ಕೆಲಸ ಇವಳಿಗೆ. ಆದರೆ ಒಂದು ಓರ್ವ ಮಗನನ್ನು ನಾನು ಪಡೆದಿದ್ದೇನೆ. ಆ ರೀತಿಯ ಕುರೂಪಿಯಾದರೂ ಕೂಡ ಮಗನನ್ನು ಪಡೆದದ್ದು ಹೇಗೆ ಅಂತ ನೀವು ಕೇಳಬಹುದು. ಈ ರಾತ್ರಿ ಆದ ಮೇಲೆ ಕಪ್ಪು ಅಂತ ಉಂಟ, ಬಿಳಿ ಅಂತ ಉಂಟ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಗೊತ್ತಲ್ಲ, ಮಕ್ಕಳು ಹುಟ್ಟದೇ ಇದ್ರೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲವಂತೆ. ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಿಲ್ಲದಿದ್ರೆ ಗತಿ, ಪರಲೋಕದಲ್ಲಿ ಗತಿ ಇಲ್ಲ ಅಂತ ಹೇಳ್ತಾರಲ್ಲ. ಆ ಕಾರಣದಿಂದ ಮಗನವರವನ್ನು ಪಡೆದಿದ್ದೇನೆ. ಕಟ್ಟಿಕೊಂಡವಳು ಹಾಗಾದ್ರೆ ಹುಟ್ಟಿಕೊಂಡವನ ಪರಿಸ್ಥಿತಿಯೇ ಬೇರೆ. ನಾನು ಹೇಳುವುದಲ್ಲ, ಅವನನ್ನು ನಿಮಗೆ ತೋರಿಸ್ತೇನೆ ನಾನು. ಮಗನೇ, ಓ ಮಗನೇ, ಅಪ್ಪಯ್ಯ ಎಲ್ಲಿದ್ಯಾ? ಬಂದೆ ಅಪ್ಪಯ್ಯ. ಬಾ ಬಾ. ಇಲ್ಲಲ್ಲಿ ಎಲ್ಲಿಗೆ ಬರುವುದು ಹೋಗುದು? ನಾವು ಬರುದಿಲ್ಲ ಅಪ್ಪಯ್ಯ. ಯಾಕೆ ಬರುವುದಿಲ್ಲ? ನೀವು ನಂಗೆ ಹೊಡಿತೀರಿ. ಹೊಡಿಯುವುದಲ್ಲ, ನಿನ್ನ ಸೊಂಟ ಮುರಿದೇನು ಹೇಳಿದ ಹಾಗೆ. ಏಕಪ್ಪ ಏಕಪ್ಪ, ನೋಡಿದ್ರ ನನ್ನನ್ನೇ ಕೆಪ್ಪ ಮಾಡ್ತಾ ಇದ್ದಾನೆ. ಎಲ್ಲಿದ್ದೀಯ ನೀನು? ಒಳಗಿದ್ದೆ. ಏನು ಮಾಡ್ತಾ ಇದ್ದೆ? ಕಾಯ್ತಾ ಇದ್ದೆ. ಏನನ್ನು ಕಾಯ್ತಾ ಇದ್ದೆ? ಹೊರಗೆ ಹೋಗುದೆಂದು. ಯಾರು ಹೊರಗೆ ಹೋಗುದನ್ನು? ಅಮ್ಮ. ಅಮ್ಮ ಹೊರಗೆ ಹೋಗುದನ್ನು ನೀನು ಕಾಯ್ತಾ ಇದ್ದಾನೆ. ಯಾಕೆ? ಅದಪ್ಪಯ್ಯ, ಓ ಮೊನ್ನೆ ಬೃಹಸ್ಪತಿ ವಾರದ ದಿನ. ನಿನಗೆ ಈ ಭಾಷೆಯೇ ಮಾತನಾಡುವುದಕ್ಕಾಗುದಿಲ್ಲ. ನೀನಿನ್ನು ಸಂಸ್ಕೃತವನ್ನು ಹಾಳು ಮಾಡುದು ಬೇಡ. ಬೃಹಸ್ಪತಿ ವಾರ ಅಂತ ಹೇಳಬೇಡ, ಮಗ ಗುರುವಾರ ಅಂತ ಹೇಳು. ಗುರುವಾರದಂದು ಕೆಳಗಿನ ಮನೆ ಎಂಕಪ್ಪಾಚಾರ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಆಯ್ತಲ್ಲ. ಬ್ರಾಹ್ಮಣಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ. ನಿಮ್ಮ ಮಗ ಅಲ್ವ? ಸತ್ಯನಾರಾಯಣ ಪೂಜೆ. ಯಾವುದೋ ಒಂದು ನಾರಾಯಣ, ಅದು ಅದೇ ಸತ್ಯನಾರಾಯಣ ಪೂಜೆ ಆಯ್ತಲ್ಲ. ಅಲ್ಲಿ ಯಾವತ್ತು ಇಷ್ಟು ಸಫೇತು ಉಳಿದಿತ್ತಪ್ಪಯ್ಯ. ಸಫೇದ್ ಯಾಕ ಬಣ್ಣ ಹಾಕ್ಲಿಕ್ಕೆ ಮುಖ ಸಪಾದ ಫಲ. ಅದನ್ನೆಲ್ಲ ಕಟ್ಟಿಕೊಂಡು ಬಂದು ಅಟ್ಟದಲ್ಲಿ ಇಟ್ಟು ಒಂದು ವಾರದಿಂದ ಇಷ್ಟಿಷ್ಟೇ ತಿನ್ನುತ್ತಾ ಇದ್ದೇನೆ. ಒಂದು ವಾರದಿಂದ ಅದನ್ನೇ ತಿನ್ನುತ್ತಾ ಇದೆಯಲ್ಲ. ದಿನ ಹೋದಾಗೆ ರುಚಿ ಹೆಚ್ಚಾಗುತ್ತದೆ. ಹೊಟ್ಟೆ ಹಾಳಾಗ್ಲಿಲ್ವ ನಿನ್ನದು? ಹುಳ ಬಿತ್ತಿರ್ಬಹುದು ಅದರಲ್ಲಿ. ಒಳ್ಳೆದುಂಟಪ್ಪಯ್ಯ. ನಿಮಗೆ ಬೇಕಪ್ಪಯ್ಯ? ನನಗೆ ಬೇಡ, ನೀನೇ ತಿನ್ನು. ಹಾಗೆಲ್ಲ ಮಾಡಬಾರ್ದು ಮಗನೇ. ಅದೆಲ್ಲ ಹೆಚ್ಚು ದಿವಸ ಅದನ್ನಲ್ಲಿ ಸಪಾದ ಬಲ ಹಾಗೆಲ್ಲ ಹಾಳಾಗುವುದಿಲ್ಲ. ಆದ್ರೆ ಆ ರೀತಿಯಾಗಿ ಅಟ್ಟದಲ್ಲಿಟ್ಟು ತಿನ್ಬೇಕಾದ ಅಗತ್ಯ ಉಂಟ ಮಗನೇ. ಕೆಳಗಿಟ್ಟು ಇರುವೆ ಕೊಂಡು ಹೋಗುದಿಲ್ಲ ಅಪ್ಪಯ್ಯ. ಆಗ್ಲಿ,
ನೀನು ನಿನ್ನ ದಿನದ ಕಾರ್ಯವನ್ನೆಲ್ಲ ಮಾಡಿದ್ಯಾ? ಮಾಡ್ತಾ ಇದ್ದೀನಪ್ಪ. ಯಾವುದು? ನೀವು ಮೊನ್ನೆ ಹೇಳಿದ್ದಲ್ಲ, ಈಗ ಬಸವನಾಗ ತಿರುಗಾಡುದು ಬೇಡ, ನೀನು ಇನ್ನು ಹೋಮ ನೇಮ ಎಲ್ಲ ಪೂಜೆ ಎಲ್ಲ ಮಾಡ್ಬೇಕು ಅಂತ. ನೇಮ ನೀನು ಮಾಡುವುದು ಬೇಡ, ಅದಕ್ಕೆ ಬೇರೆ ವ್ಯಕ್ತಿಗಳಿದ್ದಾರೆ. ನೇಮ ಮಾಡುವುದು ಬೇಡ, ಹೋಮ ಮಾಡಬೇಕು, ಪೂಜೆ ಮಾಡಬೇಕು, ಪೂಜೆ ಪುರಸ್ಕಾರಗಳನ್ನು ಗೈಬೇಕು ಅಂತ ಹೇಳಿದೆ. ಈಗ ನಾನು ಮಾಡ್ತಾ ಇದ್ದೇನಪ್ಪ. ಏನು ಮಾಡ್ತಾ ಇದ್ದೀನಿ? ಕೆಳಗಿನ ಮನೆ ನಾರಾಯಣಾಚಾರ್ಯ ಬಂದು ಹೇಳಿದ್ರು, ಬಟ್ರೆ ಒಂದು ಶಾಂತಿ ಹೋಮ ಮಾಡಬೇಕು, 100 ಜನರಿಗೆ ಅಡುಗೆ ಮಾಡಿ ಬಡಿಸಬೇಕು ಅಂತ ಹೇಳಿದ್ರಪ್ಪ. ಹಾಗೆ ನಾನು ಒಪ್ಪಿಕೊಂಡಪ್ಪಯ್ಯ. ಸರಿ. ಆದ್ರೆ ಅಡುಗೆಗೆ ಅವರು ಅಕ್ಕಿ ಕೊಡ್ಲಿಲ್ಲಪ್ಪಯ್ಯ. ಅಡುಗೆಗೆ ಅಕ್ಕಿ ಕೊಡ್ಲಿಲ್ಲ? ಮತ್ತೇನು ಮಾಡಿದೆ? ನಾವೇ ಕೆಲಸ ಮಾಡಿದೆ. ಎಲ್ಲ ಮನೆಗೆ ಬಂದು ನಮ್ಮ ಅಟ್ಟಕ್ಕೆ ಹತ್ತಿ ಅಲ್ಲಿ ತುಂಬಾ ಅಕ್ಕಿ ಮುಡಿ ಇತ್ತಲ್ಲ, ಅಕ್ಕಿ ಮುಡಿಗೆ ನೋವಾಗದ ಹಾಗೆ ನನ್ನ ತಲೆಯಲ್ಲಿ ಹೊತ್ತುಕೊಂಡು ಹೋಗಿ 100 ಜನರಿಗೆ ಅಡುಗೆ ಮಾಡಿ ಮಾಡಿಸಿದಪ್ಪಯ್ಯ. ಅಟ್ಟದಲ್ಲಿದ್ದಂತ ಅಕ್ಕಿ ಎಲ್ಲ ಮುಗಿಸಿದೆ ಅಂತ ಕಾಣ್ತದೆ. ಕೆಲವುಂಟು ಅಕ್ಕಿ ಮುಟ್ಟಿಗೆ ನೋವಾಗುವರದಲ್ಲ, ಹಿಡ್ಕೊಂಡು ಹೋದೆ. ಆಮೇಲೆ ದಕ್ಷಿಣೆ ಅವರು ಕೊಡ್ಲಿಲ್ಲ. ದಕ್ಷಿಣೆ ಕೊಡ್ಲಿಲ್ಲ? ಇಷ್ಟು ಮಂದಿಗೆ ನೀನು ಬಡಿಸಿ ನಿನಗೆ ಅವರು ದಕ್ಷಿಣೆ ಕೊಡ್ಲಿಲ್ಲ? ನಾನು ಕೊಟ್ಟಿದ್ದೇನಪ್ಪಯ್ಯ. ಅದೆಲ್ಲಿಂದ ಕೊಟ್ಟೆ? ಅದು ಮೇಲೆ ಪೆಟ್ಟಿಗೆಯಲ್ಲಿ ತುಂಬಾ ಬೆಳ್ಳಿ ಪಾವಲಿ ಇತ್ತಲ್ಲ, ಒಂದು ಸುತ್ತಿಗೆ ತಂದು ಪೆಟ್ಟಿಗೆಯನ್ನು ಒಡೆದು ಆ ಪೆಟ್ಟಿಗೆ ಎಲ್ಲ ಕೊಂಡೋಗಿ ದಕ್ಷಿಣೆ ಕೊಟ್ಟದಪ್ಪಯ್ಯ. ನೀನು ನನ್ನನ್ನು ಉದ್ಧಾರ ಮಾಡಿದ ಹಾಗೆ ಅಕ್ಕಿ ಮುಡಿ ಎಲ್ಲ ಮುಗಿಸಿದೆ, ನಾನು ಕಟ್ಟಿಟ್ಟಂತಹ ಬಂಗಾರ ಬೆಳ್ಳಿಯ ನಾಣ್ಯಗಳನ್ನು ಮುಗಿಸಿದೆ. ತುಂಬಾ ಉಂಟು. ಯಾಕಪ್ಪಯ್ಯ ಅಲ್ಲಿಟ್ಟದ್ದು? ಅದೇ ಹಾಕ ಅಲ್ಲಿಟ್ಟದಪ್ಪಯ್ಯ. ನಿನ್ನ ಉತ್ತರ ಕ್ರಿಯೆ ಮಾಡುವುದಕ್ಕೆ, ವೈಕುಂಠ ಸಮಾರಾಧನೆ ಮಾಡುವುದಕ್ಕೆ. ನಿನಗೆ ಇನ್ನು ಭವಿಷ್ಯ ಇಲ್ವೇನೋ? ನಿನಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಜೀವನ ಸಾಗಿಸಬೇಕು ಅಂತ ಗೊತ್ತಿಲ್ಲ. ನಿನಗೆ ಮದುವೆಗಾದ್ರೂ ಖರ್ಚಿಗೆ ಬೇಕಲ್ಲ ನನಗೆ, ಅದಕ್ಕಾಗಿ ಇಟ್ಟುಕೊಂಡದ್ದು. ನನಗೆ ಮದುವೆ ಇಲ್ಲ ಆದ್ರೂ ತೊಂದರೆ ಇಲ್ಲಪ್ಪಯ್ಯ. ಜೀವಂತವಾಗಿ ನಿಮಗೊಂದು ವೈಕುಂಠ ಸಮಾಧಾನ ನಾನು ಮಾಡಿದ್ದಪ್ಪಯ್ಯ. ಏನಿದ್ರೆ ಆಗ್ಲಿ. ನೀವು ಸತ್ತ ಮೇಲೆ ಮಾಡಿದ್ದೆ ನಿಮಗೆ ಗೊತ್ತಾಗ್ತದ? ಅದಕ್ಕೆ ಈಗಲೇ ಮಾಡಿದ್ದು. ಇನ್ನು ನೀನು ಮಾಡುವುದಕ್ಕೆ ಉಂಟ ಮಗನೇ, ನನಗೆ ಈಗಲೇ ವೈಕುಂಠ ಸಮಾರಾಧನೆ ಆಗಿದೆ ನಿನ್ನಂತ ಒಬ್ಬ ಮಗನನ್ನು ಪಡೆದು. ಹೌದೇನೋ? ಅಪ್ಪಯ್ಯ ನೀನು ಪೂಜೆಗೆ ಹೋಗ್ಬೇಕು. ಪೂಜೆಗೆ? ನೀವು ಎಲ್ಲಿಗೆ ಹೋಗ್ತೀರಿ? ನನಗೆ ಬೇರೆ ಕೆಲಸ ಉಂಟು, ಒಂದು ಜಾತಕ ನೋಡುವುದಕ್ಕೆ ಉಂಟು. ಜಾತಕ? ನಾನು ಬರ್ತೇನೆ. ಜಾತಕ ಒಟ್ಟಿಗೆ ನೋಡುವ? ಇಲ್ಲ ಇಲ್ಲ, ಒಟ್ಟಿಗೆ ನೋಡುದಲ್ಲ, ನಾನೇ ನೋಡ್ಬೇಕಾದ ಜಾತಕ. ಅಲ್ಲ, ನಾನು ಬಿಡಿಸುದು ಮಾತ್ರ, ಓದೋದು ನೀವು ಓದಿ. ಇಲ್ಲ ಇಲ್ಲ, ಅದು ನಾನೇ ಬಿಡಿಸಬೇಕು, ನಾನೇ ಓದಬೇಕು. ಪೂಜೆಗೆ ನಾನು ಹೋಗ್ಬೇಕು? ನೀನು ಪೂಜೆಗೆ? ನಾನು ಪೂಜೆಗೆ ಹೋಗೋದಿಲ್ಲ. ಯಾಕೆ ಹೋಗುದಿಲ್ಲ? ಪೂಜೆ ಮಾಡುದಿಲ್ಲ. ಯಾಕೆ? ಪೂಜೆ ಮಾಡ್ಬೇಕು. ಪೂಜೆಗೆ ಹೋಗಲೇಬೇಕು. ಸ್ನಾನ ಮಾಡಬೇಡಪ್ಪಯ್ಯ. ಪೂಜೆ ಮಾಡ್ಬೇಕಾದ್ರೆ ಸ್ನಾನ ಮಾಡಬೇಡಪ್ಪಯ್ಯ. ಸ್ನಾನ ಮಾಡಲೇಬೇಕು. ನನಗೆ ಥಂಡಿಯಿಂದ ಸ್ನಾನ ಮಾಡಲಿಕ್ಕೆ ಚಳಿ ಆಗುತ್ತದೆ. ನನಗೆ ಬಿಸಿಲು ಬೇಕು, ನನಗೆ ಚಳಿ ಆಗುತ್ತದೆ ಅಪ್ಪಯ್ಯ. ನನಗೆ ಬಿಸಿಲು ಬೇಕು, ನಾನು ಪೂಜೆ ಪೂಜೆಗೆ ನೀನು ಹೋಗಲೇಬೇಕು. ತಣ್ಣೀರಾಗುದಿಲ್ಲ ನಿನಗೆ? ಬಿಸಿಲಿರ್ಬೇಕಪ್ಪ. ನೀರಿಗೆ ಹೆದರಿದವ ಬ್ರಾಹ್ಮಣನಲ್ಲ, ಗೊತ್ತುಂಟಲ್ಲ ನಿಮ್ಮ ಮಗ? ಯಾವುದು ಬ್ರಾಹ್ಮಣ ಅಲ್ಲ ಅಂತ ಹೇಳಿದಾಗ ನನ್ನ ಮಗನ. ನೀರಿಗೆ ಹೆದರಬಹುದು, ತಣ್ಣೀರಿನಲ್ಲಿ ಸ್ನಾನ ಮಾಡಲೇಬೇಕು, ಪೂಜೆ ಮಾಡಲೇಬೇಕು, ಹೋಗಲೇಬೇಕು. ಹೋಗದಿದ್ರೆ ಮಾಡುದಿಲ್ಲ ನೀನು ಸ್ನಾನ. ಜಾಗ್ರತೆ, ನಿನ್ನ ಸೊಂಟ ಮುರಿದೆ. ಪರಿಹಾರ ಏನಾದ್ರೂ ಉಂಟ ಸ್ನಾನ ಮಾಡೋದಾಗೆ? ಯಾರಲ್ಲಿ ಹೇಳಬೇಡ, ಇದು ಗುಟ್ಟು. ನಿನಗೆ ತಣ್ಣೀರಿನಲ್ಲಿ ಸ್ನಾನ ಮಾಡೋದಕ್ಕೆ ಆಗುದಿಲ್ಲ ಅಂತ ಆದ್ರೆ ಹೊಳೆ ಬದಿಗೆ ಹೋಗು ಮಗ. ಹೌದು, ನಿನ್ನ ಚುಟ್ಟನ್ನು ಒದ್ದೆ ಮಾಡು, ನೀರಿಗೆ ಮುಳುಗಿಸಿ. ಒಂದು ಕೊಡ ನೀರನ್ನು ಪೂಜೆಯಲ್ಲಿ ಇಟ್ಟುಕೊಂಡು ದೇವಸ್ಥಾನಕ್ಕೆ ಬರುವಾಗ ಮಡಿ 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 ದಾರಿ ಬಿಡಿ ದಾರಿ ಬಿಡಿ ಅಂತ ಹೇಳಿದ್ರೆ ಒಳ್ಳೆ ಭಟ್ರು ಸ್ನಾನ ಮಾಡಿ ಬರ್ತಾರೆ ಅಂತ. ಸ್ನಾನ ಮಾಡಬೇಕಾಗಿಲ್ಲ, ನೀವು ಹಾಗೆ ಮಾಡುದಪ್ಪ. ನಾನು ಹೇಗೂ ಮಾಡ್ತೇನೆ, ಅದು ಯಾಕೆ ನಿನಗೆ? ನಿನಗೆ ಚಳಿ ಆಗ್ತದೆ ಹೇಳುವ ಕಾರಣದಿಂದ ನಾನು ಇಷ್ಟನ್ನು ಹೇಳಿದ್ದು. ಪೂಜೆ ಮಾಡು, ಮಂತ್ರ ಹೇಳಬೇಕು. ಮಂತ್ರ ಗೊತ್ತುಂಟು. ಯಾವುದು? ನೀವು ಮೊನ್ನೆ ಹೇಳ್ತಾ ಇದ್ದೀರಲ್ಲ, ಮಾಂಗಲ್ಯಕ್ಕೆ ತಂತು ನಾನೇನ ನಾ ಹೇತು ನಾಮ. ಅದು ಯಾವ ಮಂತ್ರವೋ? ಮಂತ್ರವೆಲ್ಲ ಮಾಂಗಲ್ಯವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಹೇಳಬೇಕಾದ ಮಂತ್ರ. ನೀನು ಪೂಜೆ ಮಾಡಬೇಕಾದ್ದು ಎಲ್ಲಿ? ಈಶ್ವರ ದೇವಸ್ಥಾನದಲ್ಲಿ. ಈಶ್ವರ ದೇವರ ಒಂದು ಮಂತ್ರ ಆದ್ರೂ ಸುಟ್ಟು ತಿನ್ನುವುದಕ್ಕೆ ನಿನಗೆ ಬರ್ತದ? ಹಾಗಿದ್ರೆ ಬೇಡ ಬೇಡ. ಭಕ್ತಿಯಲ್ಲಿ ನಾವು ದೇವರನ್ನು ಆರಾಧನೆ ಮಾಡಿದ್ರೆ ಸಾಕು. ಹೇಗಪ್ಪಯ್ಯ? ಓಂ ನಮಃ ಶಿವಾಯ. ಹಾಗೆ ಹೇಳಿದ್ರೆ ದೇವರಲ್ಲಿಂದ ಓಡಿಯಾರು. ಓಂ ನಮಃ ಶಿವಾಯ. ಸರಿ ಹೇಳ. ಓಂ ನಮಃ ಶಿವಾಯ. ನಂಗೆ ಬರ್ತದಪ್ಪ. ಬರ್ತ ಹೇಳು.
ಭಕ್ತಿಯಲ್ಲಿ ಹೇಳಬೇಕು ಮಗ. ಭಕ್ತಿಯಲ್ಲಿ ಹೇಳ್ತೇನೆ. ಉಚ್ಚಾರ ಸರಿಯಾಗಬೇಕು. ಬರುದಿಲ್ಲ ಭಯ. ಆಗಲಿ. ಹಾಗಿದ್ರೆ ಪೂಜೆ ಮಾಡು. ನಾನು ಆದಷ್ಟು ಬೇಗ ಹೋಗಿ ಬರ್ತೇನೆ. ಬೇಗ ಬನ್ನಿ ಭಯ. ಓ ನಮ ಶಿವಾಯ, ಓ ನಮ ಶಿವಾಯ, ಓ ನಮ ಶಿವಾಯ, ಓ ನಮ ಶಿವಾಯ, ಓಂ ನಮ ಶಿವಾಯ. ಓಂ ನಮ ಶಿವಾಯ. ಭಕ್ತಿಯಲ್ಲಿ ಹೇಳೇನು? ಅವನಲ್ಲಿ ನಾನು ಸುಳ್ಳು ಹೇಳಿದ್ದೆ. ನಾನು ಹೊರಟದ್ದೆಲ್ಲಿಗೆ ಅಂತ ಗೊತ್ತುಂಟ? ರಾಣಿಯ ಮನೆಗೆ. ವೇಶ್ಯೆ ವೇಶ್ಯೆ. ನೀವೇ ಆಲೋಚನೆ ಮಾಡಿ. ಮನೆಯಲ್ಲಿ ಸರಿ ತಿನ್ನುವುದಕ್ಕೆ ಆಹಾರ ಇಲ್ಲ ಅಂತ ಆದರೆ ಎಲ್ಲಿ ಆಹಾರ ಸಿಗ್ತದೆ ಅದನ್ನು ಹುಡುಕಬೇಕಾ ಬೇಡುವ? ನನಗೂ ಆದದ್ದಷ್ಟೇ. ಬೇಕಾದಷ್ಟು ಸಂಪತ್ತುಂಟು, ಆದ್ರೆ ಏನು ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೊನ್ನೆ ದಿನ ಅವಳು ಬಂದಿದ್ಳು ರಾಣಿ ನಮ್ಮ ದೇವಸ್ಥಾನಕ್ಕೆ. ಪ್ರಸಾದ ಕೊಡುವಾಗ ಏನೋ ಅನಿರೀಕ್ಷಿತವಾಗಿ ನನ್ನ ಕೈ ಅವಳ ಕೈಗೆ ತಾಗಿ ಹೋಯಿತು. ಏನೋ ವಿದ್ಯುತ್ ಸಂಚಾರ ಆದ ಅನುಭವ ನನಗಾಗಿದೆ. ಆಗ ಅವಳು ಒಂದು ಮಾತು ಹೇಳಿದ್ರು, ಭಟ್ರೆ ಒಮ್ಮೆ ಬನ್ನಿ ಭಟ್ರೆ ಮನೆಗೆ ಅಂತ. ಅಷ್ಟು ಹೇಳಿದ ಮೇಲೆ ರಾತ್ರಿ ಹಗಲು ನಮಗೆ ನಿದ್ರೆ ಇಲ್ಲ, ಆಹಾರ ಶರೀರಕ್ಕೆ ಸೇರ್ತಾ ಇಲ್ಲ. ನೋಡಿಬಿಡುವ ಅಂತ ಆಸಕ್ತಿ ಹುಟ್ಟಿದೆ ನನಗೆ. ಆದರೆ ಏನು ಮಾಡೋಣ, ಈ ಪುರದಲ್ಲಿರುವವರು ಎಲ್ಲರಿಗೂ ನನ್ನ ಪರಿಚಯ ಉಂಟು. ಕಣ್ಣು ತಪ್ಪಿಸಿಕೊಂಡು ಹೋಗೋದಕ್ಕೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಲ್ಲ. ಬಹಳ ಜಾಗ್ರತೆಯಿಂದ ಆದಷ್ಟು ಬೇಗನೆ ಅಲ್ಲಿಗೆ ಹೋಗ್ತೇನೆ. ಚಂದಿರಾಣಿ ಸಿಂಗರಿಸುತ್ತ ತನ್ನ ಮಂದಿರದೊಳಗಿರಲು ಚಂದಿರಾಣಿ ಶಾಸ್ತ್ರೀಯ
ಪರಮ ಎಲ್ಲಿ ಹೋದ? ಅಂದು ಕಾಯುತ್ತಲಿದ್ದಳು. ಯಾವ ದಾರಿಯಲ್ಲಿ ಬರ್ಬೋದು? ಮಂದಗ ಮನೆ ಬಿಟ್ಟ ಶಾಸ್ತ್ರೀಯ ಪರಮ ಅಂದು ಕಾಯುತ್ತಲಿದ್ದಳು. ಚಂದಿರಾನನೆ ರಾಣಿ ಸಿಂಗರಿಸುತ್ತ ತನ್ನ ಮಂದಿರದೊಳಗಿರಲು ಸಿಂಗರಿಸುತ್ತ ಸಿಂಗರಿಸುತ್ತ ತನ್ನ ಮಂದಿರದೊಳಗಿರಲು. ಬೆಳಗಾದ್ರೆ ಇದೊಂದು ಕಾಟ ಸ್ವಾಮಿ, ಬಾಗಿಲು ತೆಗಿಲಿಕ್ಕಿಲ್ಲ. ನೋಡಿ ಅಂತೆ ಸಾಲು 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 ಜನ. ಏನಿಲ್ಲಿ ಪೂಜೆ ಆಗುತ್ತಾ ಉಂಟು? ಆಹಾ, ನನ್ನನ್ನು ನೋಡುವುದಕ್ಕೆ ಬರುವುದು ಎಲ್ಲರೂ ಕೂಡ. ನೋಡಿ ಅಂತ ಎಷ್ಟು ಸಾಲು ಸಾಲಾಗಿ ಬರ್ತಾ ಇದ್ದಾರೆ. ಅವರೆಲ್ಲ ನನ್ನನ್ನು ನೋಡುವುದಕ್ಕೆ ಬರ್ತಾ ಇರುವುದು. ಹಾ, ಇಂಥ ಸೌಂದರ್ಯ ರಾಶಿ ಇಲ್ಲೊಂದು ಇದೆ. ಅವಳ ಹತ್ತಿರ ನಿಂತು ಮಾತಾಡಿ ಸುಖ ಕಷ್ಟ ಮಾತಾಡಿ ಹೋಗುವುದಕ್ಕೆ ಬರುವುದು ಹಾಗಂತ ಭಾವಿಸಿದ್ದ ನೀವು? ಅಲ್ಲಪ್ಪ, ಸುಖ ಕಷ್ಟ ಮಾತಾಡಿ ಹೋಗುವುದಕ್ಕೆ ಹಾಗೆ ಬರ್ತಾರ ಅವರು. ಅವರು ಬರುವಾಗಲೇ ಒಂದು ಅವರಿಗೆ ನೋಡಿ ನನ್ನ ಮಾತು ಕೇಳುವಾಗ ಆಸೆ ಆಯ್ತು, ಬಂದದ್ದೆ ಅವರು. ಹಾ, ಅಲ್ಲೇ ಅಲ್ಲೇ ಇರಿ, ನಾನು ಬರ್ತೇನೆ ಈಗ. ಅವ್ರು ಯಾಕೆ ಆಚೆ ಹೋದದ್ದು? ಎಲ್ಲರೂ ಕಾಣುವ ಹಾಗೆ ನಾನು ಅವ್ರ ಹತ್ರ ಮಾತಾಡಿದ್ರೆ ಅವರ ಹೆಂಡತಿಯನ್ನು ಹೇಳಿಕೊಳ್ತಾಳು, ಬೈದ್ರೆ. ಹಾಗಾಗಿ ಅವರಿಗೆ ಸ್ವಲ್ಪ ಮುಜುಗರ ಆಯಿತು, ಹಾಗೆ ದೂರ ಹೋಗಿ ನಿಂತದ್ದವರು. ಆ ವಿಚಾರವನ್ನು ಬಿಡೋಣ. ಈಗ ನಿಮಗೆ ನಾನು ಯಾರು ಅಂತ ಗೊತ್ತಾಯ್ತೆ? ಗೊತ್ತಾಗ್ಲಿಲ್ವಾ? ಹಾ ಹಾ ಹಾ, ನನಗೆ ಗೊತ್ತಾಯ್ತು. ನಿಮಗೆ ನನ್ನ ಪರಿಚಯ ಇರ್ಲಿಕ್ಕಿಲ್ಲ, ಅಮ್ಮನ ಪರಿಚಯ ಇರ್ಲಿಕ್ಕುಂಟು. ನಿಮಗಲ್ಲ ಹೇಳಿದ್ದು ನಾನು, ನಿಮ್ಮ ಅಪ್ಪನಿಗೆ. ಹೌದೌದು, ಮೊದಲು ಅವರೇ ಕುಣಿಸ್ತಾ ಇದ್ರಂತೆ. ಹಾ, ನನ್ನ ಅಮ್ಮ ಯಾರು ಗೊತ್ತಾಯ್ತಾ? ತ್ರಿಲೋಕ ಸುಂದರಿ. ಹೇಳಿದ್ದಷ್ಟೇ, ಅಷ್ಟ ಪಕ್ಕನೆ ಸೂಳೆ ಅಂತ ಹೇಳಿ ಆಯ್ತು ಅವರು. ಸೂಳೆ ಸೂಳೆ ಅದ್ರಲ್ಲೇನುಂಟು? ಆದ್ರೆ ಅದರಲ್ಲಿ ಹೇಳುವ ಕ್ರಮ ಬೇರೆ ಉಂಟು ಅಷ್ಟೇ. ನೀವು ಪಕ್ಕನೆ ಸೂಳೆ ಅಂತ ಹೇಳಬೇಡಿ, ಬೇರೆ ಹೆಸರುಗಳುಂಟಪ್ಪ. ಗಣಿಕಾಂಗಣೆಯರು, ವಾರಾಂಗಣೆಯರು, ದೇವದಾಸಿಯರು, ಹಾಗೆಲ್ಲ ಕರೆಯಬೇಕು ನೀವು. ಒಂದೇ ಹೌದು, ಸೂಳೆ ಅಂತ ಹೇಳಿದ್ರೆ ಕೇವಲ ಅದೊಂದೇ ಅರ್ಥ ಅಂತ ಮಾಡಿದ್ದೀರಾ ನೀವು? ಅದಕ್ಕೂ ಬೇರೆ ಅರ್ಥ ಉಂಟು. ಸು ಅಂದ್ರೆ ಏನು ಹೇಳಿ? ಒಳ್ಳೆಯದು ಎನ್ನುವ ಹಾಗೆ. ಈ ವ್ಯವಸ್ಥೆಯನ್ನು ನೋಡಿದ್ರೆ ಇದು ಸುವ್ಯವಸ್ಥೆ, ಒಳ್ಳೆಯ ವ್ಯವಸ್ಥೆ. ಇಳೆ ಅಂತ ಹೇಳಿದ್ರೆ ಹೇಗೆ? ಇಳೆ, ಇದು ಒಳ್ಳೆಯ ಇಳೆ, ಫಲವತ್ತತೆಯಿಂದ ಕೂಡಿದಂತಹ ಭೂಮಿ. ಯಾರೂ ಕೂಡ ಬರಬಹುದು, ಯಾರೂ ಬಿತ್ತನೆಯನ್ನು ಮಾಡಬಹುದು, ಯಾರೂ ಬೆಳೆಯನ್ನ ತೆಗೆಯಬಹುದು. ಅಂಥ ಭೂಮಿ ಇದು. ನೀವು ಹಾಗೆಲ್ಲ ಹೇಳಿದ್ರೆ ನನಗೆ ಬೇಸರ ಆಗುತ್ತದೆ. ನಮ್ಮ ಮೂಲ ಇರುವುದು ಮೇಲೆ,
ದೇವಲೋಕದಲ್ಲಿ. ಅಲ್ಲಿ ನಮ್ಮವರೆಲ್ಲ ಇರುವುದು ಅಲ್ಲಿ. ದೇವಾಂಗನೆಯರು, ರಂಭೆ ಊರ್ವಶಿ, ಮೇನಕೆ, ತಿಲೋತ್ತಮೆ ಅವರೆಲ್ಲ ನಮ್ಮ ಸಾಲಿನವರೇ. ಅವರು ನಮ್ಮ ಹಿರಿಯರು. ಅವರು ಹಾಕಿಕೊಟ್ಟ ದಾರಿಯಲ್ಲೇ ನಾವು ನಡೆಯುತ್ತಾ ಇದ್ದೇವೆ. ನಾಟ್ಯಗಾರ್ತಿಯರು ಕೆಲವೊಂದು ಸಲ ನಾಟ್ಯವನ್ನು ಮಾಡುವಂಥದ್ದು, ಕೆಲವೊಂದು ಸಮಯದಲ್ಲಿ ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ನಮ್ಮನ್ನು ನೋಡಿ ಏನಾದರೂ ಕಾಣಿಕೆಯನ್ನು ಕೊಡಬೇಕೆನ್ನುವ ಹಾಗೆ ಮುಂದೆ ಬರ್ತಾರೆ ಅಂತ ಆಗಿದ್ದರೆ ಅವರಿಗೆ ಯಾವ ರೀತಿಯಲ್ಲಿ ಮನಸ್ಸಿಗೆ ಸಂತೋಷವಾಗಬೇಕು ಆ ರೀತಿಯಲ್ಲಿ ಸಂತೃಪ್ತಿಗೊಳಿಸುವವರು ನಾವು. ಆದ್ರೆ ಒಂದು ವಿಚಾರ, ನಾನು ಇಷ್ಟು ಶೃಂಗಾರ ಆಗಿರುವುದು ಯಾಕೆ ಗೊತ್ತೇ? ನಿನ್ನೆ ಒಂದು ಕಥೆ ಆಯ್ತಲ್ಲ ದೇವಸ್ಥಾನದಲ್ಲಿ. ಎಲ್ಲರೂ ಪೂಜೆಗಂತ ನಿಂತಿದ್ರು. ಸ್ವಾಮಿಗೆ ಪೂಜೆ ಆಗುತ್ತಾ ಇತ್ತು. ಶಾಸ್ತ್ರಿಗಳು ಅವರು ಪೂಜೆ ಮಾಡಿ ಪ್ರಸಾದವನ್ನು ಕೊಡುವುದಕ್ಕೋಸ್ಕರ ಬಂದದ್ದು. ನಾನು ಎಲ್ಲರಿಗೂ ಕೊಡುವ ಹಾಗೆ ನನಗೂ ಕೂಡ ಪ್ರಸಾದ ಕೊಡ್ತಾರೆ ಅಂತ ಭಾವಿಸಿಕೊಂಡು ಹೀಗೆ ಕೈ ಮುಗಿದು ನಿಂತೆ. ಪ್ರಸಾದ ಕೊಟ್ರು, ಆದ್ರೆ ಕೊಟ್ಟ ಕ್ರಮ ಬೇರೆ ಅಷ್ಟೇ. ಎಲ್ಲರಿಗೂ ಕೊಡುವುದು ಹೇಗೆ ಗೊತ್ತಾ? ಆದ್ರೆ ನನಗೆ ಹಾಗಲ್ಲ. ಹತ್ತಿರ ಬಂದ ಕ್ಷಣದಲ್ಲಿ ಅವರ ಮುಖದ ಭಾವನೆಯೇ ಬದಲಾಯಿತು. ನನ್ನನ್ನು ನೋಡಿ ಹೀಗೆ ಮಾಡಿದ್ದು. ಆವಾಗ ಒಮ್ಮೆ ನನಗೆ ಮುಜುಗರ ಆಯ್ತು ನೋಡಿ. ಅಷ್ಟು ಜನ ಇರುವಾಗ ಅವರು ಹಾಗೆ ಮಾಡಿದ್ರೆ. ಆದರೂ ಕೂಡ ಪ್ರಸಾದ ತೆಗೆದುಕೊಳ್ಳುವುದಕ್ಕೆ ಬರುವಾಗ ಕೈಯನ್ನು ಹೀಗೆ 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 ಮಾಡಿದೆ. ಅವರು ಹಾಕುವ ಹಾಗೆ ಕಾಣುವುದಿಲ್ಲ. ಪ್ರಸಾದವನ್ನು ಕೈಯಲ್ಲಿ ಹಿಡ್ಕೊಂಡು ಮತ್ತೆ ಹೀಗೆ 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 ಮಾಡ್ತಾ ಇದ್ದಾರೆ. ಆವಾಗ ಗೊತ್ತಾಯ್ತು ನನಗೆ ಅವರು ನನ್ನ ಕೈ ಮುಟ್ಟಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಎನ್ನುವ ಹಾಗೆ. ಅವರು ಕೈ ತಾಗುವ ಹಾಗೆ ಹೋಗಿ ನಿಂತುಕೊಂಡೆ ನಾನು. ಮುಟ್ಟಿದ್ರು. ಆವಾಗ ಒಂದು ಮಾತು ಹೇಳಿದ್ದಾರೆ. ನಾನು ಕಣ್ಸನ್ನೆಯಲ್ಲಿ ಮಾತಾಡಿದ್ದೇನೆ, ನಾಳೆ ಬನ್ನಿ ಎನ್ನುವ ಹಾಗೆ. ನನ್ನ ಮನೆಗೆ ಮತ್ತೆ ಯಾರ ಮನೆಗೆ? ನಿಮ್ಮ ಮನೆಗ? ಅವ್ರು ಕೇಳ್ತಾರೆ ನೋಡಿ ನಾ ಕಾಡಿಕೊಂಡು ಯಾರ ಮನೆಗೆ ಅಂತೇಳಿ. ನನ್ನ ಮನೆಗೆ ನಾನು ಬರ್ಲಿಕ್ಕೆ ಹೇಳಿದ್ದೇನೆ. ಏನು ಬರುವ ಸಮಯ ಆಯ್ತು, ಬರಬಹುದು, ನೋಡೋಣ. ಈ ನಾಯಿಗಳ ಕಾಟ ಒಂದು ಕಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಗೆ ಯಾರು ಬರ್ಲಿಕ್ಕೆ ಇಲ್ಲ. ನಾಯಿಗಳು ಬಂದಾಯ್ತು. ಕಲ್ಲು ಬಿಸಾಡ್ತೇನೆ, ಸಾಕುದು ಯಾರಪ್ಪ? ಇದಕ್ಕೆ ತಿನ್ನುವುದಕ್ಕೆ ಏನು ಕೊಡ್ತಾರಪ್ಪ? ಓ ಶಾಸ್ತ್ರಿಗಳು, ನಾನು ಯಾವುದೋ ಒಂದು ಹುಲ್ಲಿನ ಗಾಡಿ ಬರ್ತಾ ಉಂಟು ಅಂತ ಭಾವಿಸಿದ್ದು. ನಿನಗೆ ಬೈ ಹುಲ್ಲಿನ ಗಾಡಿ ಹಾಗೆ ಕಾಣ್ತದ? ನಾನು ಅಲ್ಲ, ದೇಹ ನೋಡಿ ಸ್ವಲ್ಪ ಮೆಲ್ಲ ಮಾತನಾಡು. ಶಾಸ್ತ್ರಿಗಳು ಅಂತ ಗಟ್ಟಿ ಹೇಳಬೇಡ, ಎಲ್ರಿಗೂ ಕೇಳಿತು ಹೊರಗಿದ್ದವರಿಗೆ. ಅಯ್ಯೋ, ಯಾರಿದ್ದಾರೆ ಇಲ್ಲಿ? ನನ್ನ ಮನೆ ಇದು. ಶಾಸ್ತ್ರಿಗಳೇ, ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಕಾಣುದಲ್ಲಿ ಗುಣಗುಂಜಿಸಿ ಬಿಗಿ ಒಡೆದು ಚಾಣತನದಲ್ಲಿ ನುಡಿಯೇ ರಾಣಿಯು ಶಾಸ್ತ್ರಿಯೊಡನೆ ಶಾಸ್ತ್ರಿಗಳೇ, ಬಂದದ್ದು ಒಳ್ಳೇದಾಯ್ತು. ನೀನು ಹೇಳಿದ್ದಲ್ಲ ಬರ್ಬೇಕು ಅಂತ. ಹೌದೌದು, ಗೊತ್ತಾಗದ ಹಾಗೆ ಬಂದಿದ್ದೀರಿ. ಸ್ವಲ್ಪ ಅಮ್ಮ. ಏನು ಮಗ? ಅಮ್ಮ, ಶಾಸ್ತ್ರಿಗಳು ಬಂದಿದ್ದಾರೆ. ಶಾಸ್ತ್ರಿಗಳು ಬಂದ್ರ ಮಗ? ಎಲ್ಲ ಒಳಗೆ ಕಳಿಸೇಳ. ಅಮ್ಮ ಕರೀತಾ ಇದ್ದಾರೆ. ಅಮ್ಮ ಅಲ್ಲಿಯೇ ಇರ್ಲಿ, ನಾನು ಅಮ್ಮನ ಹತ್ತಿರ ಹೋಗುದಿಲ್ಲ, ನಾನು ಇಲ್ಲೇ ಇರ್ತೇನೆ. ಅಮ್ಮ. ಏನು ಮಗ? ಅವಳು ಹೊರಗೆ ಬರುವುದಿಲ್ಲ ಅಂತೆ. ಹಾಗಾದ್ರೆ ನಾನೇ ಅಲ್ಲಿಗೆ ಬರ್ತೇನೆ. ಬೇಡ, ದಮ್ಮಯ್ಯ ಬರುದು ಬೇಡ ಅಂತ ಹೇಳಿ. ಬರುದು ಬೇಡ ಅಮ್ಮ, ಬರುದು ಬೇಡ ಅಂತೆ. ಪಾಪ ಅವರಿಗೆ ಮೊದಲೇ ಸೌಖ್ಯ ಇಲ್ಲ. ಹೌದು. ಅದು ಶಾಸ್ತ್ರಿಗಳೇ, ನಿಮಗೆ ಕುಡಿಲಿಕ್ಕೆ ಬೇಕು, ಬಾಯಾರಿಕೆ ಆಗ್ತದೆ. ಹೌದಾ? ನಿಮಗೆ ಯಾವುದು ಬಿಸಿ ಆಗ್ಬಹುದಾ? ಏನು ಅದಿತ್ತು, ನೀರು ಕೊಟ್ಟದ್ದಾಗ್ತದೆ ನನಗೆ. ಹಾಗೆಲ್ಲ ನಿಮಗೆ ಹಾಗೆಲ್ಲ ಬಿಸಿಯಲ್ಲೇ ಕೊಡ್ಲಿಕ್ಕೆ? ಸೀಯಾಳ ಇದ್ರೆ ಒಳ್ಳೇದು. ಬೊಂಡ. ಅಮ್ಮ. ಏನು ಮಗ? ಶಾಸ್ತ್ರಿಗಳಿಗೆ ನೀರೇನು ಬೇಡ ಅಂತೆ. ಹಾಲು ಬೇಕಾ? ಹಾಲು ಬೇಡ. ಹಾಲು ಸೊತ್ತದ್ದೇ ಉಂಟು ಅದಕ್ಕೆ. ಇಲ್ಲ ಮಗ. ಏನಾಯ್ತಮ್ಮ? ಆಚೆ ಮನೆಯ ಗಂಡು ಬೇಕು ಒಂದು ಹಾಲನ್ನೆಲ್ಲ ಕುಡಿದು ಆದ್ರೆ ಅದು ಕವಚ ಹಾಕಿ ಹೋಗಿದ್ದೆ. ಅದು ಸತ್ತು ಹೋಗ್ಲಿಕ್ಕೆ. ಶಾಸ್ತ್ರಿ
ಶಾಸ್ತ್ರಿಗಳೇ, ಹಾಲು ಬೆಕ್ಕು ಕುಡ್ದಿದೆ ಅಂತೆ. ಹೋಗ್ಲಿ, ಅದು ಬಂದು ಕುಡಿದು ಹೋದದ್ದೇ ಗೊತ್ತಾಗುದಿಲ್ಲ ಒಮ್ಮೊಮ್ಮೆ. ಓಹೋ, ಹಾಗಿದ್ರೆ ನಿಮಗೆ ಎಳನೀರು ಸಾಕಲ್ವ? ಅಮ್ಮ, ಏನು ಮಗ? ಅವರಿಗೆ ಬೊಂಡ ಬೇಕಂತೆ. ಅಯ್ಯೋ, ಇಲ್ಲಿ ಕೊಯ್ಯಲಿಕ್ಕೆ ಯಾರಿಲ್ಲ ಮಗ. ಯಾರು? ಶಾಸ್ತ್ರಿಗಳದು ಕೆಲಸ ಮಾಡ್ಲಿ. ನಮ್ಮ ಮನೆಯ ಹಿಂದೆ ಇರುವ ಹಳೆ ತೆಂಗಿನ ಮರದಲ್ಲಿ 2 ಸಿಯಾಳ ನೇತಾಡ್ದ ಉಂಟು. ನುಸಿ ರೋಗ ಹಿಡಿದದ್ದು. ಎಲ್ಲ ಹೋಗಿ ಎಳನೀರಿಗೆ ನೋವಾಗದಾಗೆ ಕೊಯ್ದು ಕುಡಿಯಲಿ, ಆಯ್ತಾ? ಶಾಸ್ತ್ರಿಗಳೇ, ಆದೀತಾ? ಹೇಗೆ? ಒಂದು ನುಸಿ ರೋಗ ಹಿಡಿದಾಗ ತೆಂಗಿನ ಮರ ಉಂಟು, ಹಳೇದ್ದು ಮಾತ್ರ. ಅದು ಹಳೇ ತೆಂಗಿನ ಮರ. ಹೌದೌದು, ಅದ್ರಲ್ಲಿ 2 ಉಂಟಂತೆ. ಹೋಗಿ ಕುಡಿತೀರಾ? ನನಗೆ ಸಿಯಾಳ ಕುಡ್ದ ಹಾಗೆ ಆಯ್ತು. ಮಗ, ಓ, ಶಾಸ್ತ್ರಿಗಳಲ್ಲಿ ಹೊಗೆ ಸೊಪ್ಪುಂಟ ಕೇಳು. ಹೊಗೆ ಸೊಪ್ಪುಂಟ ಕೇಳ್ತಾ ಇದ್ದಾರೆ ಅಮ್ಮ. ನಮಗೆ ಅದು ತಿನ್ನುವ ಅಭ್ಯಾಸವಿಲ್ಲ ಅಂತ ಹೇಳಿದ್ರು. ಅಭ್ಯಾಸ ಇಲ್ಲ ಅಂತೆ ಅಮ್ಮ. ಆಗಲಿ ಮಗ, ಜಾಗ್ರತೆ. ಆಯ್ತಾಯ್ತು ಶಾಸ್ತ್ರಿಗಳೇ, ನೀವು ಹೋಗಿ. ನಿಮ್ಮಲ್ಲಿ ನಾನು ಕೋಪ. ನಿಮ್ಮಲ್ಲಿ ಯಾಕೆ ಕೋಪ? ನನಗೆ ಸಿಟ್ಟು ಬಂದಿದೆ. ನಾನು ಧ್ಯಾನವು ಹಿರಿದಾಯಿತೆ ಆ ಶಂಕರ, ಧ್ಯಾನವು ನಿಮಗಾಯಿತೆ, ಧ್ಯಾನವು ಹಿರಿದಾಯಿತೆ ಧ್ಯಾನವು ಹಿರಿದಾಯಿತೆ ಆ ಶಂಕರ, ಧ್ಯಾನವು ನಿಮಗಾಯಿತೆ, ಜ್ಞಾನವಿಲ್ಲದೆ ಹೋಯಿತೆ, ಜ್ಞಾನವಿಲ್ಲದೆ ಹೋಯಿತೆ, ಬಳಲುವುದಾಯ್ತೆ, ಬಳಲುವುದಾಯ್ತೆ, ಜ್ಞಾನವು ಬಳಲುವುದಾಯಿತೆ, ಜ್ಞಾನವು ಹಿರಿದಾಯಿತೆ. ಜ್ಞಾನವಿಲ್ಲದೆ ಹೋಯಿತೆ ನಿಮಗೆ, ಜ್ಞಾನವಿಲ್ಲದೆ ಹೋಯಿತೆ, ಬಳಲುವುದಾಯಿತೆ, ಜ್ಞಾನವು ಹಿರಿದಾಯಿತೆ. ಧ್ಯಾನವು ಹಿರಿದಾಯಿತೆ ಶಂಕರ, ಧ್ಯಾನವು ನಿಮಗಾಯಿತೆ ಆ ಶಂಕರ, ಧ್ಯಾನವು ಹಿರಿದಾಯಿತೆ. ನೀವು ಹೋಗಿ. ನಿಮ್ಮಲ್ಲಿ ನಾ ಮಾತಾಡುದಿಲ್ಲ. ನಿಮ್ಮಲ್ಲಿ ಯಾಕೆ ಮುಖ ಬಾಡಿಸಿಕೊಂಡಿದ್ದು? ಮತ್ತೆ ಇನ್ನೇನು? ಏನು ಬೇಸರ ನಿನಗೆ? ನಾನು ನಿಮ್ಮ ಹತ್ರ ಅವತ್ತೇನು ಹೇಳಿದೆ? ಹೇಳಿದ ಹಾಗೆ ಬಂದಿದ್ದೇನಲ್ಲ. ಬಂದಿದ್ದೀರಾ? ಹೌದು. ಎಷ್ಟು ತಡಾಗಿ ಬಂದದ್ದು ನೋಡಿ. ನನ್ನ ಕುತ್ತಿಗೆ ನೋಡಿ ಅಂತ. ಓಹೋ, ಇಷ್ಟು ಉದ್ದಾಗಿ. ಹೌದು, ಕೊಕ್ಕರೆ ಹಾಗಾಗಿದೆ. ಹೇಗೆ ಗೊತ್ತೇ? ನೀವು ಆ ದಾರಿಯಲ್ಲಿ ಬರ್ತೀರೋ, ಈ ದಾರಿಯಲ್ಲಿ ಬರ್ತೀರೋ, ಆ ಕಡೆಯಿಂದ ಬರ್ತೀರೋ, ಈ ಕಡೆಯಿಂದ ಬರ್ತೀರೋ, ಇನ್ನು ಹಾಗೆ ಇಣುಕೆ 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 ಹೀಗಾಗೆ ಹೋಗಿದೆ. ಕೊನೆಗಾದ್ರೂ ನಾನು ಬಂದೆ ಅಲ್ಲ. ಹೌದು, ಬಂದಿದ್ದೀರ. ಸಮಾಧಾನ ಮಾಡಿಕೊ.
ಅದು ನಿಮಗೆ ಬೇಕಾದ ಹಾಗೆ ಉಪಚಾರ ಮಾಡ್ಬೇಕು ಅಂತ ಮಾಡಿದ್ದು ನಾನು. ನೀವು ಇವತ್ತು ಯಾವುದು ಬೇಡ ಯಾವುದು ಬೇಡ ಇನ್ನು ಹಾಗೆ ಆಡ್ತಾ ಇದ್ದೀರಾ. ಹೌದು, ನಿಮಗೆ ನಾನು ಅದನ್ನೆಲ್ಲ ಕುಡಿಯುವುದಕ್ಕಾಗಿ ಬಂದದ್ದ. ನನ್ನ ಉದ್ದೇಶವೇ ಬೇರೆ ಅಲ್ಲ. ಅದು ಬೇರೆ ಅಂತ ಗೊತ್ತುಂಟು ನನಗೆ. ಆದ್ರೆ ಅವತ್ತು ಪೂಜೆಯಲ್ಲಿ ಬರುವಾಗ ಪ್ರಸಾದ ಕೊಡುವಾಗ ನಿಮ್ಮ ಕಣ್ಣು ಸನ್ನೆ, ನೀವು ಕೊಟ್ಟ ರೀತಿ ಎಲ್ಲ ನೋಡಿ ನೀವು ಖಂಡಿತ ಬರ್ತೀರಾ ಎನ್ನುವ ಹಾಗೆ ನನಗೆ. ಯಾವಾಗಲೂ ಬರ್ಬೇಕಿತ್ತು ನಾನು, ಆದ್ರೆ ಹಾಗೆಲ್ಲ ನನಗೆ ಬರುವುದಕ್ಕಾಗ್ತದ? ಮತ್ತೆ 1000 ಕಣ್ಣುಗಳು ಈ ಪುರೋಹಿತನನ್ನು ನೋಡ್ತಾ ಇರ್ತದೆ. ನಾನು ಪ್ರಧಾನ ಅರ್ಚಕನಲ್ವ, ಈ ಊರಿನಲ್ಲಿ ಯಾರಿಗೆ ನನ್ನ ಪರಿಚಯ ಇಲ್ಲ, ಪ್ರತಿಯೊಬ್ಬರಿಗೂ ಪರಿಚಯ ಇದೆ. ನಾನು ಮಾರ್ಗಕ್ಕೆ ಇಳಿದ್ರೆ ಸಾಕು, ಶಾಸ್ತ್ರಿಗಳೇ ನೀವು ಯಾವ ಕಡೆಗೆ, ಎಲ್ಲಿ ಕಾರ್ಯಕ್ರಮ ಇವತ್ತು, ಈ ರೀತಿಯಾಗಿ ಕೇಳುವವರು. ಇವರೆಲ್ಲರ ಕಣ್ಣು ತಪ್ಪಿಸಿ ನಾನು ಬರ್ಬೇಕಿದ್ರೆ ಹರ ಸಾಹಸ ಪಟ್ಟಿದ್ದೇನೆ. ಆದ್ರೂ ಬಂದ್ರಲ್ಲ ಒಳ್ಳೆದ, ಮುಸುಗು ಹಾಕಿ ನಾನು ಇಲ್ಲಿಗೆ ಬಂದಿದ್ದೇನೆ. ಹೇಗೂ ಬಂದಾಗಿದೆ, ಬೇಸರ ಮಾಡಬೇಡ. ಸ್ವಲ್ಪ ತಡ ಆಗಿರ್ಬೋದು. ಮತ್ತೆ ಹೇಗಿದ್ದಿ? ನಾನು ನೋಡಿ ಹೇಗಿದ್ದೇನೆ, ಆರೋಗ್ಯದಲ್ಲಿದ್ದೇನೆ. ಸರಿ, ಇದು ಶಾಸ್ತ್ರಿಗಳೇ, ಆಹಾ ನಿಮ್ಮ ಈ ನಗು, ನಿಮ್ಮ ಈ ದೇಹ, ನಿಮ್ಮ ಈ ಕೈ, ನಿಮ್ಮ ತೋಡು, ನಿಮ್ಮ ಈ ಆಭರಣ, ನಿಮ್ಮ ಈ ಮಾಲೆ ಎಲ್ಲ ನೋಡುವಾಗ ಸಂತೋಷ ಆಗುತ್ತಾ ಉಂಟು. ನನಗೇನೋ ಆಗುತ್ತಾ ಉಂಟು ನೀ ಹತ್ತಿರಕ್ಕೆ ಬರುವಾಗ. ಯಾಕೆ ಗೊತ್ತಾ? ಯಾಕೆ? ನನ್ನ ಜೀವನದಲ್ಲಿ ಇದು ಪ್ರಥಮ. ಹೌದಪ್ಪ, ಸತ್ಯ. ನಾನು ಬೇರೆ ಯಾವ ಕಡೆಗೂ ಹೋದವನಲ್ಲ, ಇದು ನನ್ನ ಜೀವನದ ಪ್ರಥಮ ಅನುಭವ. ಆದ ಕಾರಣ ನೀನು ಹತ್ತಿರ ಬರುವಾಗ ಏನೋ ಒಂದು ರೀತಿ ನನಗೆ ಆಗ್ತಾ ಉಂಟು. ಹೌದಾ? ಶಾಸ್ತ್ರಿಗಳೇ ನೋಡಿ ಅಂತ ನನ್ನ ಮೈಗಳನ್ನು ನೋಡಿ, ಬಟ್ಟೆ ನೋಡಿ, ಇದು ನೋಡಿ, ಒಂದೂ ಸರಿ ಇಲ್ಲ ಬಟ್ಟೆ ಇದೆಲ್ಲ. ಏನಾಗಿದೆ? ಬಹಳ ಒಳ್ಳೇದುಂಟು ಇದು. ಎಷ್ಟು ದಿವಸದಿಂದ ಇದೇ ಹಾಕಿಕೊಳ್ತಾ ಇದ್ದೇನೆ. ನೀನು ಬಹುಶಃ ದೇವಸ್ಥಾನಕ್ಕೆ ಬರುವಾಗ ಇದನ್ನೇ ಉಂಟು ನೋಡುವ ಒಮ್ಮೆ, ಇದನ್ನೇ ಉಟ್ಟುಕೊಂಡು. ಹೌದು, ಇವತ್ತಿನವರೆಗೂ ಇದೇ ಉಂಟು. ಸರಿ, ನನಗೊಂದು ವಸ್ತ್ರ ಇಲ್ಲ ಶಾಸ್ತ್ರಿಗಳೇ. ನಿನಗೆ ಒಂದಲ್ಲ 10 ಬಟ್ಟೆ ಬರೆಗಳನ್ನು ಬೇಕಾದ್ರೂ ನಾನು ತರುವುದಕ್ಕೆ ಸಿದ್ಧನಿದ್ದೇನೆ. ಒಂದು ಸಮಯದಲ್ಲಿ ನಮಗೆ ಬಹಳ ಬಡತನ ಇತ್ತು. ಯಾವಾಗ ಈ ದೇವಸ್ಥಾನದ ಪ್ರಧಾನ ಅರ್ಚಕ ನಾನಾದನ, ದೇವರಿಗೆ ಎಷ್ಟು ಕಾಣಿಕೆ ಡಬ್ಬಿಗೆ ಬೀಳ್ತದೆ, ಅದಕ್ಕಿಂತ ಹೆಚ್ಚು ಅರ್ಚಕನಾದಂತಹ ನನ್ನ ಹರಿವಾಣಕ್ಕೆ ಬೀಳ್ತದೆ. ಒಂದೊಂದು ದಿವಸ 4 ಮೂಟೆ. ಹೌದಾ? ಬೇಕಾದಷ್ಟು ಸಂಪಾದನೆ ಮಾಡಿದ್ದೇನೆ. ಹಾಗಿದ್ರೆ ನಾನು ಪಕ್ಕದಲ್ಲಿ ಕೂತ್ಕೊಳ್ಳ, ನಾನೊಂದು ಗೋಣಿ ಇಟ್ಕೊಂಡು. ನೀನಲ್ಲಿ ಪಕ್ಕದಲ್ಲಿ ಕೂತ್ರೆ ಮತ್ತೆ ನಮಗಿಬ್ಬರಿಗೂ ಮಂಗಳಾರತಿ. ಅದು ನಿನಗೆ ಯಾಕೆ? ನನಗೆ ಸಿಕ್ಕಿದ್ರೆ ಅದಲ್ಲಿ ಎಲ್ಲ ನಿನಗೆ ಅಲ್ವಾ? ನಿನಗೇನಾದ್ರೂ ಕಡಿಮೆ ಮಾಡ್ತೇನೆ? ನನ್ನ ಜೀವನದ ಈ ವೃದ್ಧಾಪ್ಯದ ಕಾಲದಲ್ಲಿ ನೀನು ಸಿಕ್ಕಿದ್ದುಂಟಲ್ಲ, ಇದು ನನಗೆ ಸಿಕ್ಕಿದ ಭಾಗ್ಯ ದೇವತೆ ನೀನು. ಹೌದಾ? ಖಂಡಿತವಾಗಿಯೂ ಏನು ಕಡಿಮೆ ಆಗ್ಲಿಕ್ಕಿಲ್ಲ. ನಿನಗೆ ಏನಾಗಬೇಕು ಅದೆಲ್ಲ ವ್ಯವಸ್ಥೆ ಮಾಡ. ಎಲ್ಲ ವ್ಯವಸ್ಥೆ ಮಾಡ್ತೀರಾ? ಕೊಡ್ತೀರಾ ತಾನೆ? ಖಂಡಿತ. ಅಮ್ಮ, ಓ ಅಮ್ಮ, ಎಲ್ಲಿ ದೂರ ಹೋದ್ರ? ಏನ ಅಮ್ಮ? ಅಮ್ಮ ಬಹುಶಃ ಗಿರಾಕಿಗಳಿಗೆ ಕಾಯ್ತಾ ಇರ್ಬೋದು. ಅಮ್ಮ, ಶಾಸ್ತ್ರಿಗಳು ಉಡುಗೊರೆ ಕೊಡ್ತಾರಂತಮ್ಮ. ಏನಂತೆ? ಉಡುಗೊರೆ ಕೊಡ್ತಾರಂತೆ, ಏನು ಬೇಕು ಕೇಳು ಅಂತಿದ್ದಾರೆ. ಸೀರೆ ಕೇಳು ಮಗ. ಸೀರೆಯಾ? ಶಾಸ್ತ್ರಿಗಳೇ, ನನಗೊಂದು ಒಳ್ಳೆ ಸೀರೆ ಬೇಕು. ನಿನಗೆ ತಾನೆ? ಅಮ್ಮನಿಗೆ ಬೇಡ? ಅಮ್ಮನಿಗಲ್ಲ, ಅಮ್ಮನಿಗೆ ಬೇಕಾದ್ರೂ ನಾನು ಕೊಡುವುದೇ. ನಿನಗೆ ಯಾವ ರೀತಿಯ ಸೀರೆ ಬೇಕು ಹೇಳು, ಕೊಡ್ತೇನೆ. ಅದು ನನಗೆ ಯಾವ ಬಣ್ಣ ಆದೀತು? ಆಕಾಶ ನೀಲಿ ಬಣ್ಣ. ಆಕಾಶ ನೀಲಿ, ಸರಿ. ಅದರಲ್ಲಿ ಚುಕ್ಕಿ 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 ಬೇಕು. ಆಕಾಶ ನೀಲಿಯೂ ಆಗಬೇಕು, ಚುಕ್ಕಿ ಚುಕ್ಕಿ ಬೇಕು. ಚುಕ್ಕಿ 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 ಬೇಕು. ಒಂದು ಕೆಲಸ ಮಾಡು. ಏನು? ನಾನು ಆಕಾಶ ನೀಲಿ ಸೀರೆ ತರ್ತೇನೆ. ಬರುವಾಗ ದೇವಸ್ಥಾನದಿಂದ ಅಗರಬತ್ತಿ ಉಂಟಲ್ಲ, ಒಂದು ಕಟ್ಟು ತರ್ತೇನೆ. ನೀನು ಹೊತ್ತಿಸು, ಅದರ ಮಧ್ಯೆಗೆ ಚುಕ್ಕಿ ಚುಕ್ಕಿ ಇಟ್ಟು. ಹಾಗಲ್ಲ ಹೇಳಿದ್ದು ನಾನು, ಮತ್ತೆ ಅದರಲ್ಲಿ ಚುಕ್ಕಿ ಚುಕ್ಕಿ ಬರ್ಬೇಕು ಅಂತ ಹೇಳಿದ್ದು ನಾನು. ಅಲ್ಲಿ ಬರ್ಬೇಕು, ನಾನು ಊದುಬತ್ತಿ ಆ ರೀತಿಯ ಚಿತ್ರ ಇರಬೇಕು. ಚುಕ್ಕಿ ಚುಕ್ಕಿ. ಹೌದು. ಮತ್ತೆ ಅಗಲ ಕಾಲು, ಕಾಲಗಲ ಸಾಧಾರಣ ಎಷ್ಟು ಬೇಕು ಅಗಲ? ಒಂದಿಷ್ಟು ಅಗಲ, ಅಷ್ಟು ಅಗಲ ಜರಿಬೇಕು ಕಾಲು. ಸರಿ, ಅಂತ ಸೀರೆ ಆಗಬೇಕು. ಖಂಡಿತ ಕೊಡ್ತೀರ ತಾನೆ? ಓಹೋ, ನಾಳೆ ಬರುವಾಗ ತರ್ಬೇಕು. ಖಂಡಿತ ಖಂಡಿತ. ಆದ್ರೆ ಇವತ್ತು ಶಾಸ್ತ್ರಿಗಳೇ, ಏನು? ಅಯ್ಯೋ ಎಷ್ಟು ಚಂದ ಉಂಟು. ಇದು ನನ್ನ ನಕ್ಷತ್ರಕ್ಕೆ ಸರಿಯಾದ ಕಲ್ಲು. ಹೌದಾ? ಇದು ಇದು ಹಾಗೆ. ಹೌದಾ? ಹೌದೌದು. ಇದು ಬಂತು. ನೋಡೊಮ್ಮೆ ನೋಡಿಕೊಡು. 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 ಶಾಸ್ತ್ರಿಗಳೇ, ನೋಡಿ ನನ್ನ ಬೆರಳಿಗೆ ಸರಿಯಾಗುವ ಹಾಗೆ ಉಂಟು. ನಿನ್ನ ಬೆರಳಿಗೆ ಸರಿಯಾಗ್ತದೆ, ನಿನ್ನ ನಕ್ಷತ್ರಕ್ಕೆ ಸರಿಯಾದೀತು ಎನ್ನುವ ವಿಶ್ವಾಸ ನನಗಿಲ್ಲ. ಇದು ಪಚ್ಚೆ ಕಲ್ಲು. ಹೌದು. ಇದು ಅಶ್ವಿನಿ ನಕ್ಷತ್ರದವರು ಹಾಕಿಕೊಳ್ಬೇಕು. ನಾನು ಹಾಕಿಕೊಂಡ ಕಾರಣ ನಾನು ದಿನದಿಂದ ದಿನಕ್ಕೆ ಉದ್ಧಾರ ಆಗ್ತಾ ಇದ್ದೆ. ಹೌದಾ? ನನ್ನ ಅಮ್ಮನದ್ದು ಅಶ್ವಿನಿ ನಕ್ಷತ್ರ, ಅಮ್ಮನಿಗೆ ಕೊಡ್ತೇನೆ.
ಮನೆಗೆ ಬೇರೆ ತಂದು ಕೊಡ್ತೇನೆ ನಾನು. ಬೇರೆ ಬೇರೆ. ಹಾಗಿದ್ರೆ ಇದು ಬೇಕು ನಿಮಗೆ. ಶಾಸ್ತ್ರಿಗಳೇ ಬರ್ತಾ ಇಲ್ಲ. ಬರುವುದಿಲ್ವ? ತೆಗೆಯುವುದಕ್ಕಾಗುವುದಿಲ್ವ? ಇಲ್ಲ. ತೆಂಗಿನೆಣ್ಣೆ ಉಂಟಾ? ಯಾಕೆ? ತೆಂಗಿನೆಣ್ಣೆ ಇದ್ರೆ ಸ್ವಲ್ಪ ಹಾಕಿ ಎಳ್ದು ಬಿಡುವ. ಇಲ್ಲ, ಅದು ಆದ್ರೂ ಬರ್ಲಿಕ್ಕಿಲ್ಲ. ಅದು ಬರ್ಲಿಕ್ಕಿಲ್ಲ. ನನ್ನ ಬೆರಳಿಗೆ ಸರಿಯೇ ಉಂಟು. ಈಗ ಅದನ್ನು ತೆಗೆಯುವುದಕ್ಕಾಗುವುದಿಲ್ಲ. ಆಗುದಿಲ್ಲ ನೋಡಿ. ತೆಗಿಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅಲ್ಲಿಯೇ ಇರ್ಲಿ. ನಿಮ್ಮ ವಸ್ತು ನನಗೆ. ತೆಗಿಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅಲ್ಲಿಯೇ ಇರ್ಲಿ. ತೆಗಿಲಿಕ್ಕೆ ಆಗುದಿಲ್ಲ. ಆಗ್ಲಿ ಆಗ್ಲಿ, ಸಂತೋಷ. ನನ್ನಲ್ಲಿದ್ರೇನು ನಿನ್ನಲ್ಲಿದ್ರೇನು. ಹಾಗೆ ನೀವು ಇವತ್ತು ಹೇಳಿದ್ನ ಚಳಿ ಆಗ್ತಾ ಉಂಟಾ? ಚಳಿ ಹಾಗೆ ಶಾಸ್ತ್ರಿಗಳೇ ಸರಿಯಾಯ್ತು. ಹಾಗಿದ್ರೆ ನನಗೆ ಒಳ್ಳೇದಾಯ್ತು. ಸರಿ, ನನಗೆ ಸರಿ ಆಗುವ ಹಾಗೆ ಉಂಟಿದ್ದು. ನಿನಗೆ ಬೇಕಾದ್ದನ್ನೆಲ್ಲ ನಾನು ಕೊಟ್ಟಿದ್ದೇನೆ. ಸರಿ ಹಾಗೆ ಮಾಡಿದ್ರೆ ರತಿ ಕೇಳಿ ಕೊನೆಗುವಾರೆ ಕ್ರೋಧ ಮೂಯಾಗೆ ಮತಿವಂತೆ ದಯವಾತೋರೆ ರತಿ ಕೇಳಿ ಮತಿವಂತೆ ದಯವ ತೋರೆ ಮತಿವಂತೆ ದಯವ ತೋರೆ ಸತತ ನಂಬಿ ವ್ಯತಿಸುವಾಗಾಯ್ತೆ ಸತತ ನಂಬಿ ವ್ಯತಿಸುವಾಗಾಯ್ತೆ ರಾಣಿ, ಏನು? ನನ್ನ ಪರಿಸ್ಥಿತಿಯನ್ನು ನೀನು ಸ್ವಲ್ಪ ಯೋಚಿಸು. ಯಾಕೆ? ಬೇಕಾದಷ್ಟು ಸಂಪತ್ತನ್ನು ಪರಮೇಶ್ವರ ನನಗೆ ಕೊಟ್ಟಿದ್ದಾನೆ. ಆದ್ರೆ ಏನು ಮಾಡೋಣ? ಏನು? ಯಾವ ಸುಖವನ್ನು ಜೀವನದಲ್ಲಿ ಪಡೆಯಬೇಕು ಅದರಿಂದ ಈ ಶಾಸ್ತ್ರಿ ವಂಚಿತನಾಗಿದ್ದಾನೆ. ಹೌದಾ? ನನ್ನ ಹೆಂಡತಿಯ ವಿಚಾರ ನಿನಗೆ ಗೊತ್ತಿರಬಹುದು. ನಾನು ನೋಡದೆ ಮದುವೆ ಆದದ್ದು ಅವಳನ್ನು. ಪಾಪ. ಹಿರಿಯರೆಲ್ಲ ಸೇರಿ ನಿಶ್ಚಯ ಮಾಡಿದ್ರು. ಮದುವೆ ಮಂಟಪದಲ್ಲಿ ಅವಳಿಗೆ ಹಾರವನ್ನು ಹಾಕುವ ಸಂದರ್ಭದಲ್ಲಿ ಅವಳನ್ನು ನಾನು ಕಂಡದ್ದು. ಮತ್ತೆ ನನಗೆ ತ್ಯಜಿಸುವುದಕ್ಕೆ ಸಾಧ್ಯ ಉಂಟೆ? ಈ ಜೀವನದಲ್ಲಿ ಸುಖವನ್ನು ಅನುಭವಿಸದೆ ನಾನು ಒದ್ದಾಟವನ್ನು ನಡೆಸುತ್ತಾ ಇದ್ದೇನೆ. ಇಲ್ಲಿಗೆ ಬಂದಿದ್ದೇನೆ. ಭಾಗ್ಯವಶಾತ್ ನೀನು ನನ್ನವಳಾಗಿದ್ದೀ ಈ ದಿನ. ಆದ್ದರಿಂದ ನಿನ್ನ ತನು ಸುಖವನ್ನು ಕೊಟ್ಟು ನನ್ನನ್ನು ಈ ವೇದನೆಯಿಂದ ಪಾರು ಮಾಡಬೇಕು ಅಂತ ನಿನ್ನಲ್ಲಿ ಹೇಳ್ತಾ ಇದ್ದೆ. ನಾನು ಅದಕ್ಕೆ ನಿಮ್ಮನ್ನ ಕರೆದದ್ದು ಅವತ್ತು. ಹಾಗಿದ್ರೆ ತಡ ಯಾಕೆ? ಇವಾಗ ಇವಾಗ ಹೋಗುವುದೇ? ಶಾಸ್ತ್ರಿಗಳೇ, ಏನಾಯ್ತು? ಹೊಟ್ಟೆ ನೋವ್ತಾ ಉಂಟು. ಹೊಟ್ಟೆ ನೋವು. ಹೊಟ್ಟೆ ನೋವು? ಯಾರ ಮೇಲೆ ನಿನಗೆ ಹೊಟ್ಟೆ ನೋವು? ಹಾಗಲ್ಲ, ಅದು ಏನು ಇವತ್ತು ಹೊಟ್ಟೆ ನೋವ್ತಾ ಉಂಟು, ತುಂಬಾ ನೋವ್ತಾ ಉಂಟು. ಔಷಧಿ ಇಲ್ವ ಅದಕ್ಕೆ? ಔಷಧಿ ಇಲ್ಲ. ಇದು ಹೆಣ್ಣು ಮಕ್ಕಳಿಗೆ ಸರ್ವೇ ಸಾಮಾನ್ಯ ಬರುವ ನೋವೇ. ಹೌದಾ? ದಿನ ಬರ್ತದ? ಹಾಗಲ್ಲ, ಮತ್ತೆ ತಿಂಗಳಲ್ಲಿ ಒಮ್ಮೆ ಈ ವೇದನೆ. ಎಲ್ಲಿ ಎಲ್ಲಿ ಅದು ವೇದನೆ? ನೀವು ಹಾಗೆಲ್ಲ ಮುಟ್ಟಬಾರ್ದು ಅದನ್ನ. ಹೌದಾ? ಹಾಗಿದ್ರೆ ಈಗ ಇವತ್ತಾಗ್ಲಿಕ್ಕಿಲ್ಲ. ಒಂದು 3 ದಿವಸ ಬಿಟ್ಟು ಬರ್ತೀರಾ? ಹೌದಾ? ಏನು ಪರಿಹಾರ ಇಲ್ಲ? ಇಲ್ಲ, ಪರಿಹಾರ ಇಲ್ಲ. ಅಪ್ಪ, ನಡಿಲಿಕ್ಕೆ ಆಗ್ತಾ ಇಲ್ಲ ನನಗೆ. ಶಾಸ್ತ್ರಿಗಳೇ, ಹೊಟ್ಟೆ ನೋವು. ಸೀರೆ ಮಾತ್ರ ತನ್ನಿ. ಸೀರೆ 3 ದಿನ ಕಳೆದ ಮೇಲೆ ಆದ್ರೂ ಕಡಿಮೆ ಆದೀತಲ್ಲ? ಕಡಿಮೆ ಆಗಬಹುದು. ನೀವು ಸೀರೆ ತರ್ತೇನೆ. ಆಕಾಶ ನೀಲಿ. ಖಂಡಿತ. ಚುಕ್ಕಿ 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 ಕಾಲ ನಡಿಲಿಕ್ಕೆ ಯಾವುದಾದ್ರೂ ಮರ್ತು ಹೋದಿತ್ತು ನನಗೆ. ಕಾಲು ಅಗಾಲ ಮರ್ತು ಹೋಗ್ಲಿಕ್ಕಿಲ್ಲ. ಶಾಸ್ತ್ರಿಗಳೇ, ಸೀರೆ ತರ್ತೇನೆ. ಆಕಾಶ
ಪಾಷಾಣ ಇಲ್ಲಿ. ತರ್ತೇನೆ ಬರ್ತೇನೆ. ಬೇಗ. ನನ್ನ ವೇದನೆ ಅವಳಿಗೆ ಅರ್ಥ ಆಯ್ತು. ಒಂದೇ ದಿನದಲ್ಲಿ ಒಂದು ಹೋಯಿತು. ನಾವು ಅದಕ್ಕೆ ಯೋಚನೆ ಮಾಡುವುದಿಲ್ಲ. ಯಾಕೆ? ಎಮ್ಮೆಗೆ ಹಾಕಿದಂತ ಹಿಂಡಿ ಯಾವತ್ತೂ ನಷ್ಟ ಆಗ್ಲಿಕ್ಕಿಲ್ಲ. ಅದು ಹಾಲಿನಲ್ಲಿ ಸಿಗಲೇಬಹುದು. ಒಂದು ವೇಳೆ ಹಾಲಿನಲ್ಲಿ ಸಿಗದಿದ್ರೆ ನಾಳೆ ಸಗಣಿಯಲ್ಲಿ ಆದರೂ ಸಿಗಬಹುದು. ಮಡದಿಯಾದಂತಹ ಲೀಲೆಯಲ್ಲಿ ಮೃಗಬೇಟೆಯಾಡಿ ಮಾಂಸವನ್ನು ತರುತ್ತೇನೆ ಅಂತ ಆಡಿ ಹೊರಟು ಬಂದವ ನಾನು. ಕಾಡಿನಲ್ಲಿ ಬೇಟೆಯನ್ನು ಆಡುತ್ತಾ 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 ಮುಂದೆ ಮುಂದೆ ಬಂದೆ. ಆದರೆ ಒಂದೇ ಒಂದು ಮೃಗ ಕೂಡ ನನ್ನ ಬಾಣಕ್ಕೆ ಆಹುತಿಯಾಗುತ್ತಾ ಇಲ್ಲ, ಬೇಟೆಯಲ್ಲಿ ಸಿಗುತ್ತಾ ಇಲ್ಲ. ಹಾಗೆ ಮುಂದೆ ಮುಂದೆ ಬರುತ್ತಾ ಇದ್ದ ಹಾಗೆ ನನ್ನ ಕಣ್ಣಿಗೆ ಗೋಚರಿಸಿದ್ದು ಒಂದು ಜಿಂಕೆ. ಆ ಹರಿಣವನ್ನು ಹೇಗಾದರೂ ಕಾಚಿಸಬೇಕು ಎಂಬ ಹಾಗೆ ಅಟ್ಟುತ್ತಾ ಅಟ್ಟುತ್ತಾ ಮುಂದೆ ಬಂದೆ. ಬಾಣ ಪ್ರಯೋಗ ಮಾಡಿದೆ. ನಾ ಬಿಟ್ಟ ಬಾಣ ಅದಕ್ಕೆ ನಾಂಟುವುದಿಲ್ಲ. ನನ್ನನ್ನು ಕಂಡು ವಂಚಿಸುತ್ತಾ ವಂಚಿಸುತ್ತಾ ಮುಂದೆ ಮುಂದೆ ಸಾಗುತ್ತಾ ಮಾಯವಾಗಿ ಹೋಯಿತು. ಯಾಕೆ ನನ್ನ ಕಣ್ಣು ಕಟ್ಟಿಸ್ತಾ ಉಂಟು? ಯಾಕೆ ಇಲ್ಲಿ ಹೀಗೆಲ್ಲ ಆಗುತ್ತಾ ಇದೆ? ಒಂದು ಅರ್ಥವಾಗುತ್ತಾ ಇಲ್ಲ. ಒಂದು ಕಡೆಯಿಂದ ಜೋರಾಗಿ ತರುತ್ತಾ ಇರುವಂತಹ ಮಳೆ, ಮತ್ತೊಂದು ಕಡೆಯಿಂದ ಚಳಿ, ತಡೆಯಲಾರದ ಸ್ಥಿತಿ. ಮಾತ್ರವಲ್ಲ, ಅದು ಅದು ಕತ್ತಲಾಗುತ್ತಾ ಉಂಟು. ಹಸಿವು, ಬಾಯಾರಿಕೆ, ದೃಶ್ಯ ಅಂತೂ ನಡೆಯಲಾರದ ಸ್ಥಿತಿ. ಆಶ್ರಯಕ್ಕೆ ಅವಕಾಶ ಇಲ್ಲ ಅಂತ ಚಿಂತಿಸುತ್ತಾ ಮುಂದೆ ಮುಂದೆ ಬಂದ್ರೆ ಅದು ಅದು ದೂರದಲ್ಲಿ ಕಾಣುತ್ತಾ ಉಂಟು ಒಂದು ಬೆಳಕು. ಅಲ್ಲಿ ಏನೋ ಒಂದು ವಿಶೇಷತೆ ಇರಬೇಕು. ಅಲ್ಲಿ ಆಶ್ರಯ ಪಡೆಯುವುದಕ್ಕೆ ಸಾಧ್ಯ ಉಂಟು. ನೋಡೋಣ, ಮುಂದೆ ಸಾಗುತ್ತೆ. ಕಂಡದ್ದು ಒಂದು ಬೆಳಕಿನ ಅನುಭವ. ದೀಪವೊಂದು ಉರಿಯುತ್ತಾ ಉಂಟು. ಮೇಲೆ ಯಾವುದೋ ಛಾವಣಿ, ಹತ್ತಿರದಲ್ಲೊಂದು ಕಲ್ಲು. ಅಂತೂ ಇಂದಿನ ರಾತ್ರಿ ಕಳೆದು
ಈ ಮಳೆ ಚಳಿಯಿಂದ ನಾನು ಪಾರಾಗುವುದಕ್ಕೊಂದು ವ್ಯವಸ್ಥೆ ಆಯ್ತಲ್ಲ, ಏನು ಮಾಡೋಣ? ಹಾಸಿದ ಕಲ್ಲುಂಟು, ಇಲ್ಲಿಯೇ ಸ್ವಲ್ಪ ವಿಶ್ರಾಂತಿ ಪಡೆದು ಬೆಳಿಗ್ಗೆ ಎದ್ದು ಹೋದ್ರೆ ಆಯ್ತು. ಆದ್ರಿಂದ ಇಲ್ಲೇ ಮಲಗಿಕೊಳ್ತೇನೆ. ನೋಡು ಲೀಲಾ, ಈಶನ ಪೂಜಿಸ ಕಾಶಿಯು ಬಂದು ವಾಸವಾಗಿ ಅಭಿನವೇಶವ ಕಂಡು ಈಶನ ಪೂಜಿಸ ಕಾಶಿಯು ಬಂದು ಈಶನ ಪೂಜಿಸ ಕಾಶಿಯು ಬಂದು ವಾಸವಾಗಿ ಅಭಿನವೇಶವ ಕಂಡು ತಿಳಿದವರೊಂದು ಮಾತು ಹೇಳಿದ್ದಾರೆ. ಈಶ್ವರ ದೇವರಿಗೆ ಬಿಲ್ವ ಪತ್ರೆ, ನಾರಾಯಣ ದೇವರಿಗೆ ತುಳಸಿ ಪತ್ರೆ, ನನ್ನ ಅಪ್ಪನಿಗೆ ತಾಪತ್ರೆ. ಯಾವಾಗ ನೋಡಿದ್ರು ಅಪ್ಪನ ತಾಪತ್ರೆ ಮುಗಿಲಿಕ್ಕಿಲ್ಲ. ಮಾಣಿ, ನೀನು ಹೋಗಿ ಪೂಜೆ ಮಾಡಬೇಕು, ನನಗೆ ಜಾತಕ ಬಿಡಿಸಲಿಕ್ಕೆ ಉಂಟು ಅಂತ ಹೇಳಿ ಬೆಳಿಗ್ಗೆ ಎದ್ದು ಹೋಗಿದ್ದಾರೆ. ಹಾಗೆ ಬೆಳಿಗ್ಗೆ ಬೇಗ ಎದ್ದೆ, ಸರಿ ಬೆಳಗಾಗ್ಲಿಲ್ಲ, ಚಳಿಯಲ್ಲಿ ಗಡಗಡಗಡ ನಡಗುತ್ತಾ ಉಂಟು, ದಾರಿ ಕೂಡ ಸರಿ ಕಾಣುವುದಿಲ್ಲ. ಹಾಗೆ ಹಣ್ಣು ಕಾಯಿ ಆರತಿ ಎಲ್ಲ ಹಿಡ್ಕೊಂಡು ಬಂದಿದ್ದೇನೆ. ಬೇಗ ಹೋಗಿ ದೇವರಿಗೆ ಪೂಜೆ ಮಾಡಬೇಕು. ಅಯ್ಯೋ ಹೋಗುತ್ತೇನಪ್ಪ. ಅಕಳಿ ನಮ್ಮ ದೇವರ ಗರ್ಭಗುಡಿಗೆ ಒಂದು ಹೆಬ್ಬಾವು ನುಗ್ಗಿದೆ ಮಾರಾಯ. ಎಷ್ಟು ಉದ್ದ ಉಂಟು, ಎಷ್ಟು ತಾರ ಉಂಟು. ಗೊತ್ತಾಯ್ತು, ಎಲ್ಲೋ ದಾರಿ ಬದಿಯಲ್ಲಿ ಮಲಗಿದ ದನವನ್ನು ನುಂಗಿ ಇಲ್ಲಿ ಬಂದು ನಲಗಿದೆ. ಮಗಿನ ನೀನೆ ಕತ್ತಲೆಗೆ ಸರಿ ಕಾಣೋದಿಲ್ಲ. ಓಯ್, ಇದು ಎಸಿಗೆ ಆಯ್ತಾಯ್ತಾ? ನಾನೇನಿದ್ರೆ ಹಬ್ಬಾವು ಅಂತ, ಇದು ಹಬ್ಬಾವು ಅಲ್ಲ. ಯಾರೋ ಒಬ್ಬ ಬಂದಿರಿ, ಮನುಷ್ಯ ಮಲ್ಕೊಂಡದ್ದು. ಯಾರು ಮಲಗಿದ್ದು? ಇದು ಮನುಷ್ಯರಲ್ಲ, ಗೊತ್ತಾಯ್ತು, ಆ ದೇವರು. ಆ ಶಿವ ಶಬರವೇಶವದಾಳಿ ಆ ಶಿವ ಶಬರವೇಶವದಾಳಿ ನನಗೆ ಗೊತ್ತಾಯ್ತು. ನಿಮಗೆ ಕುರಾನ್ ಗೊತ್ತುಂಟಾ? ನನ್ನ ಅಪ್ಪಯ್ಯ ನಾನು ಸಣ್ಣದಿರುವಾಗ ತುಂಬಾ ಕಥೆ ಹೇಳ್ತಾ ಇದ್ರು. ನೀವು ಕುರಾನ್ ಓದಿದ್ದೀರಾ? ಕುರಾನ್ ಓದಿದ್ದೀರಾ? ಅದರಲ್ಲಿ ತುಂಬಾ ಒಳ್ಳೊಳ್ಳೆ ಕಥೆ ಉಂಟು. ರಾಮಾಯಣದ ಕಥೆ ಗೊತ್ತುಂಟಾ? ರಾಮಾಯಣದ ಕಥೆ ಗೊತ್ತುಂಟಾ? ನನ್ನ ತಿದ್ದಲಿಕ್ಕೆ ಬರಬೇಡಿ, ಹಾಗೆ ಬಿಸಿ ಆಗ್ತದೆ. ರಾಮಾಯಣ ಕಥೆ ಹೇಳಿ. ಅದರಲ್ಲಿ 5 ಜನ ಪಂಚಪಾಂಡವರ ಇದ್ದ ಗೊತ್ತುಂಟಾ? ಮತ್ತೆ ಯಾವ್ದು ಹೇಳಿ? ನಾನು ಓದುವಾಗ ರಾಮಾಯಣದಲ್ಲಿ ಇದ್ರು.
ಆಮೇಲೆ ಅದೆಲ್ಲ ಸುಲಭ ಅಂತ ಅದಕ್ಕೆ ಆಡಿತು. ಅದರಲ್ಲಿ ಮಧ್ಯದಲ್ಲಿ ಅರ್ಜುನ್ ಅರ್ಜುನಂಬ ಇದ್ದದ್ದು. ನನ್ನ ತಿದ್ಲಿಕ್ಕೆ ಅವರು ವಿಷಯ ಆಗ್ತಾ ಇದೆ. ಅರ್ಜುನಂಬ ಇದ್ದಾಗತ್ತುಂಟ ಅವ ಊರು ಬಿಟ್ಟು ಕಾಡಿಗೆ ಹೋಗಿ ತಪ್ಪಿಸುಂಟ. ಅವನ ತಪಸ್ಸಿಗೆ ನಮ್ಮ ಈಶ್ವರ ದೇವರು ಹಂಗ ಬಿಸಿ ಆಗ್ತದೆ. ತಿದ್ಲಿಗಾರ ಬೇಡ ಪ್ರಶಸ್ತಿ ಹೇಗಾಗ್ತುಂಟ, ದೇವರಾಗಿ ಬಂದದ್ದಲ್ಲ, ಶಬರಾಗಿ ಬಂದದ್ದು. ಶಬರ ರೂಪದಲ್ಲಿ ಬಂದದ್ದು. ಹಾಗೆ ಈ ಕಾಶಿಮಾನ್ಯ ಭಕ್ತಿಗೆ ಮೆಚ್ಚಿ ಆ ಈಶ್ವರ ದೇವರು ಶಬರ ರೂಪದಲ್ಲಿ ಬಂದು ಇಲ್ಲಿ ಮಲಗಿದ್ದಾರೆ. ಒಳ್ಳೇದಾಯ್ತು. ಯಾಕೆ ಅರ್ಜುನಿಗೆ ಪಾಸ್ ಕೊಟ್ಟಿದ್ದಾರೆ ಗೊತ್ತುಂಟ. ಅರ್ಜುನಿಗೆ ಪಾಸ್ ಗೊತ್ತುಂಟು, ನೀವು ತಿದ್ದಿದ್ದು ಗೊತ್ತಿದ್ದಾರೆ. ಹಾಗೆ ಇವತ್ತು ಇಲ್ಲಿ ದೇವರು ಮಲಗಿದ್ದಾರೆ. ಯಾವಾಗಲೂ ಬಂದು ನಾನು ಲಿಂಗ ಪೂಜೆ ಮಾಡ್ತಾ ಇದ್ದೆ. ಇವತ್ತು ಪ್ರಶಸ್ತಿ ದೇವರಿರುವಾಗ ಅವರಿಗೆ ಪೂಜೆ ಮಾಡ್ತೇನೆ. ಪಾಪ ದೇವರಿಗೆ ಒಳ್ಳೆ ನಿದ್ದೆ ಬಂದಿದೆ. ದೇವರೇ ನಾ ಪೂಜೆ ಮಾಡ್ತೇನೆ. ನಾನು ಯಾವಾಗಲೂ ಪೂಜೆ ಮಾಡ್ತಾ ಇದ್ದೆ. ಮೊದಲು ದೇವರಿಗೆ ಬತ್ತಿರುವುದು. ಪಾಪ ದೇವರಿಗೆ ಬಾಳೆಹಣ್ಣು ಮನೆಯಲ್ಲಿ ಒಳ್ಳೆದುಂಟು, ಅಪ್ಪಯ ಕೊಡುವುದಿಲ್ಲ, ರಾಷ್ಟ್ರದಲ್ಲಿತ್ತಿದೆ. ಪಾಪ ನೀವು ದೇವರಿಗೆ ಪುಷ್ಪ ಹೇಳ್ತೇನೆ. ಈಶಾನ ಪಾಶುಪತ್ತಾಯ ನಮ ಅಂಜನಾಯ ನಮ ಪಿ 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 ಪಿನಾಕಾಯ ನಮ ಚಂದ್ರ ಚಂದ್ರ ಚೂಡಾಯ ನಮ ಅಂಜನಾಯ ನಮ ಮಂಜುನಾಯ ನಮ ಕೈಲಾಸ ವಾಸನ ತ್ರಿಶೂಲಾಯ ನಮ ಸಂಜೀವಾಯ ನಮ ಮಂಜಾಯ ನಮ. ಹೂ ತುಂಬ ಉಳಿಯಿತು. ದೇವರ ಮೂಗಿನ ಸೊಳ್ಳೆ ಇಷ್ಟು ದೊಡ್ಡದುಂಟು, ಅದಕ್ಕೆ ತುರುಕಿಸುವ. ಪಾಪ ದೇವರು. ದೇವರಿಗೆ ಬತ್ತಿ ಇಡಬೇಕು. ಅದು ಬೆಂಕಿ ಒಳ್ಳೆದಿಲ್ಲ, ಸಂಪ ಬೆಂಕಿ ಕೊಡುವುದಿಲ್ಲ. ಸ್ವರ ಕೇಳಿ ಮಕ್ಕಳಾರು ಓಡಿ ಬರ್ಲಿಕ್ಕಿಲ್ಲಲ್ಲ. ಪಾಪ ನಾನು ಏನು ಮಾಡಿದ್ರು ದೇವರಿಗೆ ಗೊತ್ತಾಗ್ಲಿಲ್ಲ. ಓಯ್ ಪುನಃ ಏಸಿಗಾಯ್ತಯ್ಯ. ನಾನು ಗಡಿಬಿಡಿಯಲ್ಲಿ ಬರುವಾಗ ಅನ್ನಕಾಯಿ ಮಾಡ್ಲಿಕ್ಕೆ ಕತ್ತಿ ತರಲಿಲ್ಲ. ತೆಂಗಿನಕಾಯಿ ಹೊಡಿಬೇಕಲ್ಲ. ಹೇಗೆ ದೇವರ ತಾಲೆ ಇಷ್ಟು ದೊಡ್ಡದುಂಟು, ಇದು ತೆಗೆದು ದೇವರ ತಾಲೆಗೆ ಒಂದೇ ತೆಂಗಿನಕಾಯಿ ಕುಟ್ಟುವ ಸ್ಪರ್ಧೆ ಉಂಟಾ? ಮಲಗಿದ್ದೆ, ತಲೆಗೆ ಹೊಳಿತ್ಯಾ? ಯಾರು ನೀನು? ಯಾಕೆ ಇಲ್ಲಿಗೆ ಬಂದೆ? ನನ್ನ ತಲೆಗೆ ಯಾಕೆ
ಶಿವನ ವಂಚಕನು ಕಾಶಿನಾದೆಂಬವನು ಈಶ್ವರನು ಪೂಜಿಸಿದ ನಾಶಯುವನು ಶ್ರೀಲಕ್ಷ್ಮೀ ಜಗದೀಶ ಕೇಶವನ ಪ್ರಿಯ ಸಕಲ ಮನದೊಡನು ಆ ಶಿವನ ವಂಚಕನು ಕಾಶಿನಾದೆಂಬವನು ಆ ಶಿವನ ವಂಚಕನು ನನ್ನ ತಲೆಗೆ ಬಡಿತ್ಯಾ ಶಬ ಬಾಂದೆ ನಿಂಗೆಂತದ್ದು ನನ್ನ ಮಾತವ ಈ ಬಹುಶಃ ಇವ ನೇಯ್ಗೆ ಅವರ ಮಗ ಹಾಗೆ ಅಭ್ಯಾಸ ಮಾಡುವುದು ಇಲ್ಲದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ಇಲ್ಲಿ ಉಂಟಾ? ಇದೆಲ್ಲ ಉಂಟು. ನನ್ನ ಪರಿಚಯ ಇಲ್ಲ ನಿಂಗೆ? ನನ್ನ ಅಪ್ಪನ ಪರಿಚಯ ಉಂಟಾ? ಯಾರೋ ನಿನ್ನಪ್ಪ? ಕೈಲಾಸ್ ಸಾಧೆ. ವ್ಯಾಪಾರದಲ್ಲಿ ಅಷ್ಟು ಹೋಯ್ತಾ? ವ್ಯಾಪಾರ ಮಾಡುದಿಲ್ಲ. ಮತ್ತೆ ಅವರ ಹೆಸರು ಆ ಕೈಲಾಸ ಶಾಸ್ತ್ರಿ. ಅವರ ಮಗ ನಾನು. ನಿನ್ನ ಹೆಸರು? ಕಾಸಿಂ. ಎಂತದ್ದು? ಕಾಸಿಂ. ಕಾಸಿಂ. ಕಾಸಿಂ ಅಲ್ಲ, ಕಾಶಿಮಾಣಿ. ಕಾಶಿಮಾಣಿ. ನೀನು ಪೂರ್ತಿ ಹೇಳದೆ ಏನೇನಾಗ್ತಿತ್ತು? ಇಲ್ಲಿಗೆ ಯಾಕೆ ಬಂದೆ? ನಾನು ಇವತ್ತು ಬರೋದಲ್ಲ, ಮತ್ತೆ ಯಾವಾಗಲೂ ಬರ್ತೀನಿ. ಯಾಕೆ ಬರುವುದು? ಪೂಜೆ ಆಡ್ಲಿಕ್ಕೆ. ಪೂಜೆ? ಪೂಜೆ ಅಂದ್ರೆ ಎಂತದ್ದು? ಅದು ದೇವರನ್ನು ಇದು ಮಾಡುದು. ಎಂತದ್ದು? ದೇವರನ್ನು ಇದು ಮಾಡುದು. ಯಾವುದು? ಪೂಜೆ ಮಾಡುದು. ದೇವರನ್ನು ಒಲಿಸಿಕೊಳ್ಳುದು. ದೇವರು ಇಲ್ಲಿ ಎಲ್ಲಿಯೋ ದೇವರಿದ್ದಾನೆ. ಕನೆಗಾಣದ ತಲೆಗೆ ಒಂದು ಕಲ್ಲು, ಅದರಲ್ಲಿ ಎಂತದ್ದು ದೇವರು? ಮಲೆ ಮಂಗ. ನಾನು ಮಲೆ ಮಂಗ. ನಾನು ಮಲೆ ಮಂಗ. ಮಂಗ ಬಾಮ್ನೆ. ಅದು ಕಾಣುವರ ಕಣ್ಣಿಗೆ ಕಲ್ಲಿನಾಗೆ ಕಾಣುದು ಮಾತ್ರ, ಆಯ್ತಾ? ಮತ್ತೆ ಒಳಗೆ ದೇವರಿದ್ದಾರೆ. ಎಂತದ್ದು? ಒಳಗೆ ದೇವರಿದ್ದಾರೆ. ಸಾಯಿಲ್ ಒಳಗೆ ಇರ್ಲಿ, ದೇವರಿದ್ದಾರಲ್ಲ. ನಾನು ಹಾಗೆಲ್ಲ ಮುಟ್ಲಿಕ್ಕಿಲ್ಲ, ಆಯ್ತಾ? ಮತ್ತೆ ಅದು ಕ್ರಮ ಉಂಟು. ದೇವರು ಪೂಜೆ ಮಾಡುದು ಯಾಕೆ? ಯಾಕೆ? ದೇವರು ಪಾಪ. ಪಾಪ. ನಾವು ಪೂಜೆ ಮಾಡಿದ್ರೆ ನಮಗೆ ಏನೆಲ್ಲ ಬೇಕು ಅದನ್ನೆಲ್ಲ ದೇವರು ಕೊಡ್ತಾರೆ. ಹೌದೇ? ಅನ್ನ ಕೊಡ್ತಾರೆ, ವಿದ್ಯೆ ಕೊಡ್ತಾರೆ, ಬುದ್ಧಿ ಕೊಡ್ತಾರೆ, ಜ್ಞಾನ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆ ದೇವರು ಕೊಟ್ಟದನ್ನೆಲ್ಲ ನಾವು ಹಿಡ್ಕೊಂಡು ಹೋಗುದಲ್ಲ, ಅದರಲ್ಲಿ ಅರ್ಧ ದೇವರಿಗೆ ಕೊಟ್ಟು ಉಳಿದದ್ದನ್ನು ನಾವು ಅರ್ಧ ಸ್ವೀಕಾರ ಮಾಡಿಕೊಳ್ಬೇಕು. ದೇವರಿಗೆ ಬೈಬಾರ್ದಾಯ್ತಾ? ದೇವರು ಪಾಪ, ನಮಗೆಲ್ಲ ದೇವರು ಕೊಡ್ತಾರೆ. ಕಾಶಿಮಾಣಿ, ದೇವರನ್ನು ಪೂಜೆ ಮಾಡಿದ್ರೆ ಕೊಡ್ತಾರೆ, ಬೇಕಾದ್ದು ಕೊಡ್ತಾರೆ. ಹೌದೇ? ಹೌದು. ಹಾಗಿದ್ರೆ ನಾನು ಪೂಜೆ ಮಾಡಬಹುದಲ್ಲ? ಆಶೆಯು ಬದಿಸಿದ ದೋಷವು ಪಡೆವೆದೆಲೆ ಸಾಗಿ ಪರಶಿವನು ಎನಗೆ ಒಲಿ ಒಂದೇ ಉಪದೇಶವು ಕೊಡು ಬಿಡುವೆ ಅಲ್ಲದಿರೆ ಬಿಳೆದಿರುವುದು ಕಾಶಿಯವು ಬಿಡಿಯದು. ಆಶೆಯು ಬದಿಸಿದ ದೋಷವು ಪಡೆವೆದೆಲೆ ಶಿವನು ಎನಗೆ ಒಲಿಯುವಂತೆ ಭಟ್ರೆ, ಕಾಶಿಮಾಣಿ, ಇದು ದೇವರು ಒಲಿದು ಪೂಜಿಸಿದ್ರೆ ಬೇಕಾದ್ದು ಕೊಡ್ತಾನಲ್ಲ. ದೇವರು ಕೊಟ್ಟು ಕೊನೆ ತನಕ, ಮಾನವ ಕೊಟ್ಟರೆ ಮನೆ ತನಕ. ಸತ್ಯ ಅಲ್ಲ? ಸತ್ಯ ಅಲ್ಲ? ಜೋರು ಮಾಡುವಾಗ ಸುಳ್ಳು ಹೇಳ್ತಾರೆ. ದೇವರು ಪಾಪ, ದೇವರ ಮುಂದೆ ಜೋರು ಮಾಡಬಾರ್ದು. ಕಾಶಿಮಾಣಿ, ನಿನಗೆ ಎಲ್ಲ ಕೊಟ್ಟಿದ್ದಾರಾ? ನಿನ್ನ ಅಪ್ಪನಿಗೂ ಕೊಟ್ಟಿದ್ದಾರಾ? ನಿನ್ನ ಕುಟುಂಬಕ್ಕೂ ಕೊಟ್ಟಿದ್ದಾರಾ?
ನನಗೆ ಕೊಡ್ಬಹುದಾ? ಕೇಳಿದ್ರೆ ಗೊತ್ತಾಗ. ಪೂಜೆ ಮಾಡ್ಬೇಕಲ್ಲ. ಈಗ ನಾನೇ ಹೋಗಿ ಪೂಜೆ. ನೀನು ಪೂಜೆ ಆಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಿನ್ನ ಜಾತಿ ಎಂತದ್ದು? ನಾನು ಬೇಡ. ಬೇಡ ಅಲ್ಲ, ನೀನು ಶೂದ್ರ. ಶೂದ್ರ. ಹೌದು ಹೌದು. 4 ಜಾತಿ ಉಂಟು. ಯಾವುದೆಲ್ಲ? ಬ್ರಹ್ಮ. ಬ್ರಾಹ್ಮಣ. ಕತ್ತರಿಯವಲ್ಲೂ ಕ್ಷಾತ್ರಿಯ. ವೇಷದವ. ಅದ್ಯಾರು ವೇಷದವ? ವೈಶ್ಯ. ಶೂದ್ರ. ಅದರಲ್ಲಿ ನೀನು ಕೇಳಾಯ್ತಾ? ನಾನು ಯಾಕೆ ಮಾಡಬಾರ್ದು ಪೂಜೆ? ಈಗ ಪೂಜೆ ಮಾಡ್ಬೇಕಿದ್ರೆ ಏನ್ ಬೇಕು? ಅದಕ್ಕೆ ಮಂತ್ರ ಎಲ್ಲ ಗೊತ್ತಬೇಕು. ಮತ್ತೆ ಇದುಂಟ ಬ್ರಾಹ್ಮಣ ಆಗಬೇಕು. ಬ್ರಾಹ್ಮಣ ಹೌದು. ಅದಕ್ಕೆಂತದ್ದು ಆಯ್ತಾ? ಅದು ಇಲ್ಲ. ಅಪ್ಪಯ್ಯ ಹಾಕಿದ್ದು ತೆಗಿಬೇಡ. ಅದು ಉಪನಯನ ಆಗಿ ಅಲ್ಲ ಅಪ್ಪಯ್ಯ ಹಾಕಿದ್ದು. ಹೌದಾ? ಇನ್ನು ನನಗೆ ಹಾಕು. ಇಲ್ಲ, ನಾನು ಯಾರ್ಯಾರಿಗೆ ಧರ್ಮದ ಅಪ್ಪಯ್ಯ ಆಗುದಿಲ್ಲ. ನಿನಗೆ ಮನಸ್ಸಿಲ್ಲ? ಮನಸ್ಸಿಲ್ಲ ಅಂತಲ್ಲ, ನಿನ್ನ ಪೂಜೆ ಆಡ್ಲಿಕ್ಕೆ ಆಗುದಿಲ್ಲ. ನಾನು ಹೋಗುತ್ತೇನೆ. ಹೋಗುದಿಲ್ಲ. ನನಗೆ ಪೂಜೆ ಮಾಡ್ಲಿಕ್ಕೆ ಕಲಿಸದೆ ಇದ್ರೆ ಕಾಳು ಹಿಡಿದು ನೆಲಕ್ಕೆ ಬಡಿತೇನೆ. ಮಂತ್ರ ಹೇಳ್ಬೇಕು. ಮಂತ್ರ ಹೇಳಿಕೊಡು, ನಾ ಹೇಳ್ತೇನೆ. ಹಂಗ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲದೆ ನೀ ಪೂಜೆ ಹೇಗೆ ಮಾಡುವುದಾ? ಸುಳ್ಳು ಹೇಳ್ತೀಯಾ? ಕುಡಿಬೇಡ ಆಯ್ತಾ? ಪಾಪ ಹಂಗ ಸ್ವಲ್ಪ ಗೊತ್ತುಂಟು ಆಯ್ತಾ? ಸ್ವಲ್ಪ ಗೊತ್ತುಂಟ? ಸ್ವಲ್ಪ ಗೊತ್ತುಂಟು. ನನಗೆ ಅಷ್ಟು ಸಾಕು. ಅದಲ್ಲಿ ಇಡು. ಹೇಳಿಕೊಡ್ತೇನೆ ಆಯ್ತಾ? ಆಯ್ತು. ಹೇಳಿಕೊಟ್ಟು ಯಾರು ಗೊತ್ತಾ? ಯಾರು? ಗುರು. ಗುರು. ಕಲಿಯೋ ಯಾರು ಗೊತ್ತಾ? ಶಿಷ್ಯ. ಶಿಷ್ಯ. ಶಿಷ್ಯ ಅಲ್ಲ, ಶಿಷ್ಯ. ಶಿಷ್ಯ ಅಲ್ಲ, ಸರಿ ಹೇಳು. ಶಿಷ್ಯ. ಶಿಷ್ಯ. ಅದೇ. ಇದು ನಾನು ನಿನಗೆ ಒಡಿಯಲಿಕ್ಕೆಲ್ಲ ಉಂಟು, ನಿನ್ನನ್ನು ಮೈ ಮುಟ್ಲಿಕ್ಕಿಲ್ಲ. ಹೊಡಿತೀಯಾ? ದೇವರನ್ನು ಹೊಡಿತಿಲ್ಲ. ಗುರು. ಗುರು. ಮೊದಲು ಕಾಲಿಡಿ. ಕಾಲಿದ. ಮಳೆ ಮಂಗ ನಾನು. ನಿನ್ನ ಕಾಲ ಅಲ್ಲ, ನನ್ನ ಕಾಲು ಹಿಡಿಬೇಕು. ನಿನ್ನ ಕಾಲ? ಬಿಡು 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 ಬಿಡಪ್ಪ. ನಾವು ಆಗಲೇ ಬಿಟ್ಟಿದ್ದೇನೆ. ನಿನಗೆ ಬಿಟ್ಟದ್ದು ಗೊತ್ತಾಗ್ಲಿಲ್ಲ. ನಿನಗೆ ಗೊತ್ತಾಗಲಾಗೆ ಬಿಡುವುದು. ನಾನೆಲ್ಲ ಹಾಗೆ, ನಿನಗೆ ಗೊತ್ತಾಗದ ಹಾಗೆ ಬಿಡುವುದು. ಹೌದಲ್ಲ? ಒಳ್ಳೆ ಹೋಗು. ಎಲ್ಲಾಗೆ ಮಾಡ್ಬೇಕಾಯ್ತಾ? ಕೂತುಕ. ಎಲ್ಲಿಗೆ ಹೋಗೋನು? ಅಲ್ಲಿ ಅಂತ ಹೇಳಿದಿ? ಅಲ್ಲೆಲ್ಲ ಅಲ್ಲೆಲ್ಲ ಹತ್ತಿರ ಕೂತುಕ. ಅದು ಕೇಳಿಕೊಳ್ಳಿಕ್ಕಿಲ್ಲ, ಒಟ್ಟು ಕೂತ್ಕೊಳ್ಳು. ಇಲ್ಲ ಗೊತ್ತುಂಟು. ಜೋರು ಮಾಡ್ಲಿಕ್ಕಿಲ್ಲ. ಇಲ್ಲ ಅಲ್ಲೆಲ್ಲ ಹತ್ತಿರ ಕೂತುಕ. ಹಾಗೆ ಹತ್ತಿರ ಎಲ್ಲ ಹೇಳಿಕೊಟ್ಟ. ಹೇಳು, ನೋಡ್ತದೆ ಯಾವ ಹಂಗೆ ನೋಡ್ತದೆ ಎಲ್ಲ. ನಾ ಆಗಲೇ ಎತ್ತಿದ್ದೇನೆ. ಗೊತ್ತಾಗ್ಲಿಲ್ಲ. ಈಗ ಯಾವಾಗ ಗೊತ್ತಾಗುತ್ತದ? ಹಾಗಲ್ಲ, ಕಾಲ ಮೇಲೆ ಕಾಲಿಡು. ಕಾಲ ಮೇಲೆ. ನಿಂಗೆ ಆಗಿಲ್ಲ, ನಾವು ಹೋಗ್ತೇನೆ. ಹಾಗಲ್ಲ, ಆಸನಕ್ಕೆ ಹೋಗು. ಆಸನ ಅದಲ್ಲಿ ಪದ್ಮಾಸನ. ಪದ್ಮಾಸನ ಅದೇ ಹೇಗೆ? ಇದು ಪದ್ಮಾಸನ ಗೊತ್ತಿಲ್ಲ? ಇಲ್ಲ. ಅದು ಪದ್ಮಾಸನ ಗೊತ್ತಿಲ್ಲ? ನೀ ತೋರಿಸು. ನಂಗೆ ಗೊತ್ತಿಲ್ಲ. ಮತ್ತೆ ಹೇಗೆ ಮಾಡುದು? ಹೇಳಿ ಕೊಡ್ತೇನೆ. ಈ ಕಾಲು ಉಂಟಲ್ಲ, ಅದರ ಮೇಲೆ ಇದು ಉಂಟಲ್ಲ, ಇಲ್ಲಿಡು. ನೀವು ತುಳಿತೆ ಮಾಡ, ಇದರ ಮೇಲೆ ಹೋಗ್ಲಿ. ಬ್ರಹ್ಮ ಚಾಪ ಕೊಟ್ಟ ಸಾಯ್ತು. ಸಾಕು. ನಾನು ಮಣ್ಣಾಗ ಮಾಡ್ಬೇಕಾಯ್ತಾ? ಆಯ್ತು. ಇದು ಕೈ ಮುಗಿ. ಕೈ ಹೀಗೆ ಮಾಡ್ಬೇಕಾ? ಅದಿಲ್ಲ, ಅದನ್ನು ಹೆಂಗೆ ಮಾಡ್ತಾ ಕೈ ಮುಗಿಬೇಕು. ಹಾಗಲ್ಲ, ಹೀಗೆ ಆ ಬೆರಳ ಒಟ್ಟಿಗೆ. ಕಣ್ಣು ಮುಚ್ಚು. ಎಂತದ್ದು? ಕಣ್ಣು ಮುಚ್ಚಿ. ನನ್ನ ಕಣ್ಣು ಮಂಚನೆ ಮಾಡ್ತೀಯಾ? ನಾನು ಕಣ್ಣು ಮುಚ್ಚಿದ್ರೆ ನೀ ಎತ್ತು ಹೋಗ್ಬಹುದು ಅಂತ. ಕಣ್ಣು ಮುಚ್ಚದಿದ್ರೆ ದೇವರು ಬರುವುದಿಲ್ಲ. ಹೌದಾ? ಏಕೋಗ್ರಣಿ ಬೇಕು. ಯಾವ ಉಗ್ರಾಣಿ? ಏಕಾಗ್ರಣಿ. ಏಕಾಗ್ರತೆ. ಕೈ ಮುಚ್ಚು.
ಕಣ್ಣು ಮುಚ್ಚು. ಹಾ. ನಾನು ಹಿಡಿದಾಗ ಹೇಳ್ಬೇಕು. ಹಾ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ನನಗೆ ಬರುವುದಿಲ್ಲ. ಹಾ ಹಾ, ಕಷ್ಟ ಆಗ್ತದ? ಹಾ. ತುಂಡು ತುಂಡು ಮಾಡಿ ಕೊಡ್ತೇನೆ. ಆ, ತುಂಡು ತುಂಡು. ತುಂಡು ತುಂಡು. ಹಾ. ಆ, 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 ವಾಂತಿ ಮಾಡುದಿಲ್ಲ, ಅದು ಒಳಗಿಂದ ಬರಬೇಕು. ಆ, ಆ. ಓಂ ನಮ ನಮ ನಮ್ಮಲ್ಲ ಅವ್ರದ್ದು. ನೀನು ಪಿಂಡ ಬಿಡ್ತೀಯಲ್ಲ ಮಂತ್ರಕ್ಕೆ. ಓಂ ಓಂ ನಮ ನಮ ಶಿವಾಯ. ಕಷಾಯ. ಕಷ್ಟ ಅಲ್ಲ, ಆ? ಹಿಂಗ ಗೊತ್ತಿಲ್ಲ, ನಾನು ಹೋಗ್ತೇವೆ. ಆ, ಓಂ ಇಲ್ಲ ಹೋಗುದಿಲ್ಲ. ಓಂ ಓಂ ನಮ ನಮ ಶಿವಾಯ. ಶಿವಾಯ. ಓಂ ಓಂ ನಮ ನಮ ಶಿವಾಯ. ಶಿವಾಯ. ಒಟ್ಟಿಗೆ ಹೇಳು. ಓಂ ನಮ ಶಿವಾಯ. ಹಾ. ಓಂ ನಮ ಶಿವಾಯ. ಹಾ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ದೂರ ನಿನಗೇನಾಯ್ತು? ನನಗೊಂದು ಉಲ್ಲಾಸ ಬಂದದ್ದು. ಉಲ್ಲಾಸ? ಹಾ. ನಾನೆನಿಸಿದ್ರೆ ಆನೆಗೆ ಹಚ್ಚಿತ್ತ ಅಂತ. ಇಲ್ಲ ಇಲ್ಲ ಇನ್ನು ಉಲ್ಲಾಸದಲ್ಲಿ ಯಾರು ಕೊಳ್ತಿಯಲ್ಲ ಪುಣ್ಯಾತ್ಮ. ಇಲ್ಲ, ಇನ್ನು ಹಾಗೆ ಮಾಡುದು. ಹಾಗೆ ಮಾಡ್ಬೇಡ ಆಯ್ತಾ? ಕಣ್ಣು ಬಿಡಬೇಡ. ಆ, ಕಣ್ಣು ಬಿಡ್ಲಿಕ್ಕಿಲ್ವಾ? ಇಲ್ಲ, ಹಾ. ಕಣ್ಣು ಮುಯ್ಬಿಟ್ರೆ ಆ, ಓಂ ಇದ್ದ ದೇವರು ಹೋಗ್ಲಿಕ್ಕಿಲ್ಲಲ್ಲ. ಇಲ್ಲ ಇಲ್ಲ ಇಲ್ಲ. ಹಾ. ಓಂ ಓಂ ನಮ ನಮ ಶಿವಾಯ. ಓಂ ಓಂ ನಮ ನಮ ಶಿವಾಯ. ಓಂ ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ಓಂ ನಮ ಶಿವಾಯ. ಓಂ ನಮ ಶಿವಾಯ. ಎಲ್ಲ ಹಿಡ್ಕೊಂಡು ಹೋಗ್ಲಿಕ್ಕ ಇಲ್ಲ, ಅದು ದೇವರಿಗೆ ಅಡ್ಡಾಗುತ್ತೆ ಅಂತ ದೇವರು ಬಿಸಾಡಿದ್ದು. ದೇವರು ಬಿಸಾಡಿತು. ಹಾ. ದೇವರು ಬಂದ್ರ ಅಲ್ಲಿ ಒಂದು ಇಣುಕಿ ಹೋದ್ದು. ಹೌದಾ? ಆ, ಇಣುಕಿ ಹೋದ್ದು. ಆ, ಹೌದಾ? ನೀನು ಮಂತ್ರ ಹೇಳಿದ್ರು ತೊಂದ್ರೆ ಇಲ್ಲ, ಕಣ್ಣು ಬಿಡಬೇಡ ಆಯ್ತಾ? ಓಂ ಗುರುಗಳೇ, ಹಾ. ಗುರುಗಳೇ. ಓಂ 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 ನಮ ನಮ ಶಿವಾಯ. ಓಂ ನಮ ಶಿವಾಯ. ಓಂ ಓಂ ನಮ ಶಿವಾಯ. ಶಿವಾಯ. ಓಂ ನಮ 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 ಶಿವಾಯ. ತಂದೆ ಕೇಳಿಗ ಮನದೊಂದು ಇರುವಳು ಮನದಿ ಎಂದಿಗಾಗ್ವದು ನಿನ್ನ ಕರುಣ ಸಂದೇಹ ಮಾಡದೆ ಬೇಟೆಯನ್ನನು ಗ್ರಹಿಸು ಇಂದು ಶೇಖರ ದಯದಿ ನೀನು ತಂದೆ ಕೇಳಿ ತಂದೆ ಪ್ರಭೋ ಪರಮೇಶ್ವರ, ಚಂದ್ರಶೇಖರ, ನೀಲಕಂಠ, ರುಂಡಮಾಲ, ಪ್ರಭೋ, ನಿತ್ಯವೂ ನಿನ್ನನ್ನು ಅರ್ಚಿಸುತ್ತಾ ಇದ್ದೇನೆ ತಂದೆ. ಹೊಟ್ಟೆಗಿಲ್ಲದೆ ನಾ ಎಷ್ಟು ದಿನಕ್ಕೆ ಸಂದಿತೋ ಗೊತ್ತಿಲ್ಲ. ಆದರೆ ಏನು ಮಾಡೋಣ, ನನ್ನ ಹೊಟ್ಟೆಯ ಬಗ್ಗೆ ನನಗೆ ಲಕ್ಷ್ಯ ಅಲ್ಲ ಪ್ರಭು. ನನ್ನನ್ನೇ ನಂಬಿದ, ನನ್ನ ಕೈ ಹಿಡಿದ ನನ್ನ ಹೆಂಡತಿ ಲೀಲೆ ಒಬ್ಬಳೇ ಮನೆಯಲ್ಲಿದ್ದಾಳೆ. ಬೇಟೆಯಾಡಿ ಸಿಕ್ಕಿದ ಮಾಂಸವನ್ನು ತರುತ್ತೇನೆ ಅಂತ ಆಶ್ವಾಸನೆ ಕೊಟ್ಟು ಬಂದಿದ್ದೇನೆ ಭಗವಂತ. ಬೇಟೆಗೆ ಸಿಕ್ಕಿದರೂ ಕೈಗೆ ಸಿಗುವುದಿಲ್ಲ ತಂದೆ. ಎಲ್ಲಿಯಾದರೂ ಒಂದು ಬೇಟೆಗೆ ದಾರಿ ತೋರಿಸು ಪ್ರಭೋ. ಏನಾದರೂ ನನ್ನ ಕೈಗೆ ಸಿಗುವ ಹಾಗೆ ನನ್ನ ವೃತ್ತಿಯಲ್ಲಿ ಅನುಗ್ರಹಿಸು ಶಂಕರ, ಸದಾಶಿವ, ರುಂಡಮಾಲ, ಜಯ 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 ಜಯ.
ಕಣ್ಣಿಗೆ ಏನನ್ನಾದರೂ ತೋರಿಸು ತಂದೆ ಎಂಬ ಹಾಗೆ ಆ ಕ್ಷಣದಲ್ಲಿ ಮುಂದೆ ಕಾಣುತ್ತಾ ಇದೆ ಒಂದಲ್ಲ ಎರಡು ಅದೋ ಮೊಲದ ಮರಿಗಳು. ನನ್ನ ಇನಿಯಳಿಗೆ ಬಹಳ ಇಷ್ಟ. ಆದ್ದರಿಂದ ಆ ಮೊಲವನ್ನು ಬೇಟೆಯಾಡಿಕೊಂಡು ಈ ಕ್ಷಣ ಸಾಗುತ್ತೇನೆ. ಶಿವದೇವರ ಅನುಗ್ರಹದಿಂದ ಬೇಟೆಯನ್ನಾಡಿದೆ. 2 ಮೊಲಗಳು ಸಿಕ್ಕಿದವು. ಅದನ್ನು ಬೇಟೆಯಲ್ಲಿ ಕೊಂದು ಅದರ ಮಾಂಸವನ್ನು ತೆಗೆದಿದ್ದೇನೆ. ನನಗೂ ನನ್ನ ಹೆಂಡತಿಗೂ ಒಂದು 3 ದಿವಸಕ್ಕೆ ಸಾಕು. ನೇರವಾಗಿ ನಡೆಯುತ್ತೇನೆ. ನಮ್ಮ ಗುರುಗಳು ಹೇಳಿದ್ದಾರೆ, ಕೊಟ್ಟದ್ದು ಶಿವದೇವರು. ಶಿವದೇವರು ಕೊಟ್ಟಾಗ ಎಲ್ಲ ನಾವೇ ತಕೊಳ್ಳುವುದಲ್ಲಂತೆ, ಅರ್ಧ ಶಿವದೇವರಿಗೆ ಕೊಡ್ಬೇಕಂತೆ. ಹಾಗಿದ್ರೆ 2 ಪಾಲು ಮಾಡ್ತೇನೆ. ಅರ್ಧ ಈಶ್ವರ ದೇವರಿಗೆ, ಅರ್ಧ ನನಗೆ. ಹೌದಲ್ಲ? ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ಅಪ್ಪ ಹೋಯ್, ಪಾಲು ಸರಿ ಆಯ್ತಲ್ಲ? ಅರ್ಧ ದೇವರಿಗೆ, ಅರ್ಧ ನನಗೆ, ಹೆಂಡತಿಗೆ. ನೇರವಾಗಿ ಹೆಂಡತಿಯ ಬಳಿಗೆ ಸಾಗುತ್ತೇನೆ. ದೇವರಿಗೆ, ದೇವರೇ ಅನುಗ್ರಹ ಮಾಡು. ಹೆಂಡತಿಯಲ್ಲಿ ಮಾತಾಡಿಕೊಂಡು ಒಟ್ಟಿಗೆ ಬರ್ತೇವೆ. ಹೋಗ್ತೇನೆ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ಹೋಯ್, ಹೊರಗೆ ಮಳೆ, ಉಣಬಹು ಚಳಿ ಅಂದ್ರೆ ತಡೀಲಿಕ್ಕೆ ಆಗುದಿಲ್ಲ. ಏನು ಮಾಡೋದು ಮಳೆ? ಹೋಯ್ ನೋಡಿ, ಶಿವಪ್ಪ ಕೊಟ್ರೆ ಎಲ್ಲ ಕೊಡ್ತಾನೆ. ಇದು ನಾನು ಚಳಿಗೆ ಒತ್ತುಕೊಳ್ಳುವುದಕ್ಕೆ ತಂದ ಬಟ್ಟೆ ಉಂಟು. ಚಳಿ ಮಳೆ ಗಾಳಿಗೆ ನಮಗೆ ಇಷ್ಟು ಚಳಿ ಆಗುವಾಗ ದೇವರಿಗೆ ಎಷ್ಟು ಚಳಿ ಆಗ್ಲಿಕ್ಕಿಲ್ಲ ಅಲ್ವಾ? ಅದರಲ್ಲಿ ಒಬ್ಬ ಎಲ್ಲಿ ನೋಡಿದ್ರು ಗುಡ್ಡೆ. ಸ್ವಾಮಿ ಉಮಾಮಹೇಶ್ವರ, ಸರಿ ಆಯ್ತಲ್ಲ? ಸಾಕಲ್ಲ? ಅಪ್ಪ ದೇವರೇ ಚೆನ್ನಾಗಿ ಮಲಕ್ಕೋ. ಮಳೆ ಹೋದ ಮೇಲೆ ನಾ ಬರ್ತೇನೆ. ನಮ ಶಿವಾಯ, ನಮ ಶಿವಾಯ. ಪರಶಿವನು ಪರಮಾಪ್ತದಿಂದಾಗಿ ಹರುಷಗೊಳಿಸಲು ತ್ವರೆ ಜೋಟ ಪರರಿಗ ಪರ್ಯದ ಪರದಿ ಭೂಸುರ ಪರರಿಗರಿಯದ ಪರದಿ ಭೂಸುರ ವೇಷ ಧರಿಸೆ ಬಂದವನಿದ್ದೇನೆ. ಹಾಗೆಂದು ಈ ಪ್ರದೇಶಕ್ಕೆ ಬಂದಾಗ ಇಲ್ಲಿ ಯಾರಾದ್ರೂ ಇರಲೇಬೇಕಲ್ಲ. ಹಾಗಾಗಿ ಒಮ್ಮೆ ಕೂಗಿ ಕರೆಯೋಣ, ನೋಡೋಣ. ಯಾರ ಮನೆ ಇದು? ದಿನ್ನನ ಮನೆ ಇದೆಯಾ? ಬ್ರಾಹ್ಮಣರು. ಹೌದು. ಇದುವೇ ಮನೆ? ಹೌದು. ಯಾರು ಕಾಣಲಿಲ್ಲ, ಹಾಗಾಗಿ ಕೂಗಿ ಕರೆದೆ. ಒಳಗಡೆ ಇದ್ದವಳು ನಾನು. ಬ್ರಾಹ್ಮಣರೇ, ಓ, ಭೂಲೋಕದಲ್ಲಿ ಒಂದು ಮಾತು ಉಂಟು. ಏನು? ಕಣ್ಣಿಗೆ ಕಾಣುವ ದೇವರು ಅಂತ ಯಾರು ಅಂತ ಕೇಳಿದ್ರೆ ಅದು ಬ್ರಾಹ್ಮಣರಂತೆ. ಓಹೋ. ಬಡವರ ಮನೆಗೆ ಭಾಗ್ಯ ದೇವತೆಯೇ ಬಂದಾಗ ಆಯ್ತು. ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಯಾರು ನೀವು? ಎಲ್ಲವನ್ನು ಹೇಳುವಿರಾ? ಬರುವುದಕ್ಕೊಂದು ಕಾರಣ ಇದೆ ಅಮ್ಮ. ಏನು ಅಮ್ಮ? ಲಾಲಿಸು ಲಾಲಿಸು ನಿನ್ನಯ ಪದಿಟಿನ ತಾನು ಆಲಸ್ಯಗೊಳ್ಳದೆ ತಾನಿಲ್ಲ ನಡೆದು ಲೀಲೆಯೋನು ಸುರಿದ ಒಂದು ಕಾರ್ಯವನ್ನು ಜಾಲವಲ್ಲಿದು ಬೇರೆ ಮಾತ ಕೇಳಿದನು. ಜಾಲ
ಬಳಿಗೆ ಬರುವುದಕ್ಕೆ ನಾನು ಕಾರಣ ಇದೆ. ಏನು ಬ್ರಾಹ್ಮಣರೇ? ಹೀಗೆ ನಾನು ಅಲೆದಾಡುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನ ಗಂಡ ನನಗೆ ಸಿಕ್ಕಿದ. ನನ್ನವರು? ಹೌದು. ನಿಮಗೆ? ಕಾಡು ಪ್ರದೇಶದಲ್ಲಿ ಸಿಕ್ಕಿದ. ಹೌದೇ? ಮಾತ್ರವಲ್ಲ, ಆದಷ್ಟು ಶೀಘ್ರವಾಗಿ ನನ್ನ ಮನೆಯ ತನಕ ನೀವು ಹೋಗಬೇಕು, ನನಗಾಗಿ ಒಂದು ಉಪಕಾರವನ್ನು ಮಾಡಬೇಕು ಎನ್ನುವ ಹಾಗೆ ನನ್ನಲ್ಲಿ ಅಂಗಲಾಚಿದ. ಹೌದೇ? ಹಾಗಾದ ಕಾರಣ ವಿಶೇಷವಾದಂತಹ ಗಂಟೊಂದನ್ನು ನಿನಗೆ ತಂದಿದ್ದೇನೆ. ಗಂಟೆ? ಹೌದು. ಏನಂತೆ? ನಿನಗೆ ಕೊಡಬೇಕು ಎನ್ನುವ ಹಾಗೆ ಆತ ಹೇಳಿದ್ದಾನೆ. ಏನು ಉಂಟು ಏನು ಇಲ್ಲ ಎನ್ನುವುದನ್ನು ನಾನು ತಿಳಿದಿಲ್ಲ, ಹಾಗಾಗಿ ಇದನ್ನು ನೀನು ಸ್ವೀಕರಿಸಬೇಕು. ಬ್ರಾಹ್ಮಣರೇ, ಆ ಗಂಟನ್ನು ನೋಡುವಾಗ ಒಡವೆ ಪಟ್ಟೆ ಸೀರೆ ಇದ್ದಾಗೆ ಕಾಣುತ್ತಾ ಉಂಟು. ಪ್ರಾಯಶಃ ಇರಲೂಬಹುದು. ನಿನ್ನ ಆಸೆಯನ್ನು ಪೂರೈಸುವುದಕ್ಕಾಗಿ ಸಾಧ್ಯವೇ ಇಲ್ಲ. ಯಾಕೆ? ನನ್ನವರು ಅಷ್ಟು ಬಂಗಾರ ಪಟ್ಟೆ ಸೀರೆ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಕೊಟ್ರೆ ಪ್ರಾಣಿಯ ಮಾಂಸವನ್ನಾದ್ರೂ ಮನೆಗೆ ಕಳಿಸಿಕೊಟ್ಟಾರು. ಇದನ್ನೆಲ್ಲ ಕಳಿಸಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಇದನ್ನು ಒಪ್ಪುವುದಿಲ್ಲ, ನನಗೆ ನಂಬಿಕೆ ಬರುವುದು. ಕೇವಲ ಇಂತಹ ಸಂಶಯ ನಿನಗೆ ಮಾತ್ರ ಅಲ್ಲ, ನನಗೂ ಆದದ್ದು ನಿಜ. ಅಲ್ಲ, ಬ್ರಾಹ್ಮಣರು ಯಾವತ್ತು ಸುಳ್ಳು ಆಡುವುದಿಲ್ಲವಂತೆ. ಆದ್ರೆ ನೀವು? ಹಾಗಾದ ಕಾರಣವೇ ಈ ಮಾತನ್ನು ಅವನಲ್ಲಿಯೂ ನಾನು ಕೇಳಿದ್ದೇನೆ. ಹೌದಾ? ಒಂದು ವೇಳೆ ನನ್ನ ಮಾತನ್ನು ಆಕೆ ನಂಬದಿದ್ರೆ ಎನ್ನುವ ಹಾಗೆ ಆವಾಗ ಒಂದು ಗುರುತು ಕೊಟ್ಟಿದ್ದಾನೆ. ಗುರುತ? ಹೌದು. ನನ್ನವರು? ಇದು ಯಾವುದು ಹೇಳು? ನನ್ನವರು ಬಟ್ಟೆ? ಹೌದಲ್ಲ? ಹೌದು. ಹಾಗಾದ್ರೆ ಈಗ ನಿನಗೆ ನಂಬಿಕೆ ಬಂತ? ನಂಬಿಕೆ ಬಂತು. ಇನ್ನು ಈ ಗಂಟನ್ನು ಸ್ವೀಕರಿಸಬಹುದಲ್ಲ? ಆದಿ ಬರ್ತೇನೆ ನಾನು. ಎಲ್ಲಿಗೆ? ನಾನು ತಿರುಗಾಟಕ್ಕೆ ಹೋದವ. ಬ್ರಾಹ್ಮಣರೇ, ಏನು? ಈಗ ಈ ಗಂಟನ್ನು ನೀವು ಕೊಟ್ಟಿದ್ದೀರಿ. ನೀವು ಈ ಗಂಟನ್ನು ಯಾರು ಕೊಟ್ಟದಂತ ನಾನು ಹೇಳುವ. ನಿಮ್ಮ ಹೆಸರೇನು? ನಿಮಗೆ ಊರುಂಟಾ? ಹೆಂಡತಿ ಮಕ್ಕಳಿದ್ದಾರೆ? ಎಲ್ಲ ಹೇಳ್ಬೇಕಲ್ವ ನೀವು? ಅವರಲ್ಲಿ ಪರಿಚಯ ಹೇಳ್ಬೇಕಲ್ವಾ? ಒಂದು ವೇಳೆ ಅವ ಕೇಳಿದ್ರೆ ಶಂಕರ ಭಟ್ರು ಅಂತ ಹೇಳಿದ್ರೆ ಸಾಕು. ಶಂಕರ ಭಟ್ರು? ಹೌದು. ಹೌದಾ? ಮತ್ತೆ ನಿಮಗೆ ಹೆಂಡತಿ ಇದ್ದಾರಾ? ಹೆಂಡತಿ ಆಗುವುದಕ್ಕೆ ಇಬ್ಬರಿದ್ದಾರೆ. ಇಬ್ಬರು ಹೆಂಡತಿಯರು? ಹೌದು. ಅವರ ಹೆಸರು? ಒಬ್ಬಳು ಗಂಗಮ್ಮ, ಮತ್ತೊಬ್ಬಳು ಗೌರಮ್ಮ ಎಂಬ ಹಾಗೆ. ಹೌದಾ? ಮಕ್ಕಳು? ಮಕ್ಕಳು ಇದ್ದಾರೆ. ಹೆಂಡತಿ ಆದ ಮೇಲೆ ಮಕ್ಕಳಾಗ್ಬೇಕು ತಾನೇ? ಅದಾಗಬೇಕು. ಹಾಗೆಂದುಕೊಂಡು ಒಬ್ಬನಿಗೆ ಎಷ್ಟು ತಿನ್ನುವುದಕ್ಕೆ ಕೊಟ್ಟರು ಸಾಕಾಗುವುದಿಲ್ಲ. ಅವನ ಹೆಸರು ಗಣಪ ಗಣಪ ಎನ್ನುವ ಹಾಗೆ ನಾವೆಲ್ಲ ಕರೆಯುತ್ತೇವೆ. ಮತ್ತೊಬ್ಬ ಸುಬ್ರಾಯ. ಹೌದಾ? ಮತ್ತೆ ಅಲ್ಲ, ನಿಮ್ಮ ಊರು? ನನ್ನ ಊರೊಂದು ಸುಡುಗಾಡಮ್ಮ. ಅಲ್ಲ, ನೀವು ತಿರುಗಾಡ್ತಾ ಇರುವವರು. ಆಗಿರ್ಬೋದು. ಅಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕು ಎನ್ನುವ ಹಾಗೆ ಸಂಕಲ್ಪ ನಮ್ಮದೇನು ಇಲ್ಲ. ಹೋದದ್ದೇ ನಮ್ಮ ಊರು. ನಾನು ಪರಿಚಯ ಸಾಕಲ್ಲ? ಸಾಕು. ಅವ್ರು ಬಂದ ಮೇಲೆ ಹೇಳ್ತೇನೆ. ಆದಿತ್ತು. ಶುಭವಾಗಲಿ. ಮೊದಲ ಬಲ ಪಾಲಿಸಿದ ಮನದ ಸಂಶಯವೆಲ್ಲ ಒದಗಿದ ಪರಿಹಾರವಾದಿನ್ನೇನೆಂದೆಯೇ ಮುದದಿ ಅಡುಗೆಯ ಮಾಡಿ ಪತಿ ಪರವರೀಕ್ಷಿಸುವೆ ತಾನದ ಹರುಷದಿಂದ ಹರುಷದಿಂದ. ಏನು ಆಶ್ಚರ್ಯವಿದು! ನನ್ನವರು ನನಗೆ ಬೇಕಾಗಿ ಬ್ರಾಹ್ಮಣೋತ್ತಮರಲ್ಲಿ ಒಡವೆ ಪಟ್ಟೆ ಸೀರೆಯನ್ನು ಕಳಿಸಿಕೊಟ್ಟಿದ್ದಾರೆ. ದೇವರ ಲೀಲೆಯೇ ಹೌದು. ಆದರೆ ಅವರು ಬರುವಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ಉಟ್ಟುಕೊಂಡು ಶೃಂಗಾರಭರಿತರಾಗಿ ಅವರ ಕಣ್ಣ ಮುಂದೆ ಗೋಚರಿಸಬೇಕು. ಅಷ್ಟು ಮಾತ್ರವಲ್ಲ, ರುಚಿಯಾದಂತಹ ಅಡುಗೆಯನ್ನು ಮಾಡಿ ಅವರಿಗೆ ಬಡಿಸಬೇಕು. ಏನೇ ಆಗಲಿ ಒಳಗಡೆ ಹೋಗುತ್ತೇನೆ. ಮಾಡಬೇಕಾ ಅಂಗಡಿ ಇಡಬೇಕು? ಹೌದಪ್ಪ, ಒಂದಕ್ಕೆ 4 ಬೆಲೆ ಅಲ್ವಾ? 1,000 ಇದ್ದ ಸೀರೆಗೆ 4,000. ಎಷ್ಟು ಅಂಗಡಿ ಸಂಚಾರ ಮಾಡಿದೆ ನಾನು. ವಿಷಯ ಮತ್ತೇನು ಅಲ್ಲ, ನಾನು ವರ್ಷ ಪ್ರತಿ ನನ್ನ ಹೆಂಡತಿಗೆ ಕೊಂಡು ಹೋಗುವುದು ಅಗ್ಗದ ಮಗ್ಗದ ಬಟ್ಟೆ. ವಿಶೇಷ ಸೀರೆ ಬೇಕು ಅಂತ ಹೇಳಿದ ಕೂಡಲೇ ಅಂಗಡಿಯವರಿಗೆ ಅರ್ಥ ಆಯ್ತು, ಏನೋ ಒಂದು ಅಡ್ಡ ವಾಸನೆ ಉಂಟು ಅಂತ ಅವರಿಗೆ ಅರ್ಥ ಆಯ್ತು. ಬೆಲೆ ಒಮ್ಮೆಲೆ ಹೆಚ್ಚಿದ್ದಲ್ವ, ನಾನು ತಗೊಳ್ಳಿಲ್ಲ. 4-5 ಅಂಗಡಿ ತಿರುಗಿ ಕೊನೆಗೆ ಒಂದು ಅಂಗಡಿಯಲ್ಲಿ ಸಿಕ್ಕಿತು 1,000 ಬೆಲೆಗೆ. ಅವಳು ಹೇಳಿದಂಥದ್ದೇ ಸೀರೆ. ಆದರೆ 1,000 ನಾನು ಕೊಡಲಿಲ್ಲ, ಅಲ್ಲಿಯೂ ನಾನು ಕಡಿಮೆ ಮಾಡಿದೆ. 999ಕ್ಕೆ ಖರೀದಿಸಿದೆ. ಏನೇ ಆಗಲಿ, ಮನೆಗೆ ಬಂದಿದ್ದೇನೆ. ಪೇಟೆ ಎಲ್ಲ ತಿರುಗಾಡಿ ವಿಪರೀತ ಆಯಾಸ, ಹಸಿವೆ, ಬಾಯಾರಿಕೆ. ಹೌದೇನೆ? ಎಲ್ಲಿದೆಯಾ ಗೌರಿ? ಓ ಗೌರಿ, ಎಲ್ಲಿದ್ದೀನೇನು? ಇಲ್ಲಪ್ಪ, ಅವಳಿಗೆ ಹೊಳೆ ಬದಿಗೆ ಹೋಗುವುದೇ ಕೆಲಸ.
ಬೆಳಿಗ್ಗೆ ಒಗೆದ ಬಟ್ಟೆಯನ್ನು ಸಂಜೆ ಒಗೆಯುವುದು, ಸಂಜೆ ಒಗೆದ ಬಟ್ಟೆಯನ್ನು ಪುನಃ ಬೆಳಿಗ್ಗೆ ಒಗೆಯುವುದು. ಅವಳು ಸಿಗ್ಲಿಕ್ಕಿಲ್ಲ. ಮಾಣಿ ಆದ್ರೂ ಇರಬಹುದು. ಎಲ್ಲಿ ಅಲ್ಲಿ ಊಟ ಎಲ್ಲ ಮಾಡುವುದಕ್ಕಾಗುದಿಲ್ಲ. ಊಟ ನಮ್ಮ ಮನೆಯಲ್ಲಿ ಆಗಬೇಕು, ಅಲ್ಲಿ ಬೇರೆ ಊಟ ಮಾಡುವುದು. ಈ ಊಟ ಆಗುವುದಿಲ್ಲ. ಮಾಣಿಯೇ, ಓ ಮಾಣಿ, ಇವನು ಇರ್ಲಿಕ್ಕಿಲ್ಲ. ಇವ ದೇವಸ್ಥಾನಕ್ಕೆ ಹೋದ್ರೆ ಬರುದು. ಯಾಕೆ ನಾವು ಕಾಯುವುದು? ಯಾಕೆ ಇಲ್ಲಿ ಇರ್ಲಿ ಅಲ್ವಾ ಈ ಸೀರೆ? ನಾನು ಹೋಗಿ ಊಟ ಮಾಡಿ ಬರ್ತೇನೆ. ನನ್ನ ಅಪ್ಪಯ್ಯನಿಂದ ಮಠಕ್ಕೆ ಹೋಗಿದ್ದಾರೆ. ಮಠದಿಂದ ಗುರುಗಳು ಕಾಯಿ ಹೋಳಿಗೆ ಕೊಟ್ಟು ಕಳಿಸಿದ್ದಾರೆ. ಇದನ್ನು ಮಗ ತಿಂದು ಏಳಿಗೆ ಆಗಬೇಕು ಅಂತ. ಒಳ್ಳೆ ಇದು ಕಾಯಿ ಹೋಳಿಗೆ ಅಲ್ಲ, ಇದು ನಾನು ಪೂಜೆ ಮಾಡುವಾಗ ಪಟ್ಟಶಾಲ ಹಾಕಿ ಪೂಜೆ ಮಾಡಬೇಕು ಅಂತ ಅಪ್ಪಯ್ಯ ನನಗೆ ಇದು ಶಾಲ ಅಲ್ಲ, ಇದು ಸೀರೆ. ಯಾರಿಗೆ? ಅಮ್ಮನಿಗಲ್ಲ. ನನ್ನ ಅಮ್ಮನಿಗೆ ಅಪ್ಪಯ್ಯ ಇದುವರೆಗೆ ಒಳ್ಳೆ ಸೀರೆ ತಂದು ಕೊಟ್ಟದ್ದಿಲ್ಲ. ಎಲ್ಲಿಯಾದ್ರೂ ಮಗ್ಗದ ಸೀರೆ ಸಿಕ್ಕಿದ್ರೆ ತಂದು ಕೊಡುದು. ಹಾಗಾದ್ರೆ ಇಷ್ಟು ಒಳ್ಳೆ ಸೀರೆ ಯಾರಿಗೆ? ಹಂಗತ್ತುಂಟು. ನನ್ನ ಅಪ್ಪಯ್ಯ ಎಲ್ಲ ಅಮ್ಮನಿಗೆ ಮೋಸ ಮಾಡಿ ಕೊಂಡೋಗಿ ಕೊಡುವ ಜಾಗ ಯಾವುದು ಗೊತ್ತುಂಟು. ನಾನು ಮಾತ್ರ ಮಾತಾಡ್ಲಿಲ್ಲ. ಈಗ ಒಂದು ಕೆಲಸ ಆಗಬೇಕು. ಅಪ್ಪಯ್ಯ ಒಳಗೆ ಅವಲಕ್ಕಿ ಮೊಸರು ಮುಕ್ಕುತ್ತಾ ಇದ್ದಾರೆ. ಅವರು ಬರುವುದಕ್ಕಿಂತ ಮೊದಲು ಒಂದು ಕೆಲಸ ಆಗಬೇಕು. ಇದು ನಮ್ಮ ಮನೆಯ ನಾಯಿ ಮಲಗುವ ಗೋಣಿ. ರಾಣಿ, ನೀನು ರಾಣಿ, ನಾನು ಕಾಶಿ ಮಾಣಿ. ನೀನು ಸುತ್ತಬೇಕು ನಾಯಿ ಮಲಗುವ. ಅದು ಬಿಸಿ ಮಾಡಿ ಈಗ ಮಾಡಿದ್ದು. ಅಪ್ಪಯ್ಯನ ಕೆಮ್ಮು ಕೇಳ್ತಾರೆ. ಬರ್ತಾರೆ, ಅಪ್ಪಯ್ಯ ಬರ್ತಾರೆ. ಅವಲಕ್ಕಿ ಮತ್ತು ಕೆನೆ ಮೊಸರು, ಹೊಟ್ಟೆ ತಂಪಾಗಿದೆ. ಈಗ ರಾಣಿಯ ನೆನಪು ಹೆಚ್ಚಾಗ್ತಾ ಉಂಟು. ಆದಷ್ಟು ಬೇಗ ಹೋಗಿ ಬಿಡುವ. ಬಹಳ ಸಂತೋಷವಾಯಿತು. ಶಿವದೇವರ ಅನುಗ್ರಹದಿಂದ 2 ಮೊಲಗಳನ್ನು ಕೊಂದು ಒಂದು ಮೊಲದ ಮಾಂಸವನ್ನು ದೇವರಿಗಿಟ್ಟಿದ್ದೇನೆ. ಇನ್ನೊಂದನ್ನು ಗಂಟು ಕಟ್ಟಿಕೊಂಡು ಬಂದಿದ್ದೇನೆ. ಹೆಂಡತಿಯಾದಂತಹ ಲೀಲೆ ಕಾಣ್ತಾ ಇಲ್ಲ. ಏನಾಯ್ತು ಈಗ? ಬನ್ನಿ ಬನ್ನಿ, ಊಟ ಮಾಡುವ ನಾವು. ಏನೇ ಏನಾಯ್ತು? ನೋಡಿದ್ರೆ ಆಶ್ಚರ್ಯ. ಏನ್ ಆಶ್ಚರ್ಯಪ್ಪ? ನಾವು ಊರು ಬಿಟ್ಟು ಹೊರಡುವಾಗ ನಮಗೆ ಸಿಕ್ಕಿದ್ದು ಹರಕಲು ಬಟ್ಟೆ. ಹೌದು, ಹುಟ್ಟುಕೊಂಡದು ಮಾತ್ರ. ನಾನು ಮೃಗಬೇಟೆಯಾಡಿ ಮಾಂಸ ಹಿಡ್ಕೊಂಡು ಬರ್ತೇನೆ ಅಂತ ಹೋದವ. ಮರಳಿ ಬಂದ್ರೆ ಒಡವೆ, ಪಟ್ಟೆ ಸೀರೆ, ರುಚಿಯಾಗಿ ಅಡುಗೆ ಮಾಡಿದ್ದೇನೆ. ಏನಾಯ್ತು? ಗಂಡನಿಲ್ಲದ ವೇಳೆಯಲ್ಲಿ ಹೆಂಡತಿಯಾದ ನಿನಗೆ ಈ ಸಂಪತ್ತು ಎಲ್ಲಿಂದ ಬಂತು? ಯಾಕೆ ಹೀಗೆ ಮಾಡಿದೆ? ಕದಿದಾಡದಿರು ಬೇಳೆ ಅತಿಶಯದ ವೃದ್ಧ ಭೂಸುರನಾಗಬಾರದು.
ದೇವಲಾಲಿಸೆ ಲಾಲಿಸು. ಏನು ನನ್ನ ಮೇಲೆ ನೀವು ಸಂಶಯ ಪಡುದ ಸ್ವಾಮಿ? ಮತ್ತೇನೆ ಇಷ್ಟು ಒಡವೆ ಇಲ್ಲಿ ಅಂತ ಬಂತು ಎನ್ನುವುದಾಗಿ ಕೇಳುತ್ತಾ ಇದ್ದೀರಾ? ನಿಮಗೆ ಗೊತ್ತಿಲ್ವಾ ಈ ವಿಷಯ? ಕಾಡಿನ ವಿರೋಧ ನಮಗೆ ಎಲ್ಲಿಂದ ಸಿಗುವುದಕ್ಕೆ ಸಾಧ್ಯವೇ? ಪ್ರಭು, ಸುಳ್ಳನ್ನಾಡುವುದಲ್ಲ ನೀವು? ಸುಳ್ಳು ಹಾ, ಇಷ್ಟರವರೆಗೆ ಆಡಿದ್ದುಂಟೆ? ಇಲ್ಲ. ನೀ ಸುಳ್ಳು ಹೇಳಿಕೆ ಇಲ್ಲ ಎನ್ನುವ ವಿಶ್ವಾಸ ನನಗೆ. ಸತ್ಯವನ್ನೇ ಹೇಳು. ನೀವು ಬೇಟೆಗೆ ಅಂತ ಹೋದ್ರ? ಆ ಕಾಲಕ್ಕೆ ಇಲ್ಲಿಗೆ ನಮ್ಮ ಗುಡಿಸಲಿಗೆ ಬ್ರಾಹ್ಮಣೋತ್ತಮರೊಬ್ಬರು ಬಂದ್ರು. ಬ್ರಾಹ್ಮಣ? ಹೌದು. ಇಲ್ಲಿಗೆ ನೀವು ಅವರಿಗೆ ಸಿಕ್ಕಿದ್ರಂತೆ. ಒಂದು ಒಡವೆ ಪಟ್ಟೆ ಸೀರೆ ಗಂಟನ್ನು ನನ್ನ ಕೈಗೆ ಕೊಟ್ಟರು, ಅವರು ಕೊಟ್ಟದ್ದಂತ ಹೇಳಿ. ಕೈಯೆಲ್ಲ ಹೀಗೆ ಆಗ್ತಿತ್ತಾ? ಇಲ್ಲ, ಅವರಲ್ಲ, ಸರಿಯಾಗಿ ಇದ್ರು. ಅವರಲ್ಲ, ಸರಿಯಾಗಿ ಇದ್ರು. ಹಾಗಿದ್ರೆ ನನ್ನ ಗುರುಗಳಲ್ಲ, ಬೇರೆ. ಅವರನ್ನು ನೋಡುವಾಗ ಕರ ಮುಗಿಬೇಕು ಎನ್ನುವುದಾಗಿ ಆಗ್ತಿತ್ತು. ಗೌರವ ಭಾವ ಅಷ್ಟು. ಹೌದೇ? ಬಂದು ಗಂಟನ್ನು ಕೊಟ್ಟರು. ನೀನು ತಕ್ಕೊಳ್ಳುವುದೇ? ತಕೊಂಡೆ. ಅವರ ಪರಿಚಯ ನಿಮಗೆ ಉಂಟಂತೆ? ಆ ಗಂಟು ಯಾರು ಕೊಟ್ಟದ್ದು ಅಂತ ಹೇಳಿದ್ರು? ನೀವೇ ಕಾಡಿನಲ್ಲಿ ಕೊಟ್ಟದ್ದಂತೆ. ಅವರ ಹೆಸರು ಗೊತ್ತು ನಿಮಗೆ? ಎಂತದ್ದು? ಶಂಕರ ಭಟ್ರಂತೆ. ಅವರಿಗೆ ಇಬ್ರು ಹೆಂಡತಿಯಂತೆ, ಗಂಗಮ್ಮ ಮತ್ತು ಗೌರಮ್ಮ ಅಂತೆ. ಊರು ಸುಡುಗಾಡ ಅಂತ ಹೇಳಿದ್ರು ಅವರು. ಹೌದೇ? ಮಕ್ಕಳಿದ್ದಾರಂತೆ, ಒಬ್ಬ ಗಣಪ, ಒಬ್ಬ ಇನ್ನೊಬ್ಬ ಸುಬ್ರಾಯ ಅಂತ. ಈಗ ನನ್ನ ಮೇಲೆ ನಂಬಿಕೆ ಬರುವುದಿಲ್ವಾ? ನೋಡಿ, ವಿಶ್ವಾಸ ಬರುದು. ನೋಡಿ, ಅವರೇ ಕೊಟ್ಟದ್ದು, ನೀವು ಕೊಟ್ಟದ್ದು ಅಂತ ಹೇಳಿ ಸತ್ಯ. ನಾನು ಸುಮ್ಮನೆ ಹೇಳಿಲ್ಲ. ಜಗದೀಶನೇ ದೇವಾದಿ ದೇವ ನೀನ ಹುದಯ್ಯ ಈಶ ದೈವ ಬೇರೆ ಕಾಯು ಪರಮೇಶ ಪವಜರ ಭರ ದೇವ ದೈತ್ಯವಿನಾಶ ಪವನ ಮೂರ್ತಿ ಜೈ ಜಗದೀಶ ಈಶನೇ ಜಗದೀಶನೇ ಈಶಾ ಅಭಯಂಕರ ಉಮಾಮಹೇಶ್ವರ. ತಂದೆ, ಏನು ಹೇಳಲಿ ನಿನ್ನ ಲೀಲೆಯನ್ನು ಪ್ರಭೋ? ಲೀಲಾ ಪ್ರಭು, ಈ ಬಟ್ಟೆಯನ್ನು ಬ್ರಾಹ್ಮಣರು ಕೊಟ್ಟರೆ? ಅವರೇ ಕೊಟ್ಟದ್ದು. ಅದಕ್ಕಾಗಿ ನಾನು ಆ ಒಡವೆಗಳನ್ನು ತೆಗೆದುಕೊಂಡದ್ದು ಸ್ವಾಮಿ. ಗಣಪ ಸುಬ್ರಾಯ ಮಕ್ಕಳೇ? ಹೌದು. ಗಂಗಾಧರ, ಉಮಾಮಹೇಶ್ವರ, ಗಣೇಶನ ಅಪ್ಪ, ಸುಬ್ರಾಯ ಜನಕ. ಅವ ಅನ್ಯನಲ್ಲ ಕಾಂತೆ. ಯಾರು ಸ್ವಾಮಿ? ಅವನೇ ನಾ ಪೂಜಿಸಿದ ಪ್ರಭು ಪರಮೇಶ್ವರ. ಕಾಡಿಗೆ ಹೋದೆ, ಬೇಟೆಯಾಡಿದೆ, ಜಿಂಕೆಯೊಂದು ಮಾಯವಾಯಿತು. ಅರಸುತ್ತಾ ಮುಂದೆ ಸಾಗಿದಾಗ ಕಂಡಿತೊಂದು ಗುಡಿಸಲು. ಆ ಬೆಳಕನ್ನರಸಿಯಲ್ಲಿ ಹೋಗಿ ಮಲಗಿದ್ದೆ. ಒಬ್ಬ ಕಾಶಿಮಾಣಿ ಎನ್ನುವಂತಹ ಬ್ರಾಹ್ಮಣ ಬಂದ. ಅವನಲ್ಲಿ ವಿಷಯ ಕೇಳಿದಾಗ ಶಿವಾರಾಧನೆಯ ವಿಧಿವಿಧಾನ ಹೇಳಿದ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಶಿವಾರ್ಚನೆಯನ್ನು ಮಾಡುತ್ತಾ ದೇವರನ್ನ ಅರ್ಚಿಸ್ತಾ ಇದ್ದೆ. ಸುಡು ಆ ಚಳಿ ಮಳೆ ಶಿವಲಿಂಗ ಒದ್ದೆಯಾಗುತ್ತಾ ಇತ್ತು. ಇದು ನನ್ನ ಈ ಬಟ್ಟೆಯನ್ನು ಶಿವಲಿಂಗಕ್ಕೆ ಮುಚ್ಚಿ ನಾ ಮಾಂಸವನ್ನು ಹಿಡಿದುಕೊಂಡು ನಿನ್ನ ಬಳಿಗೆ ಬರ್ತಾ ಇದ್ದೆ. ನನಗಿಂತ ಮುಂಚೆ ಬಂದು ಶಿವದೇವರೇ ವೇಷವನ್ನು ಮರೆಸಿ ನಿನಗೇ ಈ ಸಂಪದ ಕೊಟ್ಟ. ನನ್ನ ಕಣ್ಣುಗಳಿಗೆ ದೇವರ ದರ್ಶನ. ಲೀಲಾ ಪಾವನಲಾದ ನಾನು. ಜಾತಿ ಯಾವುದು ಎನ್ನುವುದು ಮುಖ್ಯ ಅಲ್ಲ ಕಾಂತೆ. ಸತ್ಯ. ನೀತಿಯೇ ಈ ಪ್ರಪಂಚದಲ್ಲಿ ಮೂಲ, ಭಕ್ತಿಯೇ ಪ್ರಧಾನ. ನಿನ್ನ ಪತಿವ್ರತ ಧರ್ಮದಿಂದಾಗಿ ಪರಶಿವನ ದರ್ಶನ ಮಾಡಿದ ಪುಣ್ಯಾತ್ಮ ನೀನಾದೆ.
ಸತ್ಯ ಇಲ್ಲ, ಇನ್ನು ನಾವು ದುಃಖಿಸುವುದಕ್ಕಿಲ್ಲ. ಯಾವ ದೇವರನ್ನು ಕಂಡೆವೋ ಅದೇ ದೇವರ ಪಾದದಲ್ಲಿ ನಾವು ಲೀನವಾಗಬೇಕು ಕಾಂತೆ. ನಿತ್ಯವೂ ಶಿವದೇವರನ್ನು ಅರ್ಚಿಸುತ್ತಾ ಶಿವದೇವರನ್ನು ಪೂಜಿಸುತ್ತಾ ನಾವು ಇರೋಣ, ನೆಮ್ಮದಿಯಿಂದಿರೋಣ. ನಮ ಶಿವಾಯ. ನೀಲಿ ಅಲ್ಲಲ್ಲಿ ಚುಕ್ಕಿ ಚುಕ್ಕಿ ಅಯ್ಯೋ, ನಮ್ಮ ಕಣ್ಣ ಮುಂದೆ ನೀನು ಉಡಬೇಕು. ಇಲ್ಲಿ ಒಳ್ಳೆ ಭಾರ ಉಂಟಲ್ಲ. ಹೌದೌದು, ತೆಗೆಯುವಾಗ ಅಷ್ಟು ಭಾರ ಇರ್ಲಿಲ್ಲ, ಈಗ ಭಾರ. ಹೌದಾ? ಅದಕ್ಕೆ ಕಾರಣ ಏನು ಗೊತ್ತಾ? ಏನು? ನಿನ್ನ ಮೇಲಿನ ಪ್ರೀತಿ ಅದಕ್ಕೆ ಸೇರಿತು. ಎಷ್ಟು ಚಂದ ನೀವು. ಈಗ ಇಲ್ಲಿ ಹುಡುಗ ನಾನು ಚಂದ ಅಂತ ನಿನಗೆ ಇವತ್ತು ಗೊತ್ತಾದ? ಶಾಸ್ತ್ರಿಗಳೇ, ನಾನು ಮೊದಲೇ ಚಂದ. ಅದು ಗೊತ್ತುಂಟು ನನಗೆ. ಗುಂಡು 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 ನೀರೆಲ್ಲ ಅದು ಇಂಥ ಜೋಡಿ ಬೇರೆ ಎಲ್ಲಿ ಆದ್ರೆ ಸಿಗ್ತದೆ? ನಾನು ಉಟ್ಟುಕೊಂಡು ಬರ್ತೇನೆ. ಎಲ್ಲಿ ಎಲ್ಲಿ ಯಾಕೆ ಎಲ್ಲಿ ಉಡುವುದು ನೀನು? ಒಳಗೆ. ಎಲ್ಲಿ ಒಳಗೆ? ಒಳಗೆ. ಇಲ್ಲೇ ಉಡು, ಏನಾಗಬೇಕು ನಿನಗೆ? ಇಲ್ಲಿ ಏನು? ನನಗೆ ನಾಚಿಕೆ ಆಗುತ್ತದೆ. ನಿನ್ನ ಒಂದು ನಾಚಿಕೆ ನನಗೆ ನೋಡ್ಬೇಕು. ನಿನ್ನ ನಾಚಿಕೆ ಏನು? ನಾಚಿಕೆ ನಿನಗೆ? ಹಾಗಲ್ಲ. ಇಲ್ಲಿ ಯಾರು ಬೇರೆ ಯಾರಿದ್ದಾರೆ? ನಾನು ನೀನು ಬಿಟ್ರೆ ಬೇರೆ ಯಾರಿದ್ದಾರೆ? ಆದ್ರೂ ನಿಮ್ಮ ಎದುರಿಗೆ ಉಡ್ಲಿಕ್ಕೆ ಏನು? ನಾನು ನೋಡಿದ್ರೆ ಉಡ್ಲೇಬೇಕಾ? ಹೇಗೂ ನೋಡ್ಲಿಕ್ಕೆ ಇರುವುದಲ್ಲ. ಆದ್ರೂ ನಾನು ನೋಡಿದ್ರೆ ಏನು? ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿ. ಒಂದೊಂದು ಕಣ್ಣಲ್ಲ ಹೇಳಿದ್ದು, ಎರಡು ಕಣ್ಣು ಮುಚ್ಚಬೇಕು. ನೋಡ್ಬಾರ್ದು ನೀವು, ಒಮ್ಮೆ ಕಣ್ಣು ಮುಚ್ಚಿ ನೀವು. ಸರಿ, ಮುಚ್ಚಲೇಬೇಕು. ಹೌದೌದು. ಹಾಗಿದ್ರೆ ಬೇಗ ಉಡ್ಬೇಕು. ನಾ ಬೇಗ ಉಡ್ತೇನೆ. ಅಯ್ಯೋ, ಎಂಥ ಸೀರೆ, ಎಷ್ಟು ಒಂದು ಭಾರ ಉಂಟು ಇದು. ಅಯ್ಯೋ, ಆಯ್ತಾ? ಬೇಗ ಉಡು. ಆಯ್ತಾ? ಶಾಸ್ತ್ರಿಗಳೇ, ಬರುವಾಗ ಏನೋ ತುಳಿದಿದ್ದೀರಾ ನೀವು? ಏನು ತುಳಿಯುವುದು? ಏನೋ ಒಂಥರ ಒಂದು ವಾಸನೆ ಬರ್ತಾ ಉಂಟು. ವಾಸನೆ ದುರ್ನಾಥ. ಹೌದು, ಅದು ಬಹುಶಃ ರೇಷ್ಮೆ ಹುಳುವಿನದ್ದಲ್ಲ. ಹಾಗೆ ಹಾಗಿರ್ಬೋದು. ಹೌದೌದು. ನೋಡು ಸರಿ. ಏನಾಯ್ತು ನಿನಗೆ? ನಿನಗೆ ಏನಾಯ್ತು? ಏನೋ ಧೂಳು. ಕೆಲವು ಸಲ ಹಾಗೆ ಇರ್ತದೆ. ಹೊಸ ಬಟ್ಟೆ ಅಲ್ವಾ? ಹೊಸ ಬಟ್ಟೆ ಎಲ್ಲ ತೆರೆಯುವಾಗ ಹಾಗೆ ಆಗ್ತದೆ. ಹಾಗೆ ಇರ್ಲಿ, ಜಾಗ್ರತೆ. ನೋಡ್ಬೇಡಿ. ಹುಟ್ಟಾಯ್ತಾ? ಹುಟ್ಟಾಯ್ತಾ? ಹಾಗೆ ಹೋಗಿ ನೀವು. ಕರ್ಮ, ನೀವು ಒಂದು ಒಳ್ಳೆ ಸೀರೆ ತರ್ತೀರಿ ಅಂತ ನೋಡಿದ್ರೆ ಅದು ಗೋಣಿ. ಅದು ಹೋಗಿ ಹೋಗಿ ನಾಯಿ ಗೋಣಿ ತಂದಿದ್ದೀರ ನೀವು. ಸೀರೆ ಉಂಟು. ಎಲ್ಲಿ ಸೀರೆ? ಕರ್ಮ ಸೀರೆ ನಿಮ್ಮದು. ನೀನು ಹುಟ್ಟಾಗ್ಲಿಲ್ವಾ? ಎಲ್ಲಿ ಗೋಣಿ? ನೋಡಿ ಅಲ್ಲಿ. ಈ ಗೋಣಿಯ ಪರಿಚಯ ನನಗುಂಟಲ್ಲ. ಎಲ್ಲಿದ್ದು ಗೋಣಿ? ಯಾರದ್ದು ಗೋಣಿ? ನಮ್ಮ ಮನೆಯ ಹೊರಗೆ ಬುಗ್ಗಿ ನಾಯಿ ಮಲಗುವ ಗೋಣಿ. ನೋಡಿ, ಹಾಗಿದ್ರೆ ನಾಯಿ ಮಲಗೋಣಿ ಹೇಗೆ ಗೊತ್ತು? ಈಗ ಅದರಲ್ಲಿ ಸೀರೆ ಇರಲಿಲ್ವಾ? ಅದ್ರಲ್ಲಿ ಇದ್ದಿದ್ದು ಗೋಣಿ. ಬಹುಶಃ ಹೀಗಾಗಿ. ಏನು? ಇದು ನನ್ನ ಮಗನದ್ದೇ ಕಿತಾಪತಿ. ಹೌದು. ಹೊಸ ಸೀರೆ ನಾನು ತಗೊಂಡು ಹೋಗಿ ಅಲ್ಲಿ ಅಂಗಳದಲ್ಲಿ ಇಟ್ಟದಷ್ಟೇ. ಅಂಗಳದಲ್ಲಿ ಜಗಲಿಯ ಮಣ್ಣಿನ ಚಿಟ್ಟೆಯ ಮೇಲೆ ಇಟ್ಟದಷ್ಟೇ. ಆಗ್ಲೇ ಮಗ ಬಂದಿರ್ಬೇಕು. ನಾನು ಒಳಗೆ ಹೋದದ್ದು ಅವಲಕ್ಕೆ ಮೊಸರು ತಿನ್ನುವುದಕ್ಕಾಗಿ. ಹೊರಗೆ ಬಂದ ಕ್ಷಣ ಎತ್ತಿ ನೋಡುವಾಗ ನನಗೆ ಸ್ವಲ್ಪ ಹೆಚ್ಚು ಭಾರ ಕಂಡಿತ್ತು. ಆವಾಗಲೇ ಒಂದು ಬಿಡಿಸಿ ನೋಡಿದ್ರಿ ನೀವು? ಬಹುಶಃ ಅವನದ್ದೇ ಕೆಲಸ. ಈಗ ಸೀರೆ ಅವ ಕೆಲವು ಸಲ ನಿನ್ನ ಬಗ್ಗೆ ನನ್ನಲ್ಲಿ ಹೇಳಿದ್ದ. ಏನು? ಅದು ನನಗೆ ಈಗ ಅರ್ಥ ಆಗ್ತಾ ಉಂಟು. ನಿನ್ನ ಬಗ್ಗೆ ಕೆಲವು ಅಪಶಬ್ದ ಅವ ನನ್ನಲ್ಲಿ ಹೇಳಿದ್ದ. ಅದಕ್ಕೆ ಬಹುಶಃ ಅದಕ್ಕಾಗಿ ಅವ ಹೀಗೆ ಮಾಡಿದ್ದಾಗಿರಬೇಕು. ನನಗೆ ಆಕಾಶ ನೀಲಿ. ಯೋಚಿಸಬೇಡ. ಚುಕ್ಕಿ ಚುಕ್ಕಿ. ನಿನಗೆ ಒಂದು ಸೀರೆಯ ಬದಲಿಗೆ 10 ಸೀರೆ ನಾನು ತಂದು ಕೊಡ್ತೇನೆ. ಅದು ಈಗಲೇ ಬೇಕು. 10 ಸೀರೆ ನಾನು ನಿನಗೆ ತಂದು ಕೊಡ್ತೇನೆ. ನೀನು ಯೋಚಿಸಬೇಡ. ಮತ್ತೆ ಖಂಡಿತ ಸೀರೆ ತಂದು ಮತ್ತೆ ಕೊಡ್ತೇನೆ. ಗೋಣಿ ತರಬೇಡಿ ನೀವು. ಇಲ್ಲ ಸೀರೆ ತಂದು ಕೊಡ್ತೇನೆ. ಅಲ್ಲ, ಬೇರೆ ನಿನಗೆ ಏನು ಬೇಕು ಅದನ್ನು ತಂದು ಕೊಡುವುದಕ್ಕೆ ಸಿದ್ಧನಿದ್ದೆ. ಈಗ ನೀವು ಇನ್ನು ನನಗೆ ಒಂದು ಹಟ್ಟ. ಇನ್ನು ನನ್ನ ಸಂಪೂರ್ಣ ಸಂಪತ್ತು ಹೋದ್ರೂ ನನಗೆ ಬೇಸರ ಇಲ್ಲ. ನಿನಗೇನು ಬೇಕು ಅದನ್ನೆಲ್ಲ ನಾನು ತಂದು. ಇಲ್ಲಿ ನೋಡಿ, ಕುತ್ತಿಗೆ ಕಂಟಕಾಭರಣವಿಲ್ಲದಾಯಿತು, ಕುಳಿತಿದಾಯಿತು ಬಾಧೆಯು.
ಕಂಟಕಾಭರಣ ಇಲ್ಲದಾಯಿತು ಹುಟ್ಟಿದಾಯಿತು ಆಸೆಯು ಹುಟ್ಟಿದಾಯಿತು ಆಸೆಯು ಕಂಟೆ ಬೇಡದರಿಂದ ತನಗಿರುವುದು ಸುಖವು ತನಗಿರುವುದೇ ಸುಖವು ಕಂಟೆ ಬೇಡದರಿಂದ ತನಗಿರುವುದೇ ಸುಖವು ಕಂಟಕಾಭರಣವಿಲ್ಲದಾಯಿತು ಹುಟ್ಟಿದಾಯಿತು ಆಸೆಯು ಹುಟ್ಟಿದಾಯಿತು ಆಸೆಯು ಕಂಟೆ ಬೇಡದರಿಂದ ತನಗಿರುವುದೇ ಸುಖವು ಕಂಟೆ ಸುಖವು ಶಾಸ್ತ್ರಿಗಳೇ ರಾಣಿ, ನಮ್ಮ ಒಂದು ಸ್ವಭಾವ ಉಂಟಲ್ಲ, ಅದು ಬಹಳ ವಿಶೇಷ ರೀತಿಯದು. ಒಂದು ಪ್ರಕರಣದಲ್ಲಿ ನಮಗೆ ಬೇಸರ ಆದರೂ ನಾವು ಚಿಂತೆ ಮಾಡುವುದಿಲ್ಲ. ಇಲ್ಲ. ನಮ್ಮನ್ನು ಪ್ರೀತಿಸಿದವರಿಗೆ ಬೇಸರ ಆಯ್ತು ಅಂತಾದ್ರೆ ನಾವು ಬಹಳಷ್ಟು ಬೇಸರ ಮಾಡ್ತೇವೆ, ಚಿಂತಿಸ್ತೇವೆ. ನಾನು ಬೇಕು ಅಂತ ನಿನಗೆ ಉಪದ್ರ ಮಾಡಿದ್ದಲ್ಲ, ಏನು ಆಗಿ ಹೋದದ್ದು. ಇದಕ್ಕೆ ಪ್ರಾಯಶ್ಚಿತ್ತ ನಾನು ಏನು ಮಾಡುವುದಕ್ಕೂ ಸಿದ್ಧನಿದ್ದೇನೆ. 10 ಸೀರೆ ತರಬೇಕಾ ಅಲ್ಲ ಬೇರೆ ಏನು ವಸ್ತು ತರಬೇಕು, ನಾನು ತರುವುದಕ್ಕೆ ಸಿದ್ಧನಿದ್ದೇನೆ. ಸೀರೆ ಬೇಕು ಬೇಕೆ, ಆದ್ರೆ ಈಗ ಶಾಸ್ತ್ರಿಗಳೇ ಏನಾಗಬೇಕು ಏನು ಹೇಳು. ಅದು ನೀನು ಶಾಸ್ತ್ರಿಗಳಂತ ಹಿಂದೆ ನೋಡುದಿಯಾ? ಅಲ್ಲ, ಒಟ್ಟು ನಾನು ಹೇಳಿದ್ದಪ್ಪ. ಇಲ್ಲಿ ನಮ್ಮ ಸ್ವಭಾವದವರು ತುಂಬಾ ಮಂದಿ ಇದ್ದಾರೆ, ಆದ್ರೆ ಅವರನ್ನೆಲ್ಲ ನೋಡಬೇಡ, ನನ್ನನ್ನು. ಆದ್ರೆ ಈ ವಿಚಾರ ಏನು ಗೊತ್ತೇ, ನನ್ನ ಕುತ್ತಿಗೆ ನೋಡಿ ಅಂತೆ ಆಭರಣವೇ ಇಲ್ಲ. ಮತ್ತೆ ಇದೆಂತದ್ದು ಕಾಣುವುದು? ಇದು ಬಂಗಾರದಲ್ಲ, ಅಂತೆದ್ದ ಹೌದು. ಎಂತ ಬಿಸಾಡೋದನ್ನು ಬಿಸಾಡಿದಲ್ಲ ಯಾಕೆ? ಬಿಸಾಡಿದ್ರೆ ಆ ಜಾಗಕ್ಕೊಂದು ಆಭರಣ ಬೇಡವೇ? ನಿನ್ನ ಕುತ್ತಿಗೆಗೆ ಆಭರಣ ಬೇಕಾ? ನೀನೇ ಒಂದು ಆಭರಣ ಅಲ್ವಾ? ಆದ್ರೂ ಆಭರಣ ಬೇಕು. ಏನಾಗಬೇಕು ಹೇಳು. ಅದು ಹೇಳು. ಶಾಸ್ತ್ರಿಗಳೇ, ಮೊನ್ನೆ ನಾನು ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ನೀವು ಪೂಜೆ ಮಾಡುವಾಗ ಈಶ್ವರನ ಕುತ್ತಿಗೆಯಲ್ಲಿ ಒಂದು ಹಾರ ನೋಡಿದೆ ನಾನು. ಕಂಠಿ ಹಾರ ಅದು ಬೇಕು. ಅದಂತ ಏನು? ದೇವರಲ್ಲಿ ನಾನು ಕೇಳಿದ್ರೆ ಸಾಕು, ಆಗಸದಿಂದ ನನ್ನ ಕೈಗೆ ಬೀಳುವುದಕ್ಕೆ ಸಾಧ್ಯ. ಎಷ್ಟು ಬೇಕಾದರೂ ಹಾರವನ್ನು ತಂದು ನಿನಗೆ ನಾನು ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಬೇಡ ಬೇಡ, ಇವತ್ತೊಂದು ಅದೊಂದು ಬೇಕೇ ಬೇಕು. ಬೇಕೇ ಬೇಕು. ಕಂಠಹಾರ ಎಷ್ಟು ಚಂದ ಇದೆ. ದೇವರು ನಾವು ಹೇಳಿದ ಹಾಗೆ ಕೇಳ್ತಾರೆ. ಖಂಡಿತವಾಗಿಯೂ ನಾನು ತಂದು ಕೊಡ್ತೇನೆ. ಹೌದು. ಹಾಗಿದ್ರೆ ಇವತ್ತೊಂದು ಬಾ, ಇಲ್ಲಿ ಕುಳಿ. ಇಲ್ಲಿ ಬಾ, ಕುಳಿತು. ಏನಾಯ್ತು? ಏನೋ ಏನೋ ಚಂದ. ಕೈ ನೋಡ್ತೇನೆ. ನೋಡಿದ್ಯಾ? ಅಲ್ಲಿ ಗುರು, ಇಲ್ಲಿ ಶುಕ್ರ, ಹಿಂದೆ ಶನಿ ಒಂದು ಶನಿಗೆ ಮನೆ ಇಲ್ಲ ಅಪ್ಪಯ್ಯ. ಶನಿಗೆ ಮನೆ ಇಲ್ಲ. ಮತ್ತೆ ಇಲ್ಲಿ ಎಂತ ಮಾಡು? ಶನಿ ಸಿಕ್ಕಿದಲ್ಲಿ ಎಲ್ಲ ತಿರುಗುತ್ತಾ ಇರುವುದು. ಅಪ್ಪಯ್ಯ, ಯಾಕೆ ಇಲ್ಲಿ ಬಂದೆ? ಯಾಕೆ ಬಂದೆ? ಅಲ್ಲಿರುವ ವ್ಯಾಧನ ನೋಡಿ ಎದರಿದರು, ಹುಲ್ಲರಿರುವಲ್ಲಿ ಹೋಗಿ ನೀಡಿದರು. ನೀವೊಂದು ಸಂಪೂರ್ಣ ಜಾತಕ ನೋಡ್ಲಿಕ್ಕೂ ಬಿಡುವುದಿಲ್ಲ ನೀನು. ಯಾಕೆ ಬಂದ ಇಲ್ಲಿ ಉಪದ್ರ? ಜಾತಕ ನೋಡುದು ಬೇಡಪ್ಪ, ಕಥೆವು ಬೇರೆ ಉಂಟಪ್ಪ. ಏನಾಗಿದೆ ಅಪ್ಪಯ್ಯ? ಏನು ಬೇಡ. ಏನಪ್ಪ ಬೇಡ. ಯಾವುದು ಬೇಡ? ಅದಲ್ಲ, ನಾವು ಪೂಜೆ ಮಾಡುವ ದೇವಸ್ಥಾನ ಉಂಟಲ್ಲ ದೇವಸ್ಥಾನ, ಆ ದೇವಸ್ಥಾನದ ಗರ್ಭಗುಡಿಯೊಳಗೆ ಯಾರೊಬ್ಬ ಕಾಡ ಬೇಡ ನುಗ್ಗಿ ಮಾಂಸ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾನಪ್ಪ. ಹೊರಗಾಕಬೇಕಿತ್ತು. ಅವ ಹೋಗುದಿಲ್ಲ ಅಪ್ಪಯ್ಯ. ಹೋಗುದಿಲ್ಲ. ಅಲ್ಲೇ ಇದ್ದಾನೆ. ಎಲ್ಲಿದ್ದಾನೆ? ಅಲ್ಲಿದ್ದಾನೆ. ಹೋಗುವ, ನೋಡು ಅಪ್ಪಯ್ಯ.
ಅಯ್ಯಯ್ಯೋ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನದ ಪಾವಿತ್ರ್ಯತೆ ಹಾಳಾಗಿ ಹೋಯಿತು. ಇನ್ನು ಎಷ್ಟು ಬ್ರಹ್ಮಕಲಶ ಮಾಡಬೇಕು ನನಗೊಂದು ಎಲ್ಲ ಕಿರಾತನೆ. ದೇವಸ್ಥಾನದ ಒಳಗೆ ಏನು ಮಾಡ್ತಾ ಇದ್ದಿ? ಏನೋ ಮೂಗಿಗೆ ಕೈ ಹಿಡಿತಾ ಇದ್ದಿ. ದೇವರನ್ನು ಪೂಜಿಸುವ ಅರ್ಹತೆ ನಿನಗುಂಟೇನೋ? ಬ್ರಾಹ್ಮಣರು ಪೂಜೆ ಮಾಡಬೇಕಾದ್ದು ಅಂತಲ್ಲಿ ಕಾಡ ಕಿರಾತನಾದಂತಹ ನೀನು ದೇವಸ್ಥಾನದ ಒಳಗೆ ಹೊಕ್ಕೆ, ದೇವಸ್ಥಾನದ ಗರ್ಭ ಗುಡಿಯ ಒಳಗೆ ಹೊಕ್ಕು ದೇವರನ್ನು ಪೂಜಿಸುತ್ತಾ ಇದೆಯಲ್ಲ. ಬಾ ಹೊರಗೆ, ಬಾ ಹೊರಗೆ, ಬಾ ಹೊರಗೆ. ಯಾರಲ್ಲಿ ಮಾತಾಡುದು ನೀವು? ನಿನ್ನಲ್ಲೇ ಮಾತನಾಡುವುದು. ನಾನು ದೇವರಿಗೆ ಪೂಜೆ ಮಾಡುವುದು? ದೇವರಿಗೆ ಪೂಜೆ ಮಾಡ್ಲಿಕ್ಕೆ ನೀನು ಯಾರು? ಇಲ್ಲಿ ದೇವರಿಗೆ ಪೂಜೆ ಮಾಡುವುದಕ್ಕೆ ಇರುವವರೇ ನಾವು. ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವರು. ನೀನು ಕಾಡ ಕಿರಾತ, ಕಾಡಿನಲ್ಲಿ ಬೇಟೆಯಾಡಿ ಮಾಂಸಾದಿಗಳನ್ನು ತಿನ್ನಬೇಕಾದ ನೀನು ಈ ಪವಿತ್ರ ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡಿದ್ಯಾ? ನಿನ್ನ ಜಾತಿ ಏನು, ನೀತಿ ಏನು ಅಂತ ನಿನಗೆ ಗೊತ್ತುಂಟ? ನೀವು ಯಾಕೆ ಮಾತಾಡುವುದು? ದೇವರು ನನ್ನನ್ನು ಬೇಡ ಅಂತ ಹೇಳಲಿಲ್ಲ. ಯಾರು? ದೇವರು ತಕೊಂಡಿದ್ದಾನೆ. ದೇವರು ಬೇಡ ಅಂತ ಹೇಳಲಿಕ್ಕಿಲ್ಲ. ದೇವರ ಸ್ವರೂಪದವ ಈ ಬ್ರಾಹ್ಮಣ, ದೇವರ ಪ್ರಧಾನ ಅರ್ಚಕ, ಪ್ರತ್ಯಕ್ಷ ಕಾಣುವಂತಹ ದೇವನೇ ನಾನು ಹೇಳ್ತಾ ಇದ್ದೇನೆ. ಹೊರಗೆ ಹೋಗು. ಹೋಗುವುದಿಲ್ಲ. ಹೋಗದಿದ್ರೆ ನಿನ್ನನ್ನು ಕುತ್ತಿಗೆಗೆ ಕೈ ಹಾಕಿ ದಪ್ಪುವುದಕ್ಕೆ ಉಂಟು. ನೋಡಿ, ಯಾರು? ನೀವು ನನ್ನ ಗುರುಗಳು. ನೀವು ಬದಿಗೆ ನಿಲ್ಲಿ. ಮಾಡಿ ನಾನು ಏನ್ ಮಾಡಿ? ಇಲ್ಲಿ ಬಾ, ಅಲ್ಲಿ ನಿಲ್ಲು. ನೀನು ಅಡ್ಡ ನಿಲ್ಬೇಡ. ಅವನ ಕುತ್ತಿಗೆಗೆ ಕೈ ಹಾಕಿ. ಗುರುಗಳೇ, ನೀವು ತಾನೆ ಅವ ಇವ ಅಂತ ಹೇಳ್ಬೇಡ ಆಯ್ತಾ? ಯಾಕೆ? ನನ್ನ ಅಪ್ಪಯ್ಯ. ಆ ಪಯಣ ಮತ್ತೆ ನೀವು ನನಗೆ ಗುರುಗಳು. ಮಗ ಇಲ್ಲಿ ಬಾ. ನಿನಗೆ ಸುಟ್ಟು ತಿನ್ನುವುದಕ್ಕೆ ಒಂದು ಸಂಸ್ಕೃತ ಶಬ್ದ ಬರುವುದಿಲ್ಲ. ಅವ ನಿನ್ನನ್ನು ಗುರು ಅಂತ ಹೇಳ್ತಾ ಇದ್ದಾನ. ಇದೆಂತ ಸಂಗತಿ ಅಂತದು? ಅಪ್ಪಯ್ಯ, ಅವನ ಗುರುವ ನೀನು? ಅದು ಅಪ್ಪಯ್ಯ, ಮೊನ್ನೆ ನಾನು ದೇವಸ್ಥಾನಕ್ಕೆ ಬರುವಾಗ ಇಲ್ಲಿ ಒಳಗ ಮಲಗಿದ್ದ. ಹೋಗು ಅಂತ ಹೇಳುವಾಗ ಹೋಗ್ಲಿಲ್ಲ. ನನಗೆ ಪೂಜೆ ಮಾಡ್ಬೇಕು ಅಂತ ಹೇಳಿದ. ಬೇಡ ಅಂತ ಹೇಳಿದೆ. ಹೊಡಿಲಿಕ್ಕೆ ಬಂದ. ಆಗ ನನಗೆ ಮಂತ್ರ ಉಪದೇಶ ಮಾಡ್ಬೇಕು ಅಂತ ಹೇಳಿದ. ಯಾರು ಉಪದೇಶ ಮಾಡಿದ್ದು? ನಾನೊಂದು ಉಪದೇಶ ಮಾಡಿದೆ. ನೀನು ಯಾವ ಮಂತ್ರ ಉಪದೇಶ ಮಾಡಿದ್ದ? ಪಂಚಾಚಾರಿ. ಪಂಚಾಚಾರಿ ಪಂಚಾಚಾರಿ ಪಂಚಾಕ್ಷರಿ. ಅದು ನಿನಗೆ ಗೊತ್ತುಂಟ ಮಗನೇ? ಸರಿಯಾಗಿ ಹೇಳ್ತೀಯ ನೀನು? ನಾನು ಒಮ್ಮೆ ಹೇಳುವಾಗಲೇ ಅವನಿಗೆ ಗೊತ್ತಾಯ್ತು. ಅವ ಸರಿ ಹೇಳ್ತಾನ. ನಮ್ಮ ಶಿವಾಯ. ಹಾಗಿದ್ರೆ ಅವನಿಗೆ ಗುರು ನೀನ? ಸಣ್ಣ ಮಟ್ಟಿನ. ನೀನು ಹೇಳಿದ್ರೆ ಏನು ಹೇಳಿದ್ರು ಕೇಳ್ತಾನ? ನೀನು ಹೇಳಿದ್ರೆ ಕೇಳ್ತಾನಲ್ಲ? ನಿನ್ನ ಮಾತನ್ನು ಅವನು ನಡೆಸಿಕೊಡ್ತಾನಲ್ಲ? ಹಾಗಿದ್ರೆ ಹೇಳು ನೀನು. ನನ್ನ ಮಗಲ್ವ ನೀನು? ದೇವಸ್ಥಾನ ಹಾಳಾಗಬಾರದಲ್ಲ. ಅವನಲ್ಲಿ ಹೇಳು, ದೇವಸ್ಥಾನದಿಂದ ಹೊರಗೆ ನಿಲ್ಲುವುದಕ್ಕೆ. ಹೋಗು. ನೀವೆಲ್ಲ ಇವಾಗ ಬಂದು ಪೂಜೆ ಮಾಡಬಾರ್ದು ಆಯ್ತಾ? ಯಾರು ಹೇಳಿದ್ದು? ಹಾಗೆಲ್ಲ ಅದು ನಿನಗೂ ಅಲ್ಲಿ ಹೊರಗೆ ಪೂಜೆ ಮಾಡಾಯ್ತು. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಬ್ರಾಹ್ಮಣರು ಮಾತ್ರ ಪೂಜೆ ಮಾಡಬೇಕು. ಉಳಿದ ಯಾವ ಜಾತಿಯವರು ಪೂಜೆ ಮಾಡ್ಲಿಕ್ಕಿಲ್ಲ ಪ್ರಪಂಚದಲ್ಲಿ. ಇದುವರೆಗೆ ನಡೆದುಕೊಂಡು ಬಂದ ಸಂಪ್ರದಾಯ ಅದು. ಅದು ಹೇಳೋನಲ್ಲಿ ಬ್ರಾಹ್ಮಣರು ಮಾತ್ರ ಪೂಜೆ ಮಾಡೋದು. ನಿಮಗೆ ದೇವರನ್ನು ಕಾಣ್ಬೇಕಾ? ನನಗೆ ದೇವರನ್ನು ಕಾಣಬೇಕು. ಇಲ್ಲಿ ಅಲ್ಲ, ಮತ್ತೆ ಇಲ್ಲೊಂದು ಕಂಬ ಕಾಣ್ತದಲ್ಲ, ಅಲ್ಲಿ ಹೋಗಿ ಪೂಜೆ ಮಾಡು. ದೇವರು ಅಲ್ಲಿಗೂ ಬರ್ತಾರೆ ಆಯ್ತಾ? ಗುರುಗಳೇ, ನಿಮಗೆ ಮರ್ಯಾದೆ ಕೊಡ್ತೇನೆ. ಒಮ್ಮೆ ಹೋಗುವಾನ. ನಿನಗೊಂದು ಸತ್ಯ ಗೊತ್ತಾಯ್ತಾ ಮಗನೇ? ಏನಪ್ಪಯ್ಯ? ಯಾರಿಗೆ ಕಲಿಸಬೇಕು ಅವರಿಗೆ ಮಾತ್ರ ಕಲಿಸಬೇಕು. ಇಂಥದಕ್ಕೆಲ್ಲ ಕಲಿಸಿದ್ರೆ ಆಗುವುದು ಹೀಗೆ. ಗೊತ್ತಾಯ್ತಲ್ಲ? ಒಂದು ಕೆಡವಟ್ಟ ಆಯ್ತಪ್ಪಯ್ಯ. ಅಧಿಕ ಪ್ರಸಂಗಿ ಹೇಗೂ ಹೋದಲ್ಲ. ಒಳಕು ಯಾವ ಪ್ರಾಣಿಯ ಮಾಂಸವೋ ಏನೋ, ಹಂದಿಯದ್ದೋ ಜಿಂಕೆಯದ್ದೋ ಮಾಂಸ, ಇದನ್ನೆಲ್ಲ ತಂದು ದೇವಸ್ಥಾನ ಒಳಗೆ ಹಾಕಿದ್ದಾನೆ. ಇನ್ನು ಬ್ರಹ್ಮಕಲಶವೇ ಮಾಡಬೇಕಾಗಿ ಬಂದಿತ್ತು. ಅಪ್ಪಯ್ಯ, ನಾನು ಸಗಣಿ ಹಾಕಬೇಕಾ? ಬೇಡ ಬೇಡ ಬೇಡ. ಅವ ಇಲ್ಲಿ ಅಪವಿತ್ರ ಮಾಡಿದ್ದು ಸಾಕು. ಇನ್ನು ನೀನು ಸಗಣಿ ಹಾಕುದು ಬೇಡ ಮಗನೇ. ಅಪ್ಪಯ್ಯ, ಅಲ್ಲಿ ಅಮ್ಮ ನಿನ್ನೆಯಿಂದ ಕಾಯ್ತಾ ಇದ್ದಾರೆ. ಮನೆಗೆ ಬರ್ಬೇಕಂತೆ. ನಿನ್ನೆಯೂ ಬರ್ಲಿಲ್ಲ, ಮೊನ್ನೆಯೂ ಮನೆಗೆ ಬನ್ನಿ ಅಪ್ಪಯ್ಯ. ಅಮ್ಮ ಸಾಯಿಲಲ್ಲಿ. ಅಧಿಕ ಪ್ರಸಂಗಿ ನಿನಗೆ ಯಾಕ? ಅಮ್ಮನನ್ನು ನಾನು ನೋಡಿಕೊಳ್ತೇನೆ ಬೇಕಾದ. ಅಮ್ಮ ಕಾಯ್ತಾರ. ಸಾಯಿಲಲ್ಲಿ ಸಾಯ್ಲಿ, ಸಾಯ್ಲಿ, ಹೊಂಡಕ್ಕೆ ಬಿದ್ದು ಸಾಯ್ಲಿ. ಅಮ್ಮ ಹೋಗಿಲ್ಲಿಂದ ಬನ್ನಿ ಅಪ್ಪಯ್ಯ ಆಯ್ತಾ? ಹೋಗು. ನನ್ನ ಒಂದು ಪರಿಸ್ಥಿತಿ. ಅಮ್ಮ ಕಾಯ್ತಾಳಂತೆ.
ಅಲ್ಲಿಗೆ ಹೋಗುವುದಕ್ಕೆ ನನಗೆ ಮನಸ್ಸಿಲ್ಲ. ಈ ಕಡೆಯಿಂದ ರಾಣಿ ಬನ್ನಿ ಬನ್ನಿ ಹೇಳುತ್ತಾ ಇದ್ದಾಳೆ. ಆದರೂ ಬೆಲ್ಲ 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 ತೋರಿಸುವುದು ಬಿಟ್ಟರೆ ಮತ್ತೆ ಏನು ಮಾಡೋಣ? ಇನ್ನೊಂದು ಅವಕಾಶ ಉಂಟು. ಹೇಳಿದ್ದಾಳಲ್ಲ, ಕಾಳಹಸ್ತೇಶ್ವರನ ಕಂಠದಲ್ಲಿರುವಂತಹ ಕಂಠೀಹಾರವನ್ನು ನನಗೆ ತಂದುಕೊಟ್ರೆ ಮನಪೂರ್ವಕ ನಾನು ಸುಖ ಕೊಡುವುದಕ್ಕೆ ಸಿದ್ಧ. ಇನ್ನು ಒಂದು ನಿರೀಕ್ಷೆ ಇರುವುದಲ್ಲಿ ದೇವರು ನಾವು ಹೇಳಿದ ಹಾಗಿದ್ದಾರ, ದೇವರನ್ನು ನಾಳೆ ಸರಿ ಮಾಡುವ. ನಾವೇ ಅಲ್ವಾ ಶೃಂಗಾರ ಮಾಡುವುದು? ದೇವಸ್ಥಾನಕ್ಕೆ ಯಾರು ಬರಲಿಲ್ಲ. ಹೇಳುವುದನ್ನು ಕೇಳಿದ್ದೇನೆ. ಮೂರನೇ ಸಲ ಎಲ್ಲ ವ್ಯವಸ್ಥೆ ಆಗ್ತದೆ. ಒಂದು ಸಲ ಬಂದೆ, ಹಿಂದೆ ಹೋದೆ. ಎರಡನೇ ಸಲ ಬಂದೆ, ಹಾಗೆ ಹೋದೆ. ಮೂರನೇ ಸಲ ಬಂದಿದ್ದೇನೆ. ಇವತ್ತು ಮಾತ್ರ ಹಾರೆಯಲ್ಲಿ ಬೇಗ ಶಾಸ್ತ್ರಿಗಳೇ ತೆಗೀರಿ. ಹೇಗೆ ಕಾಣ್ತಾ ಉಂಟು? ಮಹಾಲಕ್ಷ್ಮಿಯ ಹಾಗೆ ಕಾಣಿಸ್ತಾ ಇದ್ದೀನಿ. ನನಗೊಂದು ಆಸೆ ಉಂಟು. ಏನದು? ಒಂದು ಕುಣಿದಿರು ಹೇಗೆ ಅಂತ. ಮೊನ್ನೆ ಅವತ್ತು ನಾನು ದೇವಸ್ಥಾನದಲ್ಲಿ ನಾಟ್ಯ ಮಾಡಿದ ಹಾಗೆ ಅದೇ ರೀತಿ ಒಮ್ಮೆ ಕುಣಿದೆ. ಹೌದಾ? ಹೌದೌದು. ಆದೀತ ಕುಣಿತದ ಕೊನೆ ಹಂತಕ್ಕೆ ಆ ಮೂರು ಮುಕ್ತಾಯ ಕೊಡ್ತೀಯಲ್ಲ, ಆಗ ನಮ್ಮ ಪ್ರಾರಂಭ ಮಾಡೋಣ. ಮೆಲ್ಲ ಬೆಲ್ಲನೆ ಬಂದನೆ, ಯಾರು ಶಾಸ್ತ್ರಿಗಳೇ? ಮೆಲ್ಲ ಬೆಲ್ಲನೆ ಬಂದನೆ, ಮೆಲ್ಲ ಬೆಲ್ಲನೆ ಬಂದನೆ, ಕೋಪಮ್ಮ ಕೇಳಿ ಮೆಲ್ಲ ಬೆಲ್ಲನೆ ಬಂದನೆ, ಕೋಪಮ್ಮ ಕೇಳಿ ಮೆಲ್ಲ ಬೆಲ್ಲನೆ ಬಂದನೆ,
ನಿಲ್ಲದೆ ಓಡಿపోದ ಕಳ್ಳ ಶಾಸ್ತ್ರಿಗೆ ಓಡಿపోದ ಕಳ್ಳ ಶಾಸ್ತ್ರಿಗೆ ಬುದ್ಧಿ ಬೇರೆ ಅಲ್ಲ ಕೃಷ್ಣಗೆ ನಿಲ್ಲದೆ ಓಡಿపోದ ಕಳ್ಳ ಶಾಸ್ತ್ರಿಗೆ ಬುದ್ಧಿ ಬೇರೆ ಮೆಲ್ಲನೆ ಬಂದಾಗ ನೀಗೆಲ್ಲಿಂದ ಬಂದೆವು? ಉರೇಳಿ ಮೋಡ ಕಬ್ಬಿನ ಹಾಲು ಕುಡಿಯುವಾಗ ಕಸ ಸಿಕ್ಕಿದ ಹಾಗೆ. ಅಪ್ಪಯ್ಯ ನಾನು ಬಂದದ್ದು ಯಾಕೆ ಅಪ್ಪಯ್ಯ ಗೊತ್ತಾ? ಯಾಕೆ ಬಂದೆ ಅಪಭ್ರಂಶವೇ? ವಿಷಯ ಹೇಳಲಿಕ್ಕೆ ಬಂದದ್ದು. ಏನು ವಿಷಯ? ಈಶನನ್ನು ಪೂಜಿಸುವ ಆಸೆ ಇಲ್ಲ ದೇಶ ಬಿಡುಗಡೆ ಆಯ್ತು ಮಗದ ಮಂಗಲ್ಲ ಹೌದಪ್ಪಯ್ಯ. ಹರಣಕೊಳ್ಳಲಿರುವ ಹಾರವಿಲ್ಲ ಹರಿಯನ ಜನವಲ್ಲ ಮನಕ ಸರಿಯಾದುದೆಲ್ಲ ಅಪಶಕುನದ ಮಾರಿ ಯಾಕೆ ಬಂದೆ ಹೇಳು. ಅಪ್ಪಯ್ಯ ಕಳ್ಳ. ಏನು ಹೇಳ್ತಾ ಇದ್ದೀಯ? ಅದಲ್ಲ ಅಪ್ಪಯ್ಯ ಕಳ್ಳ ಆಗುದಕ್ಕೆ ಹೇಗೆ ಅದಲ್ಲ ಸಾಧ್ಯ? ಅಪ್ಪಯ್ಯ. ಏನು? ನಮಗೆ ಊರು ಬಿಡುವ ಕೆಲಸ ಬಂತು. ಯಾಕೆ ಊರು ಬಿಡು? ನಾವು ಪೂಜೆ ಮಾಡುವ ದೇವರ ಕೊರಳಲ್ಲಿ ಒಂದು ನವರಾತ್ರಿಯ ಮಾಲೆ ಇತ್ತಲ್ಲ ಅಪ್ಪಯ್ಯ. ನವರಾತ್ರಿಯ ಮಾಲೆ ಅಲ್ಲೂ ನವರತ್ನದ ಮಾಲೆ. ಊರಿನ ಸಮಸಪ್ತಕರು ಮಾಡಿಸಿದ್ದೆ. ಸಂಸಪ್ತಕರು ಅಭಿಮನ್ಯು ಕಾಳಗದಲ್ಲಿ ಊರಿನ 10 ಸಮಸ್ತರು ಹೇಳು. ಆ ನವರತ್ನದ ಹಾರ ಈಗ ಕಾಣುವುದಿಲ್ಲ. ಯಾರ ಕಳ್ಳರು ಕದ್ದಿದ್ದಾರಪ್ಪಯ್ಯ. ಯಾರು ಗೊತ್ತ? ಕಳ್ಳರೇ ಕತ್ತುಕೊಳ್ಬೇಕಷ್ಟೇ. ಯಾರು ಹೇಳಿದ್ ನಿನಗೆ? ನಾನ್ ನೋಡಿದೆ ಅಪ್ಪಯ್ಯ. ಹೌದಾ? ಅಲ್ಲಿ ಮಾಲೆ ಇಲ್ಲ. ಮಾಲೆ ಕಾಣಿಸುವುದಿಲ್ವಾ? ಇಲ್ಲ. ಹಾಗಿದ್ರೆ ಎಲ್ಲಿ ಹೋಗೋದು ನೋಡು. ಅಲ್ಲಿ ನೋಡುದಿಲ್ಲ. ಮತ್ತೆ ಏನು ಮಾಡುದಾಗಿದ್ರೆ ಹೀಗೆ ಮಾಡೋಣ. ಹಾರ ಕಾಣಿಸುತ್ತಿಲ್ಲ ಅಂತ ಆದ್ರೆ ಅದರ ಜವಾಬ್ದಾರಿ ಇರುವುದು ಯಾರಿಗೆ? ಗೌಡ್ರಿಗೆ. ಊರ ಗೌಡ್ರಿಗೆ. ಊರ ಗೌಡ್ರಲ್ಲಿ ದೂರನ್ನು ಕೊಡೋಣ. ಆಮೇಲೆ ಎಲ್ಲಿದೆ ಅಂತ ನೋಡು. ಹೋಗೋಣ. ಹೋಗು ಹೋಗೋಣ. ಎಲ್ಲರೂ ಬಾಗಿ ಮಾಡಿದ ಬೆರವುದು ಇಲ್ಲವಾಗಿದೆ ಇದೆ ಯಾರೋ ಎಂತದು? ಅದು ಬೇಡ, ಸಿರಿದು ಬೇಡ. ಏನು ಬೇಡವಾ? ನಿಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕಾಗಿ ನಾವು ಬಂದವರಲ್ಲ. ನಿಲ್ಲ ತೆಗ್ದಾಯ್ತಾ? ಬೇಡ ಅಂತೆ. ನೀನು ಅಲ್ಲಿಗೆ ಸಿಕ್ಕಿಸು. ಇಲ್ಲಿ
ಇದು ನೀವು ಬರೋಕ್ಕಿಂತ ಮೊದಲು ಒಂದು ಹೇಳುದು ಬೇಡ ಸರ್. ನಮಸ್ಕಾರ ನಮಸ್ಕಾರ ಮಾಡಿ ಭಟ್ರು ಬಂದಿದ್ದಾರೆ. ನಮಸ್ಕಾರ. ಅವಸರದಲ್ಲಿ ನಾವು ಬಂದವರು. ಇದು ಗಡಿಬಿಡಿಯಲ್ಲಿ ಗಡಿಬಿಡಿಯಲ್ಲಿಯೇ ಬಂದದ್ದು. ಗಡಿಬಿಡಿ ಬಿಡಿ ಬಿಡಿ ಆಗುದಿಲ್ಲ. ಯಾಕೆ? ವಿಷಯ ಹಾಗುಂಟು. ವಿಷಯ ಹಾಗುಂಟಾದ್ರೆ ಗಂಭೀರವಾಗಿ ಇರಬೇಕು, ಸಂಶಯವೇ ಇಲ್ಲ. ಏನಪ್ಪ? ನಮ್ಮ ಪರಮೇಶ್ವರ ದೇವರ ಕಂಠದಲ್ಲಿ ಒಂದು ಕಂಠೀಹಾರ ಇತ್ತಲ್ಲ, ಪಂಚರತ್ನದ ಹಾರ. ಹೌದು, ಅದು ಪಾಪ ಬರಗಾಲದ ಸಂದರ್ಭದಲ್ಲಿ ನಮ್ಮ ಊರಿನವರು ಒಂದು ಹರ ಕೇಳಿ ಮಾಡಿಸಿ. ಹೌದು, ಬರಗಾಲ ಆಮೇಲೆ ಬರಗಾಲವೇ ಇಲ್ಲ ನಮ್ಮ ಊರಲ್ಲಿ, ಕ್ಷೇಮ. ಏನಾಯ್ತು ಈಗ? ಊರಿನ ಸಮಸ್ತರು ಸೇರಿ ಹಾಕಿಸಿದಂತ ಕಂಠೀಹಾರ ಪರಮೇಶ್ವರನ ಕಂಠದಲ್ಲಿಲ್ಲ. ಯಾರೋ ಕದ್ದಿದ್ದಾರೆ. ಏನು ಮಾಡೋದು? ಮತ್ತೆ ಕಂಠೀಹಾರ ಕಾಣಿಸುತ್ತಾ ಇದೆ. ನೀವು ಹೇಳಿದ್ದನ್ನೆಲ್ಲ ನಾನು ಕೇಳುತ್ತಾ ಇದ್ದೇನೆ ಎನ್ನುವ ಹಾಗೆ ಇದ್ದದ್ದನ್ನೆಲ್ಲ ಹೇಳುವುದಾ? ಇದ್ದದ್ದನ್ನು ನಾನು ಹೇಳುತ್ತಾ ಇಲ್ಲ, ಸತ್ಯ ವಿಷಯವನ್ನು ಹೇಳುತ್ತಾ ಇದ್ದೇನೆ. ಕಂಠೀಹಾರ ಪರಮೇಶ್ವರನ ಕಂಠದಲ್ಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಯಾರು ಜವಾಬ್ದಾರರು? ಈಗ ದೇವಸ್ಥಾನದ ಒಳಗಿರುವವರು ಯಾರು? ಒಳಗೆ ಹೋಗುದು ನಾನು ಮತ್ತು ನನ್ನ ಮಗ ಮಾತ್ರ. ಅಲ್ವೇ? ಹೌದೌದು. ನಾವು ಬಂದರೂ ಕೂಡ ನಮ್ಮನ್ನು ಅನತಿ ದೂರದಲ್ಲಿ ನಿಲ್ಲಿಸಿ ನಮಗೆ ನೀವು ಪ್ರಸಾದವನ್ನು ನೀಡುವವರು. ಒಳಗೆ ಇರುವವರು ನೀವು, ನಿಜ. ಪೂಜೆ ಮಾಡುವವರು ನಿಮ್ಮದು ಇಬ್ಬರದ್ದು ಸೇರಿ ಅಂತ ಆಟವಾ? ಅಲ್ಲ, ನಾಟಕವಾ? ಆಟವೂ ಅಲ್ಲ, ನಾಟಕವೂ ಅಲ್ಲ. ಕೆಲವು ದಿನಗಳಿಗೆ ಮುಂಚಿತವಾಗಿ ನಾವೀರುವರೇ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಹೋಗುತ್ತಾ ಇದ್ದವರು, ಪೂಜೆ ಮಾಡುತ್ತಾ ಇದ್ದವರು. ಆದರೆ ಈಗ ವ್ಯವಸ್ಥೆ ಬದಲಾವಣೆಯಾಗಿದೆ ಅಲ್ಲ. ನೀವು ಸಿಕ್ಕಿದವರಿಗೆಲ್ಲ ಒಳ ಹೋಗುವುದಕ್ಕೆ ಅವಕಾಶ ಕೊಟ್ರೆ ಮತ್ತೆ ಕಳ್ಳತನ ಆಗುವುದಕ್ಕೆ ಆಗದೆ ಇರುವುದಕ್ಕೆ ಸಾಧ್ಯ ಉಂಟ? ಗರ್ಭಗುಡಿಯ ಪೂಜೆಗೆ ಅಧಿಕೃತವಾಗಿ ನೇಮಿಸಿದ್ದು ನಿಮ್ಮನ್ನು ಮಾತ್ರ. ಹೌದು. ಮತ್ತೆ ಯಾರಲ್ಲಿ ಒಳಗೆ ಹೋಗುತ್ತಾರೆ? ಒಬ್ಬ ಕಾಡ ಕಿರಾತ ಒಳ ಹೋಗ್ತಾ ಇದ್ದಾನಲ್ಲ, ದೇವರನ್ನು ಪೂಜಿಸುತ್ತಾ ಇದ್ದಾನಲ್ಲ, ನೀವು ಅದಕ್ಕೆ ಆಕ್ಷೇಪ ಇದುವರೆಗೆ ವ್ಯಕ್ತಪಡಿಸಲಿಲ್ಲಲ್ಲ. ಮತ್ತೆ ನಾನು ಆಶಯ ಕೊಟ್ಟೆ. ಮತ್ತೆ ಅವ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದಾನೆ, ನೀವು ಇದುವರೆಗೆ ಆಕ್ಷೇಪ ಮಾಡಲಿಲ್ಲ. ಹಾಗಾದರೆ ನಿಮ್ಮ ಮಾತಿನ ಅರ್ಥ ಅವನೇ ಆಗಿರಬಹುದು, ನಾವು ಅಲ್ಲ ಅಂತ ಆದ್ರೆ ಮತ್ತೆ ಅವನೇ ಅಲ್ವಾ? ಕದ್ದದ್ದು ಯಾರು ನನಗೆ ಗೊತ್ತುಂಟು? ಯಾರು? ಕಳ್ಳ. ಇವನದೊಂದು ಹೊಸ ಕಳ್ಳನೇ ಕದಿಯುವುದು ರಾಗ. ಆ ಕಳ್ಳನೇ ಅವನು ಯಾಕಾಗಿರಬಾರದು? ಅವನೇ. ಹಾಗಾದ್ರೆ ನಾವು ಇಲ್ಲಿ ಯಾಕೆ ಮಾತಾಡೋದು? ಅವನನ್ನ ವಿಚಾರ ಮಾಡೋ. ಹೋಗುವ. ಕಾರ್ಯಗಳಲ್ಲಿ ಗೈದ ಹಿರಿಯ ನೋಡು. ನಮ ಶಿವಾಯ. ಮತ್ತೆ ಆ ದಿವಸ ಬಂದಾಗ ಒಂದು ಆಶ್ರಯ ನೀಡಿ ಗೌಡ್ರೆ. ಅವ ಯಾರನ್ನು ಕರೆದದ್ದೇ ಯಾರನ್ನು? ಮಳೆ ಬರ್ತಾರ ಅಂತ ಒಂದು ಆಶ್ರಯ ನೀಡಿ ನೀವು ಮಾಡಿದಂತ ಉಪಕಾರ ನನ್ನ ಜನ್ಮಕಾಲದಲ್ಲಿ ನಾನು ಮರೆಯುವುದಿಲ್ಲ. ಸತ್ಯ. ಅನ್ನಕ್ಕೆ ಕೈಗೆ ಹಚ್ಚಿದ ಹಾಗ ಮಾಡಿದ್ಯಲ್ಲ ಯಜಮಾನರು. ಹೌದೇನಾ? ನಾನು ಏನು ನಿನಗೆ ಕಡಿಮೆ ಮಾಡಿದ್ದೇನೆ ಎನ್ನುವ ಹಾಗೆ ಈ ರೀತಿ ಎಲ್ಲ ಮಾಡಿ ಹೋದೆ. ಎಲ್ಲವನ್ನೂ ಕೊಟ್ಟಿದ್ದೀರಿ. ಅಲ್ಲ, ನೀ ಏನಾದ್ರೂ ಬೇಕಿದ್ರೆ ನನ್ನಲ್ಲಿ ಕೇಳುದಪ್ಪ ಅಲ್ವಾ? ಅಂತದೊಂದು ಎಂತದಾದ್ರೂ ವ್ಯವಸ್ಥೆ ಮಾಡುವ. ಆಸೆ ಎನ್ನುವುದು ಮನುಷ್ಯನಿಗೆ ತಪ್ಪಲ್ಲ. ಸರಿ. ಹಾಗಂತ ದೇವರ ಆಭರಣವನ್ನು ಕದಿಯುವಷ್ಟು ಮುಂದಾಗಿ ಹೋದಿಯಲ್ಲ. ಯಾವ್ದಾದ್ರು ಉಂಟ ಇಂಥದ್ದು? ದೇವರಾಭರಣ ಕೊಡು ಕೊಡು. ಎಂತದ್ದು? ನನ್ನ ಮುಂದಿಡು. ಹಾರ ಎಲ್ಲಿಂಟು? ದೇವರನ್ನ ಕಂಠಿ ಹಾರ ಎಲ್ಲಿಂಟು? ಬೇಗ ಕೊಡು, ಮತ್ತೆ ಮಾತಾಡು. ಯಜಮಾನರೇ, ಅಧಿಕಾರಿಗಳೇ, ನಿಮ್ಮ ಪಾದ ಸೇವಕರು, ನಾವು ಅಧಿಕ ಸತ್ಯ ಹೇಳುವೆನು. ಅಧಿಕ ದೈವಗಳಲ್ಲಿ ಶಿವನೆಂದು ನಾನು ಅಧಿಕ ಭಾವನ ಪರಿಹರವಗೈಯುವೆನು.
ಒಂದು ಸಂದರ್ಭದಲ್ಲಿ ಬದುಕಿಗೆ ಆಸರೆ ಇಲ್ಲ ಅಂತ ನಿಮ್ಮ ಬಳಿಗೆ ಬಂದಾಗ ಬದುಕುವುದಕ್ಕಾಗಿ ಕಾಡಿನಲ್ಲಿ ಆಸರೆ ಕೊಟ್ಟವರು ನೀವು. ನಿಮ್ಮ ಅಡಿಯಾಳುಗಳಾಗಿ ಬದುಕುವ ನಾನು ಯಾವತ್ತಾದ್ರೂ ಅಂತ ಕೆಲಸ ಮಾಡುವುದಕ್ಕುಂಟೆ? ಇವತ್ತು ಮಾಡಿದ್ಯಲ್ಲ. ಕಾಡಿಗೆ ಬಂದೆ, ಆ ಶಿವದೇವರನ್ನು ಕಂಡೆ, ನಿರತ ಅವರ ಅರ್ಚನೆಯನ್ನೇ ಮಾಡುತ್ತಾ ಇದ್ದೇನೆ. ಈಗ ನೀವು ಹೇಳ್ತೀರಿ ಕಂಠಿಹಾರ ಇತ್ತು ಅಂತ. ಹೌದು. ಹೌದೇ? ನಾವು ಊರಿನವರು ಸೇರಿ ಮಾಡಿಸಿದ ಹಾರ ಅದು. ಇಷ್ಟರವರೆಗೆ ನಾನು ಆ ದೇವರಿಗೆ ಪುಷ್ಪಾರ್ಚನೆ ಮಾಡುತ್ತಿದ್ದೆ, ನಾ ತಂದ ಮಾಂಸದಿಂದ ಅರ್ಚನೆ ಮಾಡ್ತಾ ಇದ್ದೆ ವಿನಃ ಯಾವ ಕಾರಣಕ್ಕೂ ಈಶ್ವರ ದೇವರ ಕೊರಳಲ್ಲಿ ಹಾರ ನಾ ಕಂಡಿಲ್ಲ, ನಾ ಕದ್ದಿಲ್ಲ. ಕದ್ದಿದ್ರೆ ನನ್ನಲ್ಲೇ ಇರ್ಬೇಕಲ್ಲ. ನೀನು ಕದಿಯಲಿಲ್ಲ. ಶಿವನಾಣೆ ಇದು ಸತ್ಯ. ನೀನು ಕದಿಯದಿದ್ರೂ ತೊಂದ್ರೆ ಇಲ್ಲ, ಹಾರ ಕೊಡು ಮಾರಾಯ. ಇದ್ದರಲ್ಲೂ ಹಾರ ಇಲ್ಲವಲ್ಲ, ನಾ ತೆಗೀಲಿಲ್ಲ. ಶಾಸ್ತ್ರಿಗಳೇ, ಓ ಗೌಡ್ರೆ, ನಿಮಗೆ ವ್ಯವಹಾರ ನಾವು ಕಲಿಸಿಕೊಡ್ಬೇಕಂತ ಕೇಳ್ತಾ ಇದ್ದೇನೆ. ನೋಡಿ ಮುಖ ನೋಡಿ ಶಾಸ್ತ್ರಿ. ಏನು ಮುಖ? ಅದೊಂದು ಕಳ್ಳನ ಹಾಗೆ ಉಂಟ ನೋಡಿ. ಒಂದಿಷ್ಟು ತೆಂಗಿನಕಾಯಿಯಾಗಿ ಸಣ್ಣದು ಮುಖ ಮಾಡಿ ಅವ ದೀನತೆಯಿಂದ ಹೇಳ್ತಾ ಇದ್ದಾನೆ. ಅದು ಕಳ್ಳನಾಗಿ. ಈಗ ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೇನೆ, ಏನು? ಎಷ್ಟೋ ವರ್ಷಗಳಿಂದ ನಾವಿರುವರು ಪೂಜೆ ಮಾಡ್ತಾ ಇದ್ದೇವೆ, ಇದುವರೆಗೆ ಕಳ್ಳತನ ಆಗಿದೆ. ಈಗ ಕೆಲವು ದಿನಗಳಿಂದ ಈತ ಪೂಜೆ ಮಾಡ್ತಾ ಇದ್ದಾನೆ, ಈಗ ಕಳ್ಳತನ ಆಯ್ತು ಅಂತ ಆದ್ರೆ ಇದಕ್ಕೆ ಇವನೇ ಕಾರಣ. ನೀನು ಕದ್ದಿದ್ದೀಯ ಅಂತ ಕೇಳಿದ್ರೆ ಯಾವ ಕಳ್ಳನೇ ಆಗ್ಲಿ ನಾನು ಕದ್ದಿದ್ದೇನೆ ಅಂತ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಉಂಟಾ? ನೀವೇನು ಮಾಡಬೇಕು, ಇವನನ್ನು ಮನೆಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ಊಟ ಹಾಕಿ ಮತ್ತೆ ಕೇಳಿ ನೀನು ಕದ್ದಿದ್ದೀಯ ಅಂತ. ಕಳ್ಳನಲ್ಲಿ ಮಾತನಾಡುವುದು ಆಗ ನಾಲ್ಕು ಏರಿಸಿ ವಿಚಾರಿಸಿ. ಮೂರು ಮಾತಿಗೂ ನೀನು ಕಳ್ಳ ಅಲ್ಲ, ನೂರು ಮಾತಿಗೂ ಅಲ್ಲ, ಕದಿಯಲಿಲ್ಲ. ಶಿವನಾಣೆ. ಸರಿ, ನೀವು ಹೇಳಿದ್ದು ಸರಿ. ಬಿಸಿಯಾಗದೆ ಬೆಣ್ಣೆ ಕರಗ ಇಲ್ಲ, ಸರಿಯಾಗಿ ಪೆಟ್ಟಿನ ರುಚಿ ಸಿಗಬೇಕು. ನಿಜ. ಒಂದು ಕೆಲಸ ಮಾಡುವ, ಏನು? ನಾವು ದಂಡಿಸುವುದಲ್ಲ. ಸರಿ. ಯಾರಲ್ಲೇ ಬಂದು ನಿಂತಿದ್ದಾರೆ, ಇವನನ್ನು ಎಡದೊಯ್ಯಿರಿ. ಆ ಕಂಬಕ್ಕೆ ಕಟ್ಟಿ, ಮುಳ್ಳಿನ ಕಂಬಕ್ಕೆ ಕಟ್ಟಿ ಹಸಿ ತೆಂಗಿನಕಾಯಿ, ಇವನಿಗೆ ತೆಂಗಿನಕಾಯಿಂದಲೇ ಬುದ್ಧಿ ಬರುತ್ತೆ. ಹಸಿ ತೆಂಗಿನಕಾಯಿಯನ್ನು ಅವನ ಗೆದ್ದೆಗೆ ಹೊಟ್ಟೆಗೆ ಜಜ್ಜಿ ಹೊಡೆಯಿರಿ. ಒಳಗಿರುವ ಸತ್ಯದೊಟ್ಟಿಗೆ ಆ ಹಾರ ಕೂಡ ಹೊರಗೆ ಬರಬೇಕು. ಪುಟ್ಟರಂಗೇಗೌಡ, ಅದು ಉದ್ದ ಆಗ್ತದಲ್ಲ, ಅದಕ್ಕೆ ನೀನು ಪುಟ್ಟರಂಗಿಯಲ್ಲಿ ಮುಗಿಸಿದ್ದ. ಪುಟ್ಟರಂಗಿಗೆ ನೀನು ಬೇಡದ ಹೊತ್ತಿನಲ್ಲಿ ಎಲ್ಲ ನೆನಪು ಮಾಡಬೇಡಿ ನಮಗೆ. ಅಲ್ಲ ಗೌಡ್ರೆ, ಆ ಪಾಂಪಳ ಹುಡುಗನಿಗೆ ಹೊಡಿಲಿಕ್ಕೆ ಹೇಳಿದ್ರಲ್ಲ, ಅವ್ರು ಏನ್ ತಪ್ಪು ಮಾಡಿದಾರೆ ಗೌಡ್ರೆ? ದೂರು ಕೊಟ್ಟವರು ನೀವು. ಅಪ್ಪ ಮಗ ಬಂದು ದೂರನ್ನು ಕೊಟ್ಟರು. ಅಪ್ಪ ಮಗಗಳು ಬಂದು ಅವರನ್ನು ವಿಚಾರಣೆ ಮಾಡುವುದಕ್ಕೆ ನಿಲ್ಲಿಸಿದ್ರು. ಈಗ ಏನು ತಪ್ಪು ಮಾಡಿದ ಅಂತ ನೀವೇ ನನ್ನಲ್ಲಿ ಕೇಳುದ? ಏನ್ ತಪ್ಪು ಮಾಡಿದ್ದಾನೆ? ಹಾರಗತ್ತದ್ದು ಯಾರು ಹೇಳಿದ್ದು? ನಿಮ್ಮ ಅಪ್ಪಯ್ಯ. ನನ್ನ ಅಪ್ಪ ಹೇಳಿದಲ್ಲ ಸತ್ಯ, ನಿಮಗೆ ಹೇಗೆ ಗೊತ್ತು? ಎಷ್ಟು ವರ್ಷದಿಂದ ನಮ್ಮ ದೇವಸ್ಥಾನದ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ. ಸತ್ಯವಂತರು, ನಿಷ್ಠವಂತರು, ಧರ್ಮಿಷ್ಠರು. ಮಳೆ ಕದ್ದದವ ಅಲ್ಲ. ಮಳೆ ಕದ್ದದ್ದು? ನಿಮಗೆ ಮಳೆ ಕದ್ದದ್ದು ಯಾರು ಅಂತ ಗೊತ್ತುಂಟಾ? ಗೊತ್ತುಂಟು. ಯಾರು? ಕದ್ದ ಕಳ್ಳ ನೋಡ್ಬೇಕು, ನನ್ನೊಟ್ಟಿಗೆ ಬನ್ನಿ. ನಿಮ್ಮನ್ನು ಎಲ್ಲಿಯೋ ನಾನು ಇಟ್ಟಿದ್ದೆ, ಅಲ್ಲಿಂದಲೇ ಕೆಳಗೆ ನೆಗೆದು ಬಿದ್ದಿರಲ್ಲ. ಹೋಗಿ ಹೋಗಿ ಈ ಮನೆಯಲ್ಲಿ ಬಂದು ಅಯ್ಯೋ ನಾನು ನೋಡಬಾರದನ್ನೆಲ್ಲ ನೋಡಿ ಬಿದ್ದೇನಲ್ಲ. ನೀವೊಬ್ಬರು ನಮ್ಮ ದೇವಾಲಯದ ಅರ್ಚಕರು ಎನ್ನುವ ಹಾಗೆ ನನಗೆ ಬೇಸರ ಆಗುತ್ತಾ ಉಂಟು.
ಇಂಥ ಕೆಲಸವನ್ನು ಮಾಡಿದ್ದೀರಲ್ಲ, ನಿಮ್ಮನ್ನುಂಟಲ್ಲ, ನಿಮ್ಮನ್ನು ಅನನ್ಯ ಭಕ್ತಿಯಿಂದ ನನ್ನನ್ನು ಆರಾಧಿಸುವಂತಹ ಕೈಲಾಸ ಶಾಸ್ತ್ರಿಗಳ ಮೇಲೆ ಕಳ್ಳ ಎನ್ನುವ ಹಾಗೆ ಅಪವಾದವನ್ನು ಹಾಕಿದೆಯಾ? ಬಿಡಲಾರೆ. ನನ್ನ ಮೂರನೆಯ ಕಣ್ಣನ್ನು ನಾನು ಬಿಟ್ಟೆ ಎಂದಾದರೆ ಇಡೀ ಪ್ರಪಂಚವೇ ಹೊತ್ತಿ ಉರಿಯುವುದಕ್ಕೆ ಸಾಧ್ಯ. ಹಾಗಿದ್ದರೆ ಕಳ್ಳ ಯಾರು ಎನ್ನುವ ಹಾಗೆ ನಾಳೆ ಪ್ರಾತಃ ಕಾಲಕ್ಕೆ ಸರಿಯಾಗಿ ನನ್ನ ಸನ್ನಿಧಾನದಲ್ಲಿ ನಾನು ತೋರ್ಪಡಿಸುವವನಿದ್ದೇನೆ. ಊರಿನ ಸಮಸ್ತರು ಅಲ್ಲಿ ಬಂದು ಸೇರತಕ್ಕದ್ದು ನ್ಯಾಯ ತೀರ್ಮಾನ ನಾನು ಮಾಡ್ತೇನೆ. ಗಾಳಿ ಹಾಕ್ಬೇಡಪ್ಪ. ಮಾಡಿ ಬಿಟ್ರೆ ಇದು ಎಂತದ್ದು? ಏನಾಯ್ತು? ಅಪ್ಪ ಶಾಂತಿ ಅಪ್ಪ. ಮಗ ಗೌಡ್ರು? ಹೌದೌದು. ಇದು ಎಲ್ಲಿ? ಇದು ವೇಷದವರು. ಇಲ್ಲೇ ಇವಳ ಮನೆಯಲ್ಲಿ. ಯಾರ ಮನೆಯಲ್ಲಿ? ವೇಷದವರು. ಯಾರು ಬಂದದ್ದು? ವೇಷದವರಲ್ಲ, ವೇಷ ಅವಳು. ಯಾಕೆ ಬಂದದ್ದು? ನಿಮಗೆ ಗೊತ್ತಿಲ್ಲಪ್ಪ? ಅವರಿಗೆ ವಿಷಯವೇ ಗೊತ್ತಿಲ್ಲ. ಇದು ಕಾಳಹಸ್ತೇಶ್ವರನ ಆದೇಶ ಇದೆ. ಅಲ್ಲ ಅಂತ ಆದ್ರೆ ಸಕಲ ವೇದ ಶಾಸ್ತ್ರ ಪುರಾಣ ಇತಿಹಾಸಾದಿಗಳನ್ನು ಕರಗತ ಮಾಡಿಕೊಂಡಂತಹ ಪಂಡಿತ ಓರ್ವ ವೇಷೆಯ ಮನೆಗೆ ಬರುವುದಕ್ಕಿದೆ. ಇದೆಲ್ಲ ಪರಮೇಶ್ವರನ ಆಟ. ಕಣ್ಣಾರೆ ಕಂಡರು ಪರಂಪರಿಸಿ ನೋಡ್ಬೇಕಂತೆ. ನಾನು ಏನು ಮಾಡ್ತಾ ಇದ್ದೆ? ನಿಮ್ಮ ಮೇಲೆ ನಮ್ಮ ಕೈಲಾಸಾತ್ರ ದೇವರು ಬಂದಿರಪ್ಪಯ್ಯ. ನನ್ನ ಮೈ ಮೇಲೆ ದೇವರು ಬಂದ್ರೆ ಈಗ ಮತ್ತೆ ಹೊಡೆದು ಹೋದ್ರು ಅವರು. ಹೇಗೆ ಮಾಡಿ ಹೋದ್ರಪ್ಪ? ಏನು ಹೇಳಿದೆ ನಾನು? ಅದು ಈಗ ಕಳ್ಳ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ನಾಳೆ ಎಲ್ಲರೂ ದೇವಾಲಯಕ್ಕೆ ಬರ್ಬೇಕಂತೆ. ಅಲ್ಲಿ ದೇವರ ಬಾಯಲ್ಲೇ ಹೇಳಿಸ್ತಾರಂತೆ ಕಳ್ಳ ಯಾರು ಎನ್ನುವ ಹಾಗೆ. ಹೀಗೆ ನನ್ನ ಬಾಯಿಂದ ಬಂತು. ಹೌದು. ಹಾಗಿದ್ರೆ ನಾವು ನಾಳೆ ಬೆಳಿಗ್ಗೆ ತಯಾರಾಗಬೇಕಲ್ಲ, ಯಾರು ಕಳ್ಳ ಎನ್ನುವ ಹಾಗೆ ತಿಳಿಯಬೇಕಲ್ಲ. ಕ್ಷಮಿಸಬೇಕು, ನಾನೊಂದು ತಿಳಿಯದೆ ನಿಮ್ಮ ಮೇಲೆ ಅಪವಾದ ಹಾಕಿದೆ. ಏನು ಮಾಡೋಣ? ಮಾಡಬೇಡಿ. ಒಳ್ಳೆಯವರ ಮೇಲೆ ಕೆಲವು ಸಲ ಅಪವಾದ ಬರ್ತದೆ. ಸಹಿಸಿಕೊಳ್ಳಬೇಕಾಗಿದೆ. ಹೌದೌದು. ಪ್ರಪಂಚ ಅಂದ ಮೇಲೆ ಹಾಗೆ ಒಳ್ಳೆದು ಇರ್ತದೆ, ಕೆಟ್ಟದ್ದು ಇರ್ತದೆ. ದೇವರು ಬಂದು ಬೇಗ ಹೋದ್ರು ಮಾತ್ರ. ಸ್ವಲ್ಪ ಹೊತ್ತು ಇರ್ತಿದ್ರೆ ಇಲ್ಲಿ ಒಳ್ಳೊಳ್ಳೆ ಊಟ ಇತ್ತು ಮಾತ್ರ. ಭೋಜನ ಮುಗಿಸಿ ಹೋಗೋದಿತ್ತು, ತೊಂದ್ರೆ ಇಲ್ಲ. ದೇವರಿಗೆ ಊಟ ಮಾಡುವುದಕ್ಕಾಗುತ್ತದೆ? ಇಲ್ಲ, ನಾವು ಪ್ರಸಾದ ನೈವೇದ್ಯ ಅಂತ. ದೇವರು ಬಿಟ್ಟು ಹೋದ ಕಾರಣ ಇನ್ನು ನನಗೆ ಊಟ ಮಾಡುವುದಲ್ಲ. ಅದೇನೇ ಆಗಲಿ, ನಾಳೆ ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿ ಶುದ್ಧಾಚಾರದಿಂದ ಬರುವ ಮಧು ಮಾಂಸ ಎಲ್ಲ ತಿನ್ನಬಾರ್ದು. ಇವತ್ತಿಂದಲೇ ಬಿಡುವ. ಯಾವುದನ್ನು? ಮಧು ಮಾಂಸ. ಪರಿಶುದ್ಧರಾಗಿ ನೀವು ಮಾತ್ರ ಅಲ್ಲ, ನಾಡಿನ ಸಮಸ್ತರು ಬರತಕ್ಕದ್ದು. ಊರಿನವರೆಲ್ಲ ಕಳ್ಳ ಯಾರು ಎನ್ನುವ ಹಾಗೆ ಆ ದೇವೋತ್ತಮನೇ ನಮಗೆ ತಿಳಿಸುವವನಿದ್ದಾರೆ. ಹಾಗಿದ್ರೆ ನಾಳೆ ಬೆಳಿಗ್ಗೆ ನೋಡುವ. ಸರಿ ಆದಿತ್ತು. ಅಪ್ಪಯ್ಯ, ಅಲ್ಲಿ ಅಮ್ಮ ನಿಮ್ಮನ್ನು ಕಾಯ್ತಾ ಇದ್ದಾರಪ್ಪ. ನೀವು ಮನೆಗೆ ಬರ್ಬೇಕಂತೆ. ನೀವು 3 ದಿನ ಆಯ್ತು ಮನೆಗೆ ಬರ್ಲಿಲ್ಲ. ಒಂದು ಲೆಕ್ಕದಲ್ಲಿ ಹೌದು, ಮೃಷ್ಟಾನ್ನ ಭೋಜನ ಸಿಗಲಿಲ್ಲ ಅಂತ ಆದ್ರೆ ಮತ್ತೆ ತಂಗಳನ್ನ ಉಂಟ ಅಂತ ನೋಡ್ಬೇಕಷ್ಟೇ. ಬರ್ತೇನೆ ಮಗ, ಬರ್ತೇನೆ. ಬನ್ನಿ ನಾಳೆ ಎಲ್ಲರೂ ತೀರ್ಮಾನ ಆಗ್ಲಿಕ್ಕೆ ಮತ್ತೆ ತೀರ್ಮಾನ. ಹೀಗೆ ಆಯ್ತು ನನ್ನ ಜೀವನ. ಯಾವಾಗ ನೋಡಿತು ಒಂದೊಂದು ವಿಘ್ನಗಳು. ಎಂತ ವಿಘ್ನ ನಿನಗೆ? ನಿನಗೆ ಉಂಗುರ ಸಿಕ್ಕಿತು, ಅದೇ ರೀತಿಯಾಗಿ ಕಂಠಿ ಹಾರ ಸಿಕ್ಕಿತು. ಆದ್ರೆ ಈಗ ಸಮಸ್ಯೆ ದೊಡ್ಡದಾಗಿದೆ. ನೀನು ಇನ್ನು ನೋಡಬೇಡ, ಇನ್ನು ನನಗೆ ಇದು ಚರ್ಮ ಮಾತ್ರ ಬಾಕಿ ಇರುವುದು. ನಿನಗೆ ವಿಷಯ ಗೊತ್ತಾಯ್ತು? ಏನು? ಕಂಠೀಹಾರ ಕಳ್ಳತನ ಆಗಿದೆ ಅಂತ ಊರ ಗೌಡ್ರಿಗೆ ಗೊತ್ತಾಯ್ತಾ? ಊರ ಗೌಡ್ರಿಗೆ ಗೊತ್ತಾಗಿ ನನ್ನ ಹತ್ತಿರ ಬಂದು ನೀನೇ ಕದ್ದವ ಅಂತ ಹೇಳಿದ. ಒಪ್ಪಿಕೊಳ್ಬೇಕಿತ್ತು. ಏನು ನನಗೆ ಬದುಕು, ನನಗೆ ಏನೆಲ್ಲ ಆಗಬೇಕಾದ ಆಗಿದೆ ಅಲ್ಲ, ನೀನು ಕೊಟ್ಟಿದ್ಯಾ.
ಹಾಲು ಕೊಡುವಾಗ ಅವ ಬಂದು ಅದಕ್ಕೆ ಮೊದಲು ನಾನು ಸಾಯುದು ಅಂತ ಹೇಳಿದ್ರೆ ಆಗ್ತದ? ಮಧ್ಯೆ ಮಧ್ಯೆ ಬರ್ತಾ ಇರ್ತಾನೆ ಅವನು ಯಾವಾಗ ನೋಡಿ. ಇಲ್ಲಿ ಕೇಳು, ಏನು ಆಗ ನಾನೇನು ಮಾಡಿದೆ? ನಾನೊಂದು ನಾಟಕವನ್ನಾಡಿದೆ. ಆ ದೇವರೇ ನನ್ನ ಮೈ ಮೇಲೆ ಬಂದ ಹಾಗೆ ಅಭಿನಯಿಸಿ ನಾನು ಹೇಳಿದೆ, ನಾಳೆ ಪ್ರಾತಃ ಕಾಲಕ್ಕೆ ಸರಿಯಾಗಿ ಶಿವಾಲಯಕ್ಕೆ ಎಲ್ಲರೂ ಬನ್ನಿ, ಅಲ್ಲಿ ಯಾರು ಕಳ್ಳ ಎನ್ನುವ ಹಾಗೆ ನಾನು ತಿಳಿಸ್ತೇನೆ. ದೇವರು ಮೈಗೆ ಬಂದ ಹಾಗೆ ಅಭಿನಯಿಸಿದೆ. ಈಗೊಂದು ಕೆಲಸ ಆಗಬೇಕು. ಏನು? ನಾಳೆ ಬೆಳಿಗ್ಗೆ ಆಗುವುದಕ್ಕೆ ಮುಂಚಿತವಾಗಿ ಬೇಡ, ಇವತ್ತು ರಾತ್ರಿಯೇ ನೀನು ಹೋಗಬೇಕು ದೇವಸ್ಥಾನ ಹತ್ರ. ದೇವಸ್ಥಾನಕ್ಕೆ ಹೋಗಿ ನಾನೇನು ಗರ್ಭಗುಡಿಯ ಒಳ ಸೇರಬೇಕು. ಒಳಗೆ ದೇವರ ವಿಗ್ರಹದ ಹಿಂದೆ ಅಡಗಿ ಕುಳಿತುಕೊಳ್ಳಬೇಕು. ಅಡಗಿ ಕುಳಿತು ನಾಳೆ ಬೆಳಿಗ್ಗೆ ನಾನು ಅಲ್ಲಿಗೆ ಬರ್ತೇನೆ. ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ತೇನೆ, ಕಂಠೀಹಾರ ಕದ್ದವರು ಯಾರು ಎನ್ನುವ ಹಾಗೆ. ಆಗ ನೀನು ಒಳಗಿನಿಂದ ಹೇಳಬೇಕಾದ, ಏನು? ಕಂಠೀಹಾರವನ್ನು ಕದ್ದವ ಬೇಡರ ಕಣ್ಣಪ್ಪ, ಅವ ಬೇಡರ ದಿನ್ನ ಎನ್ನುವ ಹಾಗೆ ನೀನು ಹೇಳಬೇಕು. ಇಷ್ಟು ನೀನು ಹೇಳಿದೆ ಅಂತ ಆದ್ರೆ ನನ್ನ ಪ್ರಾಣ ಉಳಿತದೆ, ನಿನ್ನ ಪ್ರಾಣ ಉಳಿತದೆ. ನನಗಾಗುದಿಲ್ಲ, ನಾನು ಅದೆಲ್ಲ ಹೇಳುದಿಲ್ಲಪ್ಪ. ನಾನು ಸುಳ್ಳು ಹೇಳ್ಬೇಕು ಅಲ್ಲಿ ಹೋಗಿ? ಅದು ದೇವರಲ್ಲ. ನನಗೆ ಸುಲಭದಲ್ಲಿ ಜಾರ್ಲಿಕ್ಕೆ ಗೊತ್ತುಂಟು, ನನಗೆ ಸುಲಭದಲ್ಲಿ ಜಾರ್ಲಿಕ್ಕೆ ಗೊತ್ತುಂಟು. ಏನು? ಹಾರ ಇಂಥವಳ ಕುತ್ತಿಗೆಯಲ್ಲಿದೆ, ಅವಳೇ ಕದ್ದದ್ದು ಅಂತ ಹೇಳಿದ್ರೆ ನನ್ನನ್ನು ಯಾರು ಹಿಡಿಯುವುದಿಲ್ಲ. ನಾನು ನೋಡಿ ನನ್ನ ಹಾದಿಯನ್ನು ನಾನು ನೋಡಿ. ಹಾಗೆಲ್ಲ ಹೇಳ್ಬಾರ್ದು ನೀವು. ಕಂಠ ಈಗ ಎಲ್ಲಿದೆ, ಹಾರ ಎಲ್ಲಿದೆ? ಹಾರ ನಿನ್ನ ಕುತ್ತಿಗೆಯಲ್ಲಿದೆ. ನೀನೇ ಕದ್ದದ್ದು ಅಂತ ಹೇಳಿದ್ರೆ ಎಲ್ಲರೂ ನಂಬಬೇಕು. ನಾನು ಅದನ್ನು ತೆಗೆದು ನಿನ್ನ ಕುತ್ತಿಗೆಗೆ ಹಾಕಿದ್ದನ್ನು ನೋಡಿದ್ದಕ್ಕೆ ಸಾಕ್ಷಿ ಉಂಟಾ ಅಂತ. ಸಾಕ್ಷಿ ಇಲ್ಲದೆ ಈಗ ಯಾವ ನ್ಯಾಯವೂ ನ್ಯಾಯಾಲಯದಲ್ಲಿ ನಿಲ್ಲುವುದಿಲ್ಲ. ಏನು ಒಳ್ಳೆಯದು. ಏನು ನಾನು ಹೇಳ್ತೇನೆ ಹಾಗಿದ್ರೆ. ಏನು ಅಂತ ನೀವು ಹೇಳಿದ ಹಾಗೆ ಹೇಳ್ತೇನೆ. ಹಾಗೆ ಎಷ್ಟು ಬೇಗ ಬದಲಾವಣೆ ಆಗಿಬಿಟ್ಟು ನಿನಗೆ ಸಿಗ್ತದೆ ಅಂತ ಆದ್ರೆ ಹಾಗೆ. ಹಾಗಿದ್ರೆ ಇವತ್ತು ರಾತ್ರಿಯೇ ಹೋಗಬೇಕು, ದೇವಸ್ಥಾನದೊಳಗೆ ಅಡಗಿ ಕುಳಿತುಕೊಳ್ಳಬೇಕು. ನಾಳೆ ಬೆಳಿಗ್ಗೆ ಬಂದ ಕೂಡಲೇ ಏನು ಹೇಳಬೇಕು? ನೀವು ಹೇಳಿದ ಹಾಗೆ ಹೇಳ್ತೇನೆ. ಕದ್ದವ ಬೇಡರ ದಿಣ್ಣ ಅಷ್ಟು ಹೇಳಿದ್ರೆ ಸಾಕು. ನಾ ಹೋಗ್ತೇನೆ. ನೀವು ಹೇಳಿದ್ದೀರಿ ಅಂತ ನೋಡಿ ಎಲ್ಲ ಊರಿನವರನ್ನು ಸೇರಿಸಿದ್ದೇನೆ. ಸರಿ. ಮುಂದೆ ಬಂದವರೆಲ್ಲ ಸ್ನಾನ ಮಾಡಿ ಕೂತವರು. ಸರಿ. ಸ್ನಾನ ಮಾಡದವರನ್ನೆಲ್ಲ ಹಿಂದೆ ನಿಲ್ಲಿಸಿದ್ದೇನೆ. ಸರಿ. ಮಡಿ ಬೇಕಲ್ವಾ? ಮತ್ತೆ ಮಡಿವಂತಿಗೆ ಬೇಕಲ್ಲ. ಹಾಗಾಗಿ ಇದು ಇನ್ನು ಬರುವವರಿದ್ದಾರೆ. ಇದು ನಾವು ಪ್ರಾರ್ಥನೆ ಮಾಡುವಲ್ಲ. ಇದು ಅಲ್ಲಲ್ಲೇ ತಕೊಳ್ಳಿ, ಅಲ್ಲಿಂದ ಕೊಡ್ತಾ ಬರ್ತಾರೆ. ನನ್ನಲ್ಲಿ ಮುಗೀತಪ್ಪಯ್ಯ, ನನ್ನಲ್ಲಿ ಮುಗೀತು. ಯಾವುದು ಮುಗಿದು? ಎಲ್ಲಿ ಹೋಯ್ತದು? ನೀನು ಅದನ್ನು ಯಾವಾಗ ನಿಲ್ಲಿಸ್ತೀವ? ಎಷ್ಟಾಯ್ತು ಲೆಕ್ಕ ಮಾಡಿದ್ದೆ, ಎಷ್ಟಾಯ್ತು ಅಂತ ಹಿಡ್ಕೊ. ದೊಡ್ಡ ಕಷ್ಟ ಅಲ್ಲ ನೋಡು. ಈಚೆಗೆ ಇದೆ ಬೇಡ ಅದೇ ಹಿಡ್ಕ, ಅದೇ ಹಾಗಿದ್ರೆ ಆರಾಧ್ಯ ಮೂರ್ತಿಯಾಗಿರುವಂತಹ ಕಾಳಹಸ್ತೇಶ್ವರನಲ್ಲಿ ಪ್ರಾರ್ಥನೆ ಸಮಸ್ತರು ಸೇರಿ ಮಾಡುವಂತಹ ಪ್ರಾರ್ಥನೆ ಪವಿತ್ರವಾದಂತಹ ಕಂಠೀಹಾರ ಕಳುವಾಗಿ ಹೋಗಿದೆ. ಯಾರು ಏನು ಎನ್ನುವ ಹಾಗೆ ತಿಳಿಯದೆ ನಾವೆಲ್ಲರೂ ಒದ್ದಾಟವನ್ನು ನಡೆಸುತ್ತಾ ಇದ್ದೇವೆ. ಅದನ್ನು ಕದ್ದಂತಹ ಕಳ್ಳ ಯಾರು ಎನ್ನುವ ಹಾಗೆ ತಿಳಿಸಿ ನಮಗೆಲ್ಲ ಬಂದಂತಹ ಅಪವಾದದಿಂದ ನಮ್ಮನ್ನು ದೂರೀಕರಿಸಿ ನಮ್ಮದಾದಂತಹ ಈ ಸಮಾಜಕ್ಕೆ ಬಂದ ದೋಷವನ್ನು ನೀವು ನಿವಾರಣೆ ಮಾಡಿ ಕೊಡಬೇಕು ಎನ್ನುವ ಹಾಗೆ ಆ ಪರಮೇಶ್ವರನಲ್ಲಿ ನಮ್ಮ ಪ್ರಾರ್ಥನೆ. ಪರಮೇಶ್ವರ, ಈಶ್ವರ, ಜಗದೀಶ್ವರ, ಸರ್ವೇಶ್ವರ, ನೀನೇ ಕಾಪಾಡು, ನೀನೇ ಕಾಪಾಡು. ಓ ನನ್ನ ಮಕ್ಕಳು, ಅವಶ್ಯಕತೆ ಇಲ್ಲ. ನನ್ನ ಕೊರಲಿದ್ದಂತಹ ಮಾಲೆಯನ್ನ ಕದ್ದವರು ಶಾಸ್ತ್ರಿ ಬೇಡರದಿನ್ನ. ಜಯ 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 ಸರ್ವೇಶ್ವರ ನೀನೇ. ಗೌಡ್ರೆ, ಈಗಲಾದರೂ ಅರ್ಥವಾಯ್ತಲ್ಲ, ನನ್ನ ಮೇಲೆ ಇರುವಂತಹ ಸಂಶಯ ದೂರವಾಯ್ತಲ್ಲ. ಇನ್ನು ಆತನನ್ನು ಬಿಡಬೇಡಿ, ಆತನಿಗೆ ಕೊಡಬೇಕಾದ ಕಟ್ಟಿದ್ದಾರೆ, ಅಲ್ಲೇ ಕಟ್ಟಿದ್ದಾರೆ. ಅಪ್ಪಯ್ಯ ಅದು ಯಾರಪ್ಪಯ್ಯ ಮಾತಾಡಿದ್ದು? ದೇವರು, ಪರಮೇಶ್ವರ ದೇವರು. ಅದು ಇಷ್ಟು ಬೇಗ ಎಲ್ಲಿದೆ ಬಂದದ್ದು? ಉದಯವಾಣಿ ಅಂತ ಹೇಳಿದ್ರು. ದೇವವಾಣಿ ಅದೇನು ಉದಯವಾಣಿ? ದೇವವಾಣಿ ಅಂತ ಹೇಳಿದ್ದು. ದೇವರೇ ಮಾತನಾಡಿದ್ದು. ಹೌದಪ್ಪ. ದೇವರಿಗೆ ಶೀತ ಆಗಿದೆ ಅಪ್ಪಯ್ಯ. ಯಾಕೆ ಹೇಳ್ಬಾರ್ದು. ಯಾಕೆ? ಅದು ಹೆಣ್ಣು ಮಕ್ಕಳು ಮಾತಾಡಿದಾಗಿತ್ತು.
ದೇವರಿಗೆ ಶೀತ ಆಗಿರ್ಬಹುದು. ಅವ ದಿನ ಯಾವಾಗಲೂ ತೋಡಿನಿಂದ ನೀರು ತಂದು ತಲೆಗೆ ಎರೆಯುತ್ತಾ ಇದ್ದಾನೆ. ಆಗ ಮತ್ತೆ ಹೆಣ್ಣಿನ ಸ್ವರ ಕೇಳಿಸಿತು. ಸ್ವರ ಎಲ್ಲೋ ಕೇಳಿದಾಗ ಈಶ್ವರ ದೇವರಿಗೆ 2 ಹೆಸರುಂಟು. ಈಶ್ವರ ದೇವರನ್ನು ಅರ್ಧನಾರೀಶ್ವರ ಅಂತ ಹೇಳ. ಏನದರ ಅರ್ಥ? ಒಂದು ದಿನದಲ್ಲಿ ಅರ್ಧ ದಿನ ಅವರು ನಾರಿಯಾಗಿಯೂ ಅರ್ಧ ದಿನ ಪುರುಷನಾಗಿರ್ತಾರೆ. ಈಗ ನಾರಿಯಾಗಿರುವಾಗ ಬಹುಶಃ ನಮಗೆ ಅಭಯ ಹೇಳಿದ್ದಾಗಿರ್ಬೇಕು. ಹಾಗೆ ಹೆಣ್ಣಿನ ಸ್ವರ. ಅಪ್ಪಯ್ಯ ಏನು ನಿಮ್ಮ ಯೋಗ್ಯ ನಿನಗೆ ಸಂಶಯನೂ ಬೇಡ, ನಿಲ್ಲು. ನಮ್ಮದೊಂದು ಪುಣ್ಯ ನೋಡಿ, ಆ ದೇವರ ಸ್ವರವಾದ್ರೂ ಕೇಳುವಂತಹ ಯೋಗ ಭಾಗ್ಯ ನಮ್ಮ ಶಾಸ್ತ್ರಿಗಳಿಂದ ಒದಗಿ ಬಂತಲ್ಲ, ಅದು ಸಂತೋಷ ಆದದ್ದು. ಅಪ್ಪಯ್ಯ ಇನ್ನು ಮಾತಾಡ್ಲಿಕ್ಕಿಲ್ಲ ನೀನು. ವಿಷಯ ಉಂಟಪ್ಪಯ್ಯ, ವಿಷಯ? ನಿಮ್ಮಂತ ಯೋಗ್ಯತಾವಂತನಿಗೆ ಮಗನಾಗಿ ಹುಟ್ಟಿದ್ದು ನನ್ನ ಜನ್ಮ ಸಾರ್ಥಕ ಆಯ್ತಪ್ಪಯ್ಯ. ಹಾಗೆ ಬಾ, ಹಾಗೆ ಬಾ. ದೇವರನ್ನು ಮಾತಾಡಿಸಿದಂತ ಪುಣ್ಯಾತ್ಮರಪ್ಪಯ್ಯ ನೀವು. ಆದರೆ ನಿಮ್ಮ ಮಗನಾಗಿ ನಾನೊಂದು ಸಣ್ಣ ಕೆಲಸ ಮಾಡಬೇಡಪ್ಪಯ್ಯ. ಏನು ಮಾಡ್ತಿ ಮಗನೇ? ಮಾತಾಡಿದ ದೇವರನ್ನು ಕಣ್ಣಾರೆ ಕಾಣ್ಬೇಡಪ್ಪಯ್ಯ. ಬೇಡ ಬೇಡ, ಕಾಣುದು ಬೇಡ ಅಪ್ಪಯ್ಯ. ಯಾವುದಕ್ಕೂ ನಾನೊಮ್ಮೆ ಗರ್ಭಗುಡಿಯೊಳಗೆ ಹೋಗಿ ಬರ್ತೇನೆ. ಓಹೋ, ಇಷ್ಟರ ಒಳಗೆ ಅಡಗಿಕೊಂಡು ಕೂತಿದ್ದು ಈ ದೇವರ ಸ್ವರದಲ್ಲಿ ಮಾತಾಡಿದ್ದು ಇವಳ ಎಂತದ್ದಿದು ಶಾಸ್ತ್ರಿಗಳೇ? ನಿಮ್ಮನ್ನು ನಂಬಿಕೊಂಡು ಊರೆಲ್ಲ ಜನಗಳು ಇರುವಾಗ ನೀವು ಹೋಗಿ ಇಂಥ ಕೆಲಸವನ್ನು ಮಾಡುವುದಕ್ಕೆ ಮನವನ್ನು ಮಾಡಿದ್ದೀರಲ್ಲ. ಕಂಠಿ ಹಾರವನ್ನು ಕದ್ದದ್ದು ಮಾತ್ರ ಅಲ್ಲ, ಇವಳ ದೇಹವನ್ನು ಮಾರುವವಳನ್ನು ಗರ್ಭಗುಡಿಯ ಒಳಗೆ ಹೋಗಿ ಕೂತುಕೊಳ್ಳಿಸಿ ನಮಗೆ, ಅಯ್ಯೋ, ನಿಮ್ಮನ್ನು ನಾವು ಶಾಸ್ತ್ರಿಗಳು ಎನ್ನುವುದಕ್ಕೆ ನಮಗೆ ನಾಚಿಕೆ ಆಗುತ್ತುಂಟು, ಬೇಸರ ಆಗುತ್ತುಂಟು. ನಿಮಗೆ 1-2 ಬಡಿವ ಅಂತ ಹೇಳಿದ್ರೆ ಬ್ರಾಹ್ಮಣ್ಯ, ಅದು ಅಡ್ಡ ಬರ್ತಾ ಉಂಟು. ಏನು ಮಾಡಲಿ, ಆದರೂ ಕೂಡ ಇಂಥದ್ದು ಇನ್ನೊಂದು ಊರಿನಲ್ಲಿ ಆಗಬಾರದು. ಶಿಕ್ಷೆಯನ್ನು ಈ ಗರ್ಭಗುಡಿಯ ಒಳಗೆ ಕೊಡ್ತೇನೆ. ನಿಮ್ಮನ್ನುಂಟಲ್ಲ, ನನ್ನ ಅಪ್ಪಯ್ಯ ತಿಳಿಯದ ಏನು ತಪ್ಪು ಮಾಡಿರ್ಬೇಕು. ಅದಕ್ಕೆ ಬೇಕಾಗಿ ನೀವು ಅಪ್ಪಯ್ಯನಿಗೆ ಹೊಡಿಬಾರ್ದು. ನನ್ನ ಅಪ್ಪಯ್ಯ ಪಾಪ, ನಂಗೆ ಅಪ್ಪಯ್ಯ ಬೇಕು. ನೀವು ಹೊಡಿದಾದ್ರೆ ನನಗೆ ಹೊಡೀರಿ, ನಂಗೆ ಹೊಡೀರಿ, ಅಪ್ಪಯ್ಯನಿಗೆ ಹೊಡಿಬೇಡಿ. ನನ್ನ ಅಪ್ಪಯ್ಯ ಪಾಪ, ನಂಗೆ ಬೇಕು, ಅಪ್ಪಯ್ಯ ಬೇಕು, ಹೊಡಿಬೇಡಿ ತಮ್ಮಯ್ಯ. ನೋಡಿದ್ದೀರಾ ಶಾಸ್ತ್ರಿಗಳೇ, ಅವನಿಗೆ ಇರುವಷ್ಟು ಬುದ್ಧಿ ನಿಮಗೆ ಇಲ್ಲದಾಗಿ ಹೋಯ್ತಲ್ಲ. ಇಂಥ ಮಗನನ್ನು ಪಡೆಯಬೇಕಾದ್ರೆ ಪುಣ್ಯ ಇರಬೇಕು, ಅಂತ ಹೆಂಡತಿಯನ್ನು ಪಡೆಯಬೇಕಾದ್ರೂ ಪುಣ್ಯ ಇರಬೇಕು. ಪತಿವ್ರತೆ ಅವಳು, ಕೇವಲ ರೋಗಿಷ್ಟೇ ಕಪ್ಪಗಿದ್ದಾಳೆ ಎನ್ನುವಂತ ಮಾತ್ರಕ್ಕೆ ಅವಳನ್ನು ಇಬ್ಬರನ್ನು ದೂರೀಕರಿಸಿದ್ದೀರಿ. ಇವಳ ಚರ್ಮ ಬೆಳ್ಳಗಿರಬಹುದು, ಮನಸ್ಸು ಹೋಗಿ ಈ ಕೆಲಸವನ್ನು ಮಾಡಿದಿರಲ್ಲ ಶಾಸ್ತ್ರಿಗಳೇ, ಏನು ಹೇಳೋಣ? ಗೌಡ್ರೆ, ಶತಾಪರಾಧವಾಗಿದೆ. ಆಡುವುದಕ್ಕೆ ನನಗೆ ನಾಲಿಗೆ ಇಲ್ಲ, ಪ್ರಪಂಚಕ್ಕೆ ತೋರಿಸುವುದಕ್ಕೆ ನನಗೆ ಮುಖವೂ ಇಲ್ಲ. ಅಂತ ಅಪರಾಧವನ್ನು ನಾನು ಜೀವನದಲ್ಲಿ ಮಾಡಿದ್ದೇನೆ. ವೇದ, ಶಾಸ್ತ್ರ, ಪುರಾಣ ಎಲ್ಲವನ್ನೂ ಕಲಿತಂತಹ ನಾನು ಈ ರೀತಿಯಾಗಿ ನಡೆದೆ ಎಂದು ಹೇಳುವುದೇ ಒಂದು ವಿಚಿತ್ರ. ಒಂದು ಕ್ಷಣ ನಾನು ಜಾರಿದೆ. ನನ್ನ ಹೆಂಡತಿ ಕುರೂಪಿ ಎನ್ನುವಂತಹ ಕಾರಣದಿಂದ ಸುಂದರಿಯಾದಂತಹ ಹೆಣ್ಣನ್ನು ಬಯಸಿ ಒಮ್ಮೆ ನಾನು ಜಾರಿದೆ. ಜಾರಿದ ಮೇಲೆ ಮತ್ತೆ ಸರಿದಾರಿಗೆ ಬರುವುದಕ್ಕೆ ನನಗೆ ಸಾಧ್ಯವಾಗಿಲ್ಲ. ಪುನಃ ಜಾರುತ್ತಾ ದೊಡ್ಡದಾದ ಹೊಂಡಕ್ಕೆ ನಾನು ಬಿದ್ದೆ. ಪ್ರಪಾತವನ್ನು ನಾನು ಸೇರಿದೆ. ಮಾಡಿದಂತಹ ಅಪರಾಧಕ್ಕೆ ಖಂಡಿತವಾಗಿಯೂ ಕ್ಷಮೆ ಇಲ್ಲ. ನಾನೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾಗಿದೆ. ಇನ್ನು ದೇವರನ್ನು ಪೂಜಿಸುವಂತಹ ಅಧಿಕಾರವೂ ನನಗೆ ಇಲ್ಲ, ಅರ್ಹತೆಯೂ ನನಗಿಲ್ಲ. ಆದ ಕಾರಣ ನಾನು ಮಾಡಿದಂತಹ ಅಪರಾಧಕ್ಕೆ ಪ್ರಾಯಶ್ಚಿತವಾಗಿ ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ. ಗೌಡ್ರೆ, ಒಂದು ಅಪೇಕ್ಷೆ ನಿಮ್ಮಲ್ಲಿ. ಏನೂ ತಿಳಿಯದಂತಹ ನನ್ನ ಮಗ, ಆದರೆ ಅವನ ಹೃದಯ ಎಷ್ಟು ವಿಶಾಲ ಎನ್ನುವುದನ್ನು ನೀವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಿ. ಖಂಡಿತ ನನಗೆ ಆ ದೇವರನ್ನು ಪೂಜಿಸುವಂಥ ಅರ್ಹತೆ ಇಲ್ಲ. ಖಂಡಿತವಾಗಿಯೂ ಈತನಿಗೆ ದೇವರನ್ನು ಪೂಜಿಸುವಂಥ ಅರ್ಹತೆ ಉಂಟು. ಆ ಕಾರಣದಿಂದ ಇನ್ನು ಮುಂದೆ ಪ್ರಧಾನ ಅರ್ಚಕನಾಗಿ ನನ್ನ ಮಗನನ್ನು ನೇಮಿಸಿ ಖಂಡಿತವಾಗಿಯೂ ಆ ದೇವೋತ್ತಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ. ನಾನಿನ್ನು ಮುಂದುವರಿತೇನೆ. ಅಪ್ಪಯ್ಯ,
ನೀವು ಹೋಗಬಾರ್ದಪ್ಪಯ್ಯ. ಯಾಕೆ ಮಗ? ಅಮ್ಮ 1 ವಾರ ಆಯ್ತು ಜ್ವರದಲ್ಲಿ ಗಡಗಡ ನಡುಗುತ್ತಾ ಇದ್ದಾರೆ. ಹೋಗು ಮಾಡಿ ಅಪ್ಪಯ್ಯನ ಕರ್ಕೊಂಡು ಬಾ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಮ್ಮ ಊಟ ಮಾಡುದಿಲ್ಲ. ಅಮ್ಮ ಏನು ತಪ್ಪು ಮಾಡಿದ್ದಾರೆ ಅಪ್ಪಯ್ಯ? ಅಮ್ಮನನ್ನ ಬಿಟ್ಟು ಹೋಗ್ಬೇಡ ಅಪ್ಪಯ್ಯ. ನಂಗೆ ನೀವು ಬೇಕಪ್ಪಯ್ಯ, ಹೋಗ್ಬೇಡ ಅಪ್ಪಯ್ಯ. ಮಗನೇ, ಅಪ್ಪಯ್ಯ, ಅಮ್ಮನಲ್ಲಿ ಯಾವ ಮಾತನ್ನು ಅಮ್ಮ ಪಾಪ ಅಲ್ವ ಅಪ್ಪಯ್ಯ? ಹೌದು ಮಗನೇ, ಅಮ್ಮ ಪಾಪ ಎನ್ನುವ ಹಾಗೆ ನನಗೆ ಇದುವರೆಗೆ ತಿಳಿಯದೆ ಹೋಯಿತು. ನನಗೋಸ್ಕರವಾಗಿ ಹಗಲು ರಾತ್ರಿ ವ್ರತಾಚರಣೆಯನ್ನು ಮಾಡುತ್ತಾ ಇರುವವಳು, ಅವಳನ್ನು ಬಿಟ್ಟು ಹೋಗುವುದಕ್ಕೆ ನನಗೆ ಮನಸ್ಸು ಉಂಟಲ್ಲ. ನಾನು ಮಾಡಿದಂತಹ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಬೇಕು. ಅದನ್ನು ಮಾಡಿ ಪುನರಪಿ ನಾನು ಬರ್ತೇನೆ, ಅಮ್ಮನನ್ನು ಕಾಣ್ತೇನೆ. ಬೇಸರ ಮಾಡಿ ಬೇಸರ ಮಾಡಿ. ಗೌಡ್ರೆ, ಬೇಸರಿಸಬೇಡಿ. ಒಂದೆರಡು ಮಾತನ್ನು ಆಡಿದೆ, ಏನು ಮಾಡೋಣ, ಎಲ್ಲ ವಿಧಿ ಲಿಖಿತ. ನೀವು ಬೇಕು ಅಂತ ಮಾಡಿದ್ದಲ್ಲ. ನೀವು ಮಾತನಾಡಿದ್ದೇ ಕಡಿಮೆ ಆಗಿದೆ, ಅದಕ್ಕಿಂತ ಹೆಚ್ಚು ಅರ್ಹತೆ ನನಗಿತ್ತು. ಬರ್ತೇನೆ ನಾನು. ಆಯ್ತಾಯ್ತು. ಪಾಪ ಪರಿಹಾರಕ್ಕೆ ಬೇಕಾಗಿ ತೀರ್ಥಯಾತ್ರೆ ಮಾಡ್ತೇನೆ, ಆಮೇಲೆ ಪುನಃ ಇನ್ನು ಹೊಣೆಗಾರಿಕೆ ನಿಮಗೆ. ಹೊಣೆಗಾರಿಕೆ ಅಲ್ಲ ಅಕ್ಕಳಿ. ನೋಡಿ, ನನ್ನ ಅಪ್ಪನಿಗೆ ಊರಿಲ್ಲದಾಗ ಮಾಡಿದ ಇವಳು. ನೋಡಿ, ದೇವರ ಕೊರಲಿದ್ದ ಆಗ ಇವರ ಕೊರಲಲ್ಲಿ ಉಂಟು. ನೋಡಿ, ನನ್ನ ಅಮ್ಮನಿಗೆ ಅಪ್ಪ ಏನು ಕೊಡ್ಲಿಲ್ಲ ಹೇಳಿ. ಆಗ ನೀವು ನಿಲ್ಲಿ, ನಾನು ಇವನನ್ನು ವಿಚಾರಿಸ್ತೇನೆ. ನಿನ್ನ ಅಪ್ಪ ಅಂತ ಅಲ್ಲ, ಊರಿನಲ್ಲಿ ಏನು ಯುವಕರಿದ್ದಾರೋ ಮುದುಕರಿದ್ದಾರೋ ಎಲ್ಲ ಇವಳಿಂದಲೇ ಹಾಳಾದದ್ದು. ತೆಗಿ, ಹಾರ ತೆಗಿ, ಹಾರ ತೆಗಿ. ಅದು ಇದು ನನ್ನದು ಹಾರ. ನನ್ನ ಅಪ್ಪ ಹೊಟ್ಟದ್ದು. ಅದು ದೇವರಿಗೆ ಹಾಕಬೇಕಾದ್ರೆ ತೊಳಿಬೇಕಿಲ್ಲ, ದೇವರಿಗೆ ರೋಗ ಬಂದಿತ್ತು. ಯಾಕು ಏನೆಲ್ಲ ಇವನ ಅಪ್ಪಯ್ಯನಿಂದ ನೀವು ಕಸಿದುಕೊಂಡಿದ್ಯಾ, ಅದನ್ನೆಲ್ಲ ಹಿಂದೆ ಕೊಟ್ಟು. ಕಿವಿಯ ಗಂಟೆ ಅದು ಅಪ್ಪಯ್ಯ ಹೊಟ್ಟದ್ದು. ಅವನ ಅಪ್ಪಯ್ಯ ತೆಗಿ. ಬಾಬು ಬಿಚ್ಚು, ಬಾಬು ಅಮ್ಮನಿಗೆ ಒಂದು ತುಂಡು ಚಿನ್ನ ಅಪ್ಪಯ್ಯ ಕೊಡ್ಲಿಲ್ಲ. ಎಲ್ಲ ಇವಳಿಗೆ ತಂದ ಹಾಕಿದ್ದಾರೆ. ಬಿಚ್ಚು, ಬಿಚ್ಚು. ಒಡ್ಯಾಣ ಒಡ್ಯಾಣ ಒಡ್ಯಾಣ, ಒಡ್ಯಾಣ, ಒಡ್ಯಾಣ. ಅದನ್ನು ತೆಗಿ. ಅಲ್ಲ ಕಣ್ಣಿಗೆ ಬೆಂಕಿ ಹಿಡಿಲಿಕ್ಕೆ ಆ ಸೀರೆ ಅಪ್ಪ ಕೊಟ್ಟದು. ಅವಳು ಬಿಚ್ಚಲಿಕ್ಕೆ ಬಿಚ್ಚಿತಾಳೆ, ನಾವು ಸ್ವಲ್ಪ ಸಂಸ್ಕಾರವಂತರಿದ್ದೇವೆ. ಹಾಗಾದ್ರೆ ಅದೊಂದು ಇರ್ಲಿ. ಇನ್ನೊಂದು ಬಾಕಿ ಉಂಟು. ಯಾವುದು ಬಾಕಿ? ಅದು ಬಿಡ್ಲಿಕ್ಕಿಲ್ಲ. ನಮ್ಮ ಮನೆಯ ನಾಯಿ ಮಲಗುವ ಕೋಣಿ. ಅದು ನಿನ್ನ ಅಪ್ಪನೇ ಕೊಂಡು ಹೋಗಿದ್ದಾನೆ ಮೊನ್ನೆ. ಹಾಗಾದ್ರೆ ಸಭೆಯಲ್ಲಿ ಕ್ಷಮೆ ಕೇಳು. ಒಂದು ಕ್ಷಮೆಯನ್ನು ಕೇಳಬೇಕು. ಇಷ್ಟು ಮಾಡಿದ ನಾನು ಅಪರಾಧ ಎನ್ನುವ ಹಾಗೆ. ನಿನಗೆ ಕೋಣಿದ್ದೊಂದು ನೆನಪುಂಟು ನಿನಗೆ? ಕೇಳು. ಎಲ್ಲರೂ ಕಲ್ಲು ಕೈ ಹಿಡ್ಕೊಳ್ಳಿ, ಬಿಸಾಡಬೇಡಿ. ನನ್ನ ತಲೆಗೆ ಬಿದ್ದಿತ್ತು. ಕ್ಷಮೆ, ಕ್ಷಮೆ. ಏನಂತ ಕ್ಷಮೆ ಕೇಳ್ಬೇಕು ನಾನು? ಏನಂತ ಏನೆಲ್ಲ ಮಾಡಿದ್ದಿ? ನಾ ಏನು ಮಾಡ್ಲೇ ಇಲ್ಲ. ಇನ್ನೇನು ಮಾಡ್ಲಿಕ್ಕೆ ಬಾಕಿ? ನಾ ಇಷ್ಟರವರೆಗೆ ಮಾಡಿದ್ದೆಲ್ಲ ಒಳ್ಳೆಯದೇ. ಇನ್ನು ಯಾರನ್ನು ನೋಡುದಿಲ್ಲ, ಅಪ್ಪನೇ ಹಾಗೆ ಇದು ಮಾಡುದಿಲ್ಲ ಅಂತ ಹೇಳು. ಅಪ್ಪಯ್ಯನ ಹಾಗೆ ಇದು ಮಾಡುದಿಲ್ಲ, ಯಾವುದು ಮಾಡುದಿಲ್ಲ. ಏನು ನೀನು ಹೊಡೆಯದೆ ಬೆಟ್ಟು ತಿಂತೀಯ? ಇನ್ನು ಸಂಸ್ಕಾರವಂತೆಯಾಗಿ ಇನ್ನು ಮುಂದೆ ನಾನು ಸಂಸ್ಕಾರವಂತೆಯಾಗಿ ಜೀವನವನ್ನು ಕಳೀತೇನೆ ಎನ್ನುವ ಹಾಗೆ ಅವರಲ್ಲಿ ಕ್ಷಮೆ. ಇಷ್ಟರವರೆಗೆ ಮಾಡಿದ್ದು ತಪ್ಪಾಯಿತು. ಇಷ್ಟರವರೆಗೆ ಮಾಡಿದ್ದು ತಪ್ಪಾಯ್ತಂತೆ. ಅಂತೆ ಅಲ್ಲ, ತಪ್ಪಾಯಿತು. ನಮಗೆ ಕ್ಷಮೆಯನ್ನು ಕೊಡಿ. ನನಗೆ ಕ್ಷಮೆಯನ್ನು ಒಮ್ಮೆ ಕೊಡಿ. ಇನ್ನು ಹೇಳಿ, ಇನ್ನು ನಿನ್ನ ವ್ಯವಹಾರ ಬೇಡ. ಏನಿದ್ರು ನನ್ನ ಮನೆಗೆ ಬಾ. ಹೌದಾ? ಅದು ಹೋಗ್ಲಿ. ಕೆಲಸ ಉಂಟು, ಹಟ್ಟಿಯ ಕೆಲಸ, ತೋಟದ ಕೆಲಸ, ಸಗಣಿ ತೆಗೆಯುವುದು, ಅಂತದ್ದೇನಿದ್ರು ಕೆಲಸವನ್ನು ಕೊಡ್ತೇನೆ. ಒಂದು ಜೀವನಕ್ಕೆ ಆಧಾರವನ್ನು ಕಲ್ಪಿಸ್ತೇನೆ. ಹೀಗೆ ಹೋಗ್ಬೇಕಾ? ಹೀಗೆ ಅಲ್ಲಿ ಆದ್ರೂ ಸ್ವಲ್ಪ ಹೋಗಿ ಬರ್ತಿದ್ದೆ ಗೌಡ್ರೆ, ಅಲ್ಲಿ ಎಲ್ಲ ಸೇರಿ ಆ ಹುಡುಗನಿಗೆ ಹೊಡಿತಾ ಇದ್ದಾರೆ. ಹೊಡಿಬೇಡ ನಿಲ್ಲಿಸಿ. ಅವನನ್ನೊಂದು ಇದ್ದಲು ಉತ್ತಮ ಬಿಡುವುದನ್ನು ಚಿತ್ತದಿ ಶಿವನಾಮವನುಚ್ಚರಿಸಿ ಸುತ್ತಲೂ ಸುತ್ತಲಿಯರು ಜನಿವನ್ನನು ದೇವಾಲಯಕ್ಕೆ. ಶಂಕರ, ಸದಾಶಿವ, ರುಡ್ಡಮಾಲ, ಪ್ರಭೋ ಕಪರ್ದಿ, ಯಾಕೆ ತಂದೆ ಹೀಗೆ ಮಾಡಿದೆ? ಅನವರತ ನಿನ್ನ ಧ್ಯಾನವನ್ನು ಮಾಡುತ್ತಾ ನನ್ನ ಬದುಕು ಸಾಗಿಸ್ತಾ ಇದ್ದೆ. ಅನ್ನವಿಲ್ಲದ ನನಗೆ ಅನ್ನದ ದಾರಿ ತೋರಿಸಿದೆ. ಸಂಪತ್ತಿಲ್ಲದ ನನ್ನ ಹೆಂಡತಿಗೆ ಸಂಪತ್ತನ್ನು ಕೊಟ್ಟೆ.
ಕೊನೆಯ ಕಾಲಕ್ಕಾಗುವಾಗ ಕಂಠೀಹಾರವನ್ನು ಅಪಹರಿಸಿದ ಕಳ್ಳ ಎನ್ನುವ ಅಪವಾದ ನನಗೆ ಹೊರಿಸಿದೆ. ಪ್ರಭೋ, ಯಾಕೆ ಹೀಗೆ ಮಾಡಿದೆ? ನಾ ಏನು ತಪ್ಪು ಮಾಡಿದೆ ಶಿವನೇ? ಏನು ತಪ್ಪು ಮಾಡಿದೆ? ಕಂದುವರ ಪದ ಮಕ್ಕಳುಳಿದು ಧ್ಯಾನಿಸುತ್ತೇನೆನ್ನದು ನಿಂತು ನೋಡಿದ ನಯನ ಧಾರೆಯ ಶೋಣಿತವರು ನಿಂತು ನೋಡಿದ ನಯನ ಧಾರೆಯ ಶೋಣಿತವರು ಶಿವ ಶಿವ ಇಂದು ನೋಡುವುದು ಚಿದವಲ್ಲೆರು ಆಗದಡಿ ಶಿವ ಶಿವ. ಪ್ರಭೋ ಶಂಕರ, ಯಾವುದೇ ತಪ್ಪನ್ನು ಮಾಡದೇ ಇರುವಂತಹ ನನ್ನ ಮೈಯಲ್ಲಿ ರಕ್ತ ಬರುವ ಹಾಗೆ ಹೊಡೆದರು. ಕಣ್ಣಲ್ಲಿ ರಕ್ತವೇ ಇಲ್ಲದ ಜಾತಿಗಳು, ಆದರೆ ನನ್ನ ಮೈಯಲ್ಲಿ ರಕ್ತ ಹರಿಯುವುದು ನಿನಗೆ ನನ್ನ ನೋವನ್ನು ದೇವರಲ್ಲಿ ತೋಡಿಕೊಂಡಾಗ ದೇವರ ಕಣ್ಣಲ್ಲಿ ರಕ್ತ ರಕ್ತ ಇಲ್ಲ ಇಲ್ಲ. ದೇವರೇ, ನನ್ನ ಮೈಯಲ್ಲಿ ರಕ್ತ ಬಂದರೂ ಚಿಂತೆ ಇಲ್ಲ, ನಿನ್ನ ಕಣ್ಣಲ್ಲಿ ಮಾತ್ರ ರಕ್ತ ಬರಕೂಡದು ದೇವರೇ, ಬರಕೂಡದು. ಇಲ್ಲ, ಏನು ಮಾಡುವುದು? ಈ ಎಲ್ಲ ಕಷ್ಟವ ಬಿಡಿಸಿ ಪೊರೆದಿಯದಲ್ಲೂತಲೆ ಈ ನಯನ ಧಾರೆಯು ಇನ್ನು ನೀಗಿಸಿ ಕೊಡುವೆ ನಯ ನಯನ ದ್ವಯದಿ ನಯನ ದ್ವಯದಿ. ಪ್ರಭೋ ಪರಮೇಶ್ವರ, ಇಲ್ಲ ತಂದೆ ಇಲ್ಲ, ಯಾವ ಕಾಲಕ್ಕೂ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದನ್ನು ನಾ ಸಹಿಸಲಾರೆ ಪ್ರಭು. ಒಮ್ಮೆ ಕಣ್ಣೀರು ಬಂದರೂ ಕೂಡ ಸತ್ಯವನ್ನು ಕಾಣಿಸಿಕೊಟ್ಟೆ, ನಮ್ಮ ಬದುಕನ್ನು ಬಂಗಾರವಾಗಿಸಿದೆ. ನಿನ್ನ ಕಣ್ಣಲ್ಲಿ ರಕ್ತ ಇಲ್ಲ ಇಲ್ಲ, ನಿನ್ನ ಕಣ್ಣಲ್ಲಿ ರಕ್ತವನ್ನು ಕಾಣುವುದಕ್ಕೆ ಈ ಕಣ್ಣು ಯಾಕೆ ಬೇಕು ತಂದೆ? ನಿನ್ನ ಕಣ್ಣಿಗೆ ನನ್ನ ಕಣ್ಣನ್ನೇ ಅರ್ಪಿಸಿ ನಿನ್ನ ಕಣ್ಣನ್ನು ಉಳಿಸ್ತೇನೆ. ಇಲ್ಲ ಇಲ್ಲ ಇಲ್ಲ, ಸಹಿಸುವುದಿಲ್ಲ. ಶಿವನೇ, ಒಂದು ಕಣ್ಣಿಗೆ ನನ್ನ ಕಣ್ಣನ್ನೇ ತೆಗೆದು ಇದ್ದೆ. ಇಲ್ಲ, ಇನ್ನೊಂದು ಕಣ್ಣಲ್ಲಿ ರಕ್ತ ಬರ್ತಾ ಬಿಟ್ಟು ಏನು ಮಾಡಲಿ? ಇಲ್ಲ, ದೇವರ ಕಣ್ಣಲ್ಲಿ ರಕ್ತ ಬರದ ಹಾಗೆ ತಡೆಯಬೇಕು. ನನ್ನ ಕಾಲಿಂದಲೇ ಆ ಶಿವಲಿಂಗಕ್ಕೆ ತಡೆಯಾಗಿ ಬಟ್ಟಿ ಇನ್ನೊಂದು ಕಣ್ಣನ್ನು ಬಿಂಬವನ್ನು ಕಂಡು ಅನುಕಂಪ ಮೂಡಿ ನಿನ್ನ ಭಕ್ತಿಯನ್ನು ತೋರಿಸಿದ್ದೆಯೋ ಅದು ಆ ಪರಶಿವನೇ ಎದ್ದು ಬಂದಿದ್ದೇನೆ. ಬಂದೆ, ಆದರೆ ನಿನ್ನನ್ನು ಕಾಣುವುದಕ್ಕೆ ನನಗೆ ಕಣ್ಣಿಲ್ಲವಾಗಿ ಹೋಯಿತಲ್ಲ ಪ್ರಭು. ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡವ ನೀನಿದ್ದೀಯ, ಚಿಂತಿಸಬೇಡ, ಇದೋ ಮತ್ತೊಮ್ಮೆ ಕೈದಿದ್ದೇನೆ. ಸೇವೆ ಭಕ್ತಿಗೆ ನೀ ಉದವ ಪ್ರೇಮ ಭಾವನೆ ಹೇಳಬೇಡ ದೋಷವಾದೆ ಭೂಮಿಯೊಳು ನಾಲೆನು ಬಿಗಿಸೈ
ಬಿಂಬ ರೂಪದಲ್ಲಿ ಇದ್ದಂತಹ ನಿನ್ನ ಕಣ್ಣುಗಳಲ್ಲಿ ಹರಿಯುವ ರಕ್ತವನ್ನು ಕಂಡು ಸೈರಿಸಲಾಗದೆ ನನ್ನ ಎರಡೂ ಕಣ್ಣನ್ನು ಕಿತ್ತುವುದಕ್ಕೆ ನಾ ಇದ್ದೆ. ಆ ಕಾಲಕ್ಕೆ ಉಳಿದು ಬಂದೆಯಾ ಪ್ರಭು? ಕಣ್ಣೇನ ಅರ್ಪಿಸಿದ ಕಾಲಕ್ಕೆ ಮತ್ತೊಮ್ಮೆ ನನಗೆ ಕಣ್ಣನ್ನು ಕೊಟ್ಟು ನನಗೆ ಲೋಕ ನೋಡುವ ಹಾಗೆ, ಲೋಕೇಶ್ವರನಾದ ನಿನ್ನನ್ನು ನೋಡುವ ಹಾಗೆ ಅನುಗ್ರಹಿಸಿದೆಯಾ ತಂದೆ? ಧನ್ಯನಾದೆ ಪ್ರಭು, ಧನ್ಯನಾದೆ. ಸರಿ, ಪರಶಿವನಾದ ನಿನ್ನನ್ನು ಕಂಡ ಮೇಲೆ ಇನ್ನೇಕೆ ನನಗೆ ಬದುಕು ತಂದೆ? ಮೋಕ್ಷ ಸಾಗರ ನೀನು, ಕೈವಲ್ಯ ಪತಿ ನೀನು. ಹೇ ಉಮಾಶಂಕರ, ಇನ್ನು ನಿನ್ನನ್ನು ಕಂಡ ಮೇಲೆ ನನಗೆ ಬದುಕು ಬೇಡ ತಂದೆ. ನನಗೆ ನಿನ್ನ ಕೈವಲ್ಯ ಪದವನ್ನು ಅನುಗ್ರಹಿಸು. ಸೇರಿದರೆ ಬದಿರಲಿ ಸೇರುವೆನು ರಜತಾಗಿ ಮಾನವನಿಯು ಅರಸಿದನಿರ ನೀ ಬೇದರ ಕಣ್ಣಪ್ಪ, ನೀ ಬೇದರ ಕಣ್ಣಪ್ಪ, ಬೇದರ ಕಣ್ಣಪ್ಪ. ಮಗನೇ ದಿನ ಅಂದೆ ಈ ಜೀವನವೇ ಸಾಕು, ಸಾವು ಮೋಕ್ಷವನ್ನು ಕರುಣಿಸಿ ಎನ್ನುವ ಹಾಗೆ ಕೇಳುತ್ತಾ ಇದೆಯಲ್ಲ. ಸತ್ಯ ಪ್ರಭು. ಖಂಡಿತವಾಗಿ ಇಲ್ಲ. ಇನ್ನು ಮುಂದಕ್ಕೆ ನೀನು ಜೀವಿಸಲೇಬೇಕು. ಆದ್ರೆ ಇಷ್ಟರ ತನಕ ಬೇಡರ ದಿನ್ನನಾದ ನೀನು ನಿನ್ನ ಭಕ್ತಿಯನ್ನು ಪ್ರಕಟಪಡಿಸಿದ್ದೀಯ. ನಿನ್ನ ಅತಿಯಾದಂತಹ ಭಕ್ತಿಗೆ ಸಂತೋಷಗೊಂಡಿದ್ದೇನೆ, ನಾ ಮೆಚ್ಚಿದವನಿದ್ದೇನೆ. ಹಾಗಾಗಿ ಇನ್ನು ಮುಂದಕ್ಕೆ ದಿನ್ನನಲ್ಲ ನೀನು, ಶಿವ ಮೆಚ್ಚಿದ ಕಣ್ಣಪ್ಪ, ಬೇಡರ ಕಣ್ಣಪ್ಪ ಎನ್ನುವ ಹಾಗೆ ಸೂರ್ಯ ಚಂದ್ರ ಇರುವ ತನಕ ಹೆಸರು ಸರಿಯ ಉಳಿಯಲಿ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.